ಸ್ಥಾನಮಾನದಲ್ಲಿದ್ದು ನಮಗಿಂತಲೂ ಅತಿ ಹೆಚ್ಚು ಯೋಗ್ಯತೆ ಅರ್ಹತೆಯನ್ನು ಇದ್ದಂತಹ ಹಿರಿಯರು ನಮ್ಮಿಂದ ಎದುರು ಕುಳಿತುಕೊಂಡಿದ್ದೀರಿ ನೀವೆಲ್ಲರೂ. ಅದೇ ರೀತಿ ಪಕ್ಷದ ಜವಾಬ್ದಾರಿಯುತ ಪದಾಧಿಕಾರಿಗಳು ಕೂಡ ನಿಮ್ಮನ್ನ ಇಲ್ಲಿ ಕರೆಸಿದ್ದಾರೆ, ಸೇರಿಸಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಅದೇ ರೀತಿ ವ್ಯವಸ್ಥಾಪನಾ ಮಂಡಳಿಗೂ ಕೂಡ ದೇವಸ್ಥಾನದ ಅಂಗಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ನಿಮಗೂ ಕೂಡ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಾ ಈ ಸ್ವಾಗತ ಕಾರ್ಯಕ್ರಮ ನಿಲ್ಲಿಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಸಭೆಯಲ್ಲಿ ನಾವೆಲ್ಲ ಸೇರಿದ್ದೇವೆ. ಸಂಘಟನೆ ಯಾಕಾಗಬೇಕು, ಯಾತಕ್ಕೋಸ್ಕರ ಯಾವ ರೀತಿ ಸಂಘಟನೆ ಆಗಬೇಕು, ಸಮಯದ ಅಭಾವದಿಂದ ಕೆಲವೊಂದು ಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಹೇಳಲಿಕ್ಕಿದ್ದೇನೆ. ಎರಡು ಸಭೆಯಲ್ಲಿ ಭಾಗವಹಿಸುವ ಅನಿವಾರ್ಯತೆ ಇರುವುದರಿಂದ ನಿಮ್ಮ ಜೊತೆ ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ಸಾಧ್ಯ ಇಲ್ಲ. ಆದರೂ 2 ದಿವಸದ ಹಿಂದೆ ಈ ಭಾಗದಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಕಿಸಾನ್ ಸಂಘ ಘಟಕದ ರೈತರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ಈ ಭಾಗದ ಕಾರ್ಯಕರ್ತರು ಮತ್ತು ರೈತರನ್ನು ಒಟ್ಟಿಗೆ ಸೇರಿಸಿಕೊಂಡು ಸಂಘಟನೆಗೆ ಒಂದು ಹೊಸ ಶಕ್ತಿಯನ್ನು ಕೊಡುವಂಥ ಒಂದು ಪ್ರಯತ್ನ ಆಗ್ತಾ ಇದೆ ಅಂದಾಗ ಬಹಳ ಸಂತೋಷ ಆಯಿತು. ಬಹುಶಃ 2-3 ದಿವಸದ ಅವಧಿಯಲ್ಲಿ ಈ ದೇವಸ್ಥಾನದ ವಠಾರದಲ್ಲಿ ಬಹುಶಃ ಪ್ರಪ್ರಥಮ ಬಾರಿಗೆ ಇಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸೇರಿದ್ದೀರಿ. ಅದಕ್ಕೋಸ್ಕರ ಸಂಘಟನೆ ಮಾಡಿದಂಥ ಪ್ರಮುಖರಿಗೆಲ್ಲರಿಗೂ ನಾನು ಜಿಲ್ಲೆಯ ವತಿಯಿಂದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಅನೇಕರ ಮನಸ್ಸಿನಲ್ಲಿ ಬರ್ತದೆ, ಕೇಂದ್ರದಲ್ಲಿ ಸರ್ಕಾರ ಇದೆ, ರಾಜ್ಯದಲ್ಲಿ ಸರ್ಕಾರ ಇದೆ, ಸಂಘಟನೆ ಮಾಡುವಂಥ ಅನಿವಾರ್ಯತೆ ಏನಿದೆ ಎನ್ನುವಂಥ ಭಾವನೆ ಮನಸ್ಸಿನಲ್ಲಿ ಅನೇಕರಿಗೆ ಬರ್ತದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಇರಬಹುದು ಅಥವಾ ಸಂಘ ಮತ್ತು ಪರಿವಾರದ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಸಂಘಟನೆಗಳು ಯಾವುದೇ ಹಂತದಲ್ಲಿ ಅಧಿಕಾರದ ಪ್ರಾಪ್ತಿಗೋಸ್ಕರ ಸ್ಥಾಪನೆಯಾದಂಥ ಸಂಘಟನೆ ಅಲ್ಲ. ಭಾರತೀಯ ಜನತಾ ಪಾರ್ಟಿಯ ಮೂಲ ಕೇಂದ್ರ ಭಾರತೀಯ ಜನಸಂಘವನ್ನು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸ್ಥಾಪನೆ ಮಾಡಿದಂಥ ಸಂದರ್ಭದಲ್ಲಿ ಅಧಿಕಾರದ ಪ್ರಾಪ್ತಿಯಾಗಬೇಕು, ಸರ್ಕಾರದ ಮುಖಾಂತರ ಈ ದೇಶವನ್ನು ಆಳ್ವಿಕೆ ಮಾಡಬೇಕು ಎನ್ನುವ ಸಂಕಲ್ಪವನ್ನು ತೊಟ್ಟುಕೊಂಡವರು ಪಾರ್ಟಿಯನ್ನು ಸ್ಥಾಪನೆ ಮಾಡಿಲ್ಲ. ಈ ದೇಶದ ಚುಕ್ಕಾಣಿಯನ್ನು ಹಿಡಿದಂತಹ ಕಾಂಗ್ರೆಸ್ ನಡೆಸುತ್ತಿದ್ದಂತಹ ದುರಾಡಳಿತ, ನೆಹರೂರವರ ರಾಜಕೀಯ ನಡೆ, ಈ ದೇಶದಲ್ಲಿ ಮತೀಯ ಭಾವನೆಯನ್ನ ಹುಟ್ಟುಹಾಕಿದಂಥ ಸಂದರ್ಭಗಳು, ಇದನ್ನೆಲ್ಲ ಗಮನಿಸಿದಂತಹ ನೆಹರೂರವರ ಸಂಪುಟದಲ್ಲಿ ಕೈಗಾರಿಕಾ ಮಂತ್ರಿಯಾಗಿದ್ದಂತಹ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕೂತ್ಕೊಂಡು ಆತ್ಮಾವಲೋಕನವನ್ನು ಮಾಡ್ತಾರೆ. ಈ ರೀತಿಯ ಕಾಂಗ್ರೆಸ್ನ ನಡೆಯಿಂದ ಈ ದೇಶಕ್ಕೆ ಭವಿಷ್ಯ ಇಲ್ಲ. ಹಿರಿಯರು ಕಂಡಿರುವಂತಹ ಭಾರತದ ಪುನರ್ ನಿರ್ಮಾಣ ಆಗಬೇಕಾದ್ರೆ ರಾಷ್ಟ್ರೀಯ ವಿಚಾರಧಾರೆಯನ್ನ ರಾಜಕಾರಣದಲ್ಲಿ ತರಬೇಕು. ಇವತ್ತು ರಾಜಕಾರಣ ಎನ್ನುವಂಥದ್ದು ನಮಗೆಲ್ಲರಿಗೂ ಬಹಳ ಪ್ರಮುಖವಾಗಿರುವಂಥ ವೇದಿಕೆ. ನಾವು ಯಾವುದೇ ಸಂಘಟನೆಯನ್ನು ಹುಟ್ಟುಹಾಕಬಹುದು, ಯಾವುದೇ ಸಂಘ ಸಂಸ್ಥೆಯನ್ನು ಬೆಳೆಸಬಹುದು. ಆದರೆ ಪ್ರತಿಯೊಂದು ಸಂಘ ಸಂಸ್ಥೆಗೆ ರಾಜಕೀಯ ಸಂಘಟನೆಯ ಬೆಂಬಲ ಇಲ್ಲದಿದ್ದರೆ ಇವತ್ತಿನ ಕಾಲಘಟ್ಟದಲ್ಲಿ ಸಂಘಟನೆ ಶಕ್ತಿಯುತವಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಇದರಿಂದಾಗಿ ಕಲುಷಿತಗೊಂಡಿರುವಂಥ ರಾಜಕಾರಣ ವ್ಯವಸ್ಥೆಯನ್ನ ಪರಿಶುದ್ಧಗೊಳಿಸಬೇಕು. ರಾಷ್ಟ್ರೀಯ ವಿಚಾರಧಾರೆಯ ಅಡಿಯಲ್ಲಿ ರಾಜಕಾರಣ ಬೆಳೀಬೇಕು ಎನ್ನುವ ಸಂಕಲ್ಪವನ್ನು ತೊಟ್ಟುಕೊಂಡು ಹಿರಿಯರು ಕಂಡಿರುವಂಥ ಜಗದ್ವಂದ್ಯ ಭಾರತದ ನಿರ್ಮಾಣದ ಕನಸನ್ನು ಹೊತ್ಕೊಂಡು ಭಾರತೀಯ ಜನಸಂಘವನ್ನು ಈ ದೇಶದಲ್ಲಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಸ್ಥಾಪನೆ ಮಾಡಿದಂಥ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಸ್ಥಾಪನೆ ಮಾಡಿದಂಥ 2ನೇ ವರ್ಷದಲ್ಲಿ ಅವರು ದೇಶಕ್ಕೋಸ್ಕರ ಸಮರ್ಪಣೆಗೊಂಡರು. 51ರಲ್ಲಿ ಪ್ರಾರಂಭ ಆಗಿದೆ. 52ರ ಲೋಕಸಭಾ ಚುನಾವಣೆಯಲ್ಲಿ 3 ಲೋಕಸಭೆಯಲ್ಲಿ ಭಾರತೀಯ ಜನಸಂಘ ವಿಜಯಿಯಾಗಿದೆ. ಆಗ ತಾನೇ ಜನಸಂಘ ಬೆಳೀತಾ ಇತ್ತು. ಆದರೂ ವ್ಯಕ್ತಿಗಿಂತ ಪಾರ್ಟಿ ದೊಡ್ಡದು, ಪಾರ್ಟಿಗಿಂತ ದೇಶ ದೊಡ್ಡದು. ಜನಸಂಘವನ್ನು ಸ್ಥಾಪನೆ ಮಾಡಿದಂಥ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಕಣ್ಮುಂದೆ ದೇಶ ಕಂಡುಬಂತು. ತಾನೇ ಕಟ್ಟಿ ಬೆಳೆಸಿದಂಥ ಭಾರತೀಯ ಜನಸಂಘ ಇದನ್ನು ಬೆಳೆಸಬೇಕು, ಸಂಘಟನೆ ಮಾಡಬೇಕು. ಒಂದು ಹಂತದಲ್ಲಿ ಆ ಕನಸಿದ್ರು ಕೂಡ
ಈ ದೇಶದ ಅವಿಭಾಜ್ಯ ಅಂಗವಾಗಿರುವಂತಹ ಕಾಶ್ಮೀರ ಕೈತಪ್ಪಿ ಹೋಗ್ತದೆ. ಈ ದೇಶದಲ್ಲಿ 2 ಸಂವಿಧಾನದ ವ್ಯವಸ್ಥೆ ಇದೆ, 2 ಪ್ರಧಾನಮಂತ್ರಿಯ ವ್ಯವಸ್ಥೆ ಇದೆ, 2 ರಾಷ್ಟ್ರಧ್ವಜದ ವ್ಯವಸ್ಥೆ ಇದೆ. ಇದನ್ನೆಲ್ಲ ನಿವಾರಣೆ ಮಾಡಬೇಕು ಎನ್ನುವ ಸಂಕಲ್ಪವನ್ನು ಇಟ್ಕೊಂಡು ತಾನೇ ಕಟ್ಟಿ ಬೆಳೆಸಿದಂತಹ ಪಾರ್ಟಿಯ ಜವಾಬ್ದಾರಿಯನ್ನ ಇನ್ನೊಬ್ಬನ ಹೆಗಲಿಗೆ ಕೊಟ್ಟು ನೇರವಾಗಿ ಕಾಶ್ಮೀರದ ಹೋರಾಟಕ್ಕೆ ಧುಮುಕ್ತಾರೆ. ಕಾಶ್ಮೀರ ಹೋರಾಟದಲ್ಲಿ ಅವರ ಬಂಧನ, ಜೈಲಿನಲ್ಲಿ ಅವರ ಅವಸಾನ, ಅದೆಲ್ಲ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಆದರೆ ಯಾವುದೇ ಒಂದು ಸಂಘಟನೆಯನ್ನ ಈ ದೇಶದಲ್ಲಿ ಸ್ಥಾಪನೆ ಮಾಡಿದಂಥ ಪ್ರತಿಯೊಬ್ಬ ವ್ಯಕ್ತಿ, ಯಾರು ಸ್ಥಾಪಕರಿದ್ದಾರೆ, ಅವರು ಯಾವತ್ತೂ ಕೂಡ ಅಧಿಕಾರದ ಹಿಂದೆ ಹೋಗಲಿಲ್ಲ. ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಜನಸಂಘದ ನಂತರ ಅವರು ಜನಪ್ರತಿನಿಧಿ ಆಗಿಲ್ಲ. ಆದರೆ ಅವರ ಆದರ್ಶ, ಅವರ ನಡೆ, ಅವರ ನುಡಿ, ಅವರ ವ್ಯಕ್ತಿತ್ವದಿಂದಾಗಿ ಇವತ್ತು ಲೋಕಸಭೆಯಲ್ಲಿ ಅತಿ ಹೆಚ್ಚು ಜನ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ಲೋಕಸಭೆಯನ್ನು ಪ್ರವೇಶ ಮಾಡಿದ್ದಾರೆ. ಇದು ಇತಿಹಾಸ. ಸಂಘಟನೆಯನ್ನ ಇನ್ನಷ್ಟು ವಿಸ್ತಾರವಾಗಿ ಬೆಳೆಸಿದಂತಹ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರವರು ಯಾವತ್ತು ಒಂದು ದಿವಸ ಕೂಡ ಅವರು ಜನಪ್ರತಿನಿಧಿ ಆಗಿಲ್ಲ, ಗ್ರಾಮ ಪಂಚಾಯತ್ ಸದಸ್ಯ ಕೂಡ ಆಗಿಲ್ಲ. ಆದರೆ ಇವತ್ತು ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆಯಿಂದ ಹಿಡಿದು ರಾಷ್ಟ್ರದ ಪ್ರಥಮ ಪ್ರಜೆಯ ತನಕ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಧಿಕಾರದಲ್ಲಿರುವಂತಹ ಸುವರ್ಣಕಾಲ ಘಟ್ಟದಲ್ಲಿ ಇವತ್ತು ನಾವಿದ್ದೇವೆ ಬಂಧುಗಳೇ. ಇದನ್ನು ನಾವು ಇವತ್ತು ಚಿಂತನೆ ಮಾಡಬೇಕಾಗಿದೆ. ಭಾರತೀಯ ಜನತಾ ಪಾರ್ಟಿಯ ಇತಿಹಾಸ ನಮ್ಮ ಕಣ್ಣ ಮುಂದೆ ಇದೆ. ಕೇವಲ ಬೆರಳೆಣಿಕೆಯ ಕಾರ್ಯಕರ್ತರು ಸ್ಥಾಪನೆ ಮಾಡಿದಂತಹ ಪಾರ್ಟಿ ಇವತ್ತು ಜಗತ್ತಿನ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದು ಬರಬೇಕಾದ್ರೆ ಇಂಥ ಹಿರಿಯರ ಶ್ರಮ, ಹಿರಿಯರ ತ್ಯಾಗ, ಅನೇಕ ಕಾರ್ಯಕರ್ತರ ಬಲಿದಾನ ಆಗಿದೆ. ಹಿರಿಯರ ಪರಿಶ್ರಮ, ನಿಸ್ವಾರ್ಥ ಮನೋಭಾವನೆಯ ದುಡಿಮೆ, ಕಾರ್ಯಕರ್ತರ ಬಲಿದಾನದಿಂದ ಇವತ್ತು ರಾಜಕೀಯವಾಗಿ ಭಾರತೀಯ ಜನತಾ ಪಾರ್ಟಿ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದು ಬಂದಿರುವಂತಹ ಇತಿಹಾಸ ನಮ್ಮ ಕಣ್ಣ ಮುಂದೆ ಇದೆ. ಇವತ್ತು ಕೇಂದ್ರದಲ್ಲಿ ಸರ್ಕಾರ ಇದೆ, ಹಲವು ರಾಜ್ಯದಲ್ಲಿ ಇವತ್ತು ಸರ್ಕಾರ ಇದೆ. ಪ್ರತಿಯೊಂದು ಆಯಾಮದಲ್ಲೂ ಕೂಡ ನಮ್ಮ ಕಾರ್ಯಕರ್ತರು ಮುಖ್ಯ ವಾಹಿನಿಯಲ್ಲಿ ಇವತ್ತು ಜವಾಬ್ದಾರಿಯಲ್ಲಿದ್ದಾರೆ. ಇಂಥ ಕಾಲಘಟ್ಟದಲ್ಲಿ ಮಂಜನಾಡಿ ಮತ್ತು ನರಿಂಗಾಣ ಗ್ರಾಮದ ಕಾರ್ಯಕರ್ತರು ಸಂಘಟನಾತ್ಮಕವಾಗಿ ಸೇರುವಂತಹ ಒಂದು ಅನಿವಾರ್ಯತೆ ಇದೆ ಎನ್ನುವ ಚಿಂತನೆಯನ್ನು ಈ ಭಾಗದಲ್ಲಿ ಕಾರ್ಯಕರ್ತರು ಮಾಡಿದ ಪರಿಣಾಮದಿಂದ ಅದಕ್ಕೋಸ್ಕರ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ಶಕ್ತಿಯನ್ನು ಕೊಡಬೇಕು, ರಾಷ್ಟ್ರೀಯ ವಿಚಾರಧಾರೆಯನ್ನು ನಮ್ಮ ಕಾರ್ಯದಲ್ಲಿ ಅನುಷ್ಠಾನ ಮಾಡಬೇಕು ಎನ್ನುವ ಸಂಕಲ್ಪವನ್ನು ತೊಟ್ಟುಕೊಂಡು ನಾವೆಲ್ಲ ಸೇರಿದ್ದೇವೆ. ಅನೇಕ ಜನ ಇವತ್ತು ರೈತರು ಕೂಡ ನಾವೆಲ್ಲ ಸೇರಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದ ನಂತರ ಈ ದೇಶದ ಪ್ರಧಾನಮಂತ್ರಿಯಾಗಿ 2014 ಇಸವಿಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಈ ದೇಶದ ಜನರಿಗೆ ಒಂದು ಘೋಷಣೆಯನ್ನ ಮಾಡಿದರು. ನಾನು ಯಾವತ್ತೂ ಪ್ರಧಾನಮಂತ್ರಿ ಎನ್ನುವ ಹುದ್ದೆಯಲ್ಲಿ ನಾನು ಅಲಂಕಾರ ಮಾಡಲಿಕ್ಕೋಸ್ಕರ ಬಂದಿಲ್ಲ. ಪ್ರಧಾನಮಂತ್ರಿ ಎನ್ನುವಂಥ ಭಾವನೆ ನನ್ನ ಮನಸ್ಸಿನಲ್ಲಿಲ್ಲ. ನನ್ನ ಅಧಿಕಾರ ಇರುವ ತನಕ ನಾನು ಈ ದೇಶದ ಪ್ರಧಾನ ಸೇವಕನಾಗಿ ಕೆಲಸವನ್ನ ಮಾಡ್ತೇನೆ ಎನ್ನುವ ಘೋಷಣೆಯನ್ನು ಮಾಡಿದಂಥ ಒಬ್ಬ ಪ್ರಧಾನಮಂತ್ರಿ ಇದ್ರೆ ಅದು ನರೇಂದ್ರ ಮೋದಿಯಿಂದ ನಾವು ಎದೆ ತಟ್ಟಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳಬಹುದು ಬಂಧುಗಳೇ. ಈ ದೇಶವನ್ನ ಒಂದು ಕಡಿಮೆ ಅವಧಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಪ್ರಧಾನಮಂತ್ರಿಯಾಗಿ ಆಡಳಿತವನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಘೋಷಣೆಯನ್ನ ಮಾಡಿದ್ರು, ಜೈ ಜವಾನ್ ಜೈ ಕಿಸಾನ್. ಆದರೆ ಜೈ ಜವಾನ್ ಜೈ ಕಿಸಾನ್ ಎನ್ನುವಂತ ಏನು ಘೋಷಣೆ ಇತ್ತು ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಘೋಷಣೆಯಾಗಿ ಮಾತ್ರ ಈ ದೇಶದಲ್ಲಿ ಉಳಿಯಿತು. ಆದರೆ ಜೈ ಜವಾನ್ ಮತ್ತೆ ಜೈ ಕಿಸಾನ್ ಎನ್ನುವಂತ ಘೋಷಣೆಗೆ ಅರ್ಥ ಕೊಡುವ ರೀತಿಯಲ್ಲಿ ಈ ದೇಶದಲ್ಲಿ ಆಡಳಿತ ಮಾಡಿದ್ರೆ ಅದು ನರೇಂದ್ರ ಮೋದಿಯಿಂದ ನಾವು ಈ ಸಂದರ್ಭದಲ್ಲಿ ಎದೆ ತಟ್ಟಿ ಹೇಳ್ಕೊಳ್ಬಹುದು. ಇವತ್ತು ಜವಾನರಿಗೆ ರಕ್ಷಣಾ ವ್ಯವಸ್ಥೆಗೆ ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರು ಯಾವ ರೀತಿಯ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಯಾವ ರೀತಿಯ ಯೋಜನೆಗಳ ಮುಖಾಂತರ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂತಹ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಅದೇ ರೀತಿ ರೈತರು ಈ ದೇಶದ ಬೆನ್ನೆಲುಬು. ಆದರೆ ರೈತರಿಗೆ ನಿಜವಾದಂತಹ ಪ್ರಾಮುಖ್ಯತೆಯನ್ನು ಕೊಡದೆ ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಈ ದೇಶದಲ್ಲಿ ಆಳ್ವಿಕೆ ಮಾಡಿದೆ.
14ರ ತನಕ ನಮ್ಮ ಕಣ್ಣ ಮುಂದೆ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತಾ ಇದ್ದೇನೆ. 14ರ ಇಸವಿ ತನಕ ಈ ದೇಶದಲ್ಲಿ ಗೊಬ್ಬರಕ್ಕೋಸ್ಕರ ಪ್ರತಿಭಟನೆ ಆಗ್ತಾ ಇತ್ತು, ಗೊಬ್ಬರಕ್ಕೋಸ್ಕರ ಲಾಠಿ ಚಾರ್ಜ್ ಆಗ್ತಾ ಇತ್ತು, ಗೊಬ್ಬರಕ್ಕೋಸ್ಕರ ರೈತರು ಕ್ಯೂನಲ್ಲಿ ದೇಶದಲ್ಲಿ ನಿಲ್ತಾ ಇದ್ರು. ಆದರೆ ಯಾವಾಗ ರಸಗೊಬ್ಬರ ಖಾತೆಯ ಸಚಿವರಾಗಿ ನಮ್ಮ ರಾಜ್ಯದವರಾಗಿರುವಂಥ ಅನಂತ್ ಕುಮಾರ್ ಅವರು ಜವಾಬ್ದಾರಿಯನ್ನು ವಹಿಸಿಕೊಂಡ್ರು, ಅವತ್ತವರು ಚಿಂತನೆ ಮಾಡ್ತಾರೆ, ಅಷ್ಟರವರೆಗೆ ರೈತರಿಗೆ ಬಹಳ ಪ್ರಮುಖವಾಗಿ ಬೇಕಾಗಿದ್ದಂಥ ಯೂರಿಯಾ ಎನ್ನುವಂಥ ಗೊಬ್ಬರ ಅದು ಕಾಳಸಂತೆಯಲ್ಲಿ ಅದು ಮಾರಾಟ ಆಗ್ತಾ ಇತ್ತು. ಅದನ್ನು ಬೇರೆ ಬೇರೆ ವಸ್ತುಗಳನ್ನು ತಯಾರು ಮಾಡಲಿಕ್ಕೋಸ್ಕರ ಅದನ್ನು ಕಚ್ಚಾ ವಸ್ತುವಾಗಿ ಉಪಯೋಗಿಸ್ತಾ ಇದ್ರು. ಆದರೆ ಅನಂತ್ ಕುಮಾರ್ ಚಿಂತನೆ ಮಾಡ್ತಾರೆ, ಇದು ನೇರವಾಗಿ ರೈತರಿಗೆ ಸಿಗಬೇಕು, ಅದಕ್ಕೋಸ್ಕರ ಯೂರಿಯಾಕ್ಕೆ ಬೇವನ್ನು ಲೇಪಿಸುವುದರ ಮುಖಾಂತರ 14ರ ಇಸವಿಯಿಂದ ಇವತ್ತಿನ ತನಕ ಆ ಯೂರಿಯಾ ಗೊಬ್ಬರ ಬೇವು ಮಿಶ್ರಿತವಾಗಿ ನೇರವಾಗಿ ರೈತರಿಗೆ ಕೊಡುವಂತ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಅವತ್ತಿನಿಂದ ಇವತ್ತಿನ ತನಕ ಎಲ್ಲಿಯೂ ಪ್ರತಿಭಟನೆ ಆಗಿಲ್ಲ, ಎಲ್ಲಿಯೂ ಲಾಠಿ ಚಾರ್ಜ್ ಆಗಿಲ್ಲ. ಅದನ್ನು ನಾವಿತ್ತು ನೆನಪು ಮಾಡಲಿಕ್ಕೋಸ್ಕರ ನಾವೆಲ್ಲ ಸೇರಿದ್ದೇವೆ. ಇವತ್ತು ಇಸ್ರೇಲ್ ಎನ್ನುವಂತ ಪುಟ್ಟ ರಾಷ್ಟ್ರ ಜಗತ್ತಿನಲ್ಲಿ ಕೃಷಿಯಲ್ಲಿ ಅನೇಕ ಸಾಧನೆಯನ್ನ ಮಾಡ್ತಾ ಇದೆ. ಅನೇಕರಿಗೆ ಗೊತ್ತಿಲ್ಲ, ಇಸ್ರೇಲ್ ಎನ್ನುವಂತ ಪುಟ್ಟ ರಾಷ್ಟ್ರ ಕೃಷಿಯಲ್ಲಿ ಸಾಧನೆಯನ್ನ ಮಾಡಬೇಕಾದ್ರೆ ಅದು ಮೂಲವಾಗಿ ಸ್ವೀಕಾರ ಮಾಡಿದ್ದು ನಮ್ಮ ದೇಶದ ಮಹರ್ಷಿ ರಚನೆ ಮಾಡಿದಂಥ ಕೃಷಿ ಪರಾಶರ ರಚನೆ ಮಾಡಿದಂಥ ಗ್ರಂಥವನ್ನ ಆಧಾರವನ್ನು ಇಟ್ಕೊಂಡು ಇಸ್ರೇಲ್ ತನ್ನ ಕೃಷಿಯಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ ಎನ್ನುವಂಥ ಸತ್ಯ ನಮ್ಗೆ ಗೊತ್ತಿಲ್ಲ. ನಮ್ಮ ದೇಶ ಬಹಳ ವಿಶೇಷವಾಗಿ ಜಗತ್ತಿನಲ್ಲಿ ಗುರುತಿಸಿಕೊಂಡದ್ದು ಋಷಿ ಪರಂಪರೆ ಮತ್ತು ಕೃಷಿ ಪರಂಪರೆಯಿಂದ. ಕೃಷಿ ಪರಂಪರೆಗೆ ಮತ್ತು ಋಷಿ ಪರಂಪರೆಗೆ ಬಹಳ ವಿಶೇಷವಾದಂಥ ಸಂಬಂಧ ಇದೆ. ಈ ಸಂಬಂಧದ ಅಡಿಯಲ್ಲಿ ನಮ್ಮ ದೇಶದಲ್ಲಿ ಕೃಷಿ ಚಟುವಟಿಕೆ ನಡಿಬೇಕಿತ್ತು. ಆದರೆ ಯಾವಾಗ ಈ ದೇಶದ ಮೇಲೆ ಬ್ರಿಟಿಷರು ದಾಳಿ ಮಾಡಿದ್ರು, ಅವತ್ತು ಈ ದೇಶವನ್ನ ವ್ಯವಸ್ಥಿತವಾಗಿ ಗುಲಾಮಗಿರಿಗೆ ತಲುಪಿಸಬೇಕಾದ್ರೆ ಅವರು ಕಂಡುಕೊಂಡಿರುವಂತಹ ಸತ್ಯ ಒಂದು ನೇರವಾಗಿ ಋಷಿ ಪರಂಪರೆಗೆ ಕೊಡಲಿಯೇಟನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ನಮ್ಮಲ್ಲಿದ್ದಂತಹ ಗುರುಕುಲ ಶಿಕ್ಷಣ ಪದ್ಧತಿಯನ್ನು ನಾಶ ಮಾಡಿದ್ರು, ಮೆಕಾಲೆ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದರು. ಅದೇ ರೀತಿ ಕೃಷಿ ಬದುಕನ್ನು ನಂಬಿದಂತಹ ಕೃಷಿಕರಿಗೆ ಸಹಕಾರ ಕೊಡಬೇಕಿದ್ದಂತಹ ಕಾಲಘಟ್ಟದಲ್ಲಿ ಕೃಷಿ ಬದುಕಿಗೆ ಕೂಡ ಕೊಡಲಿಯೇಟನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಅವತ್ತಿನಿಂದ ಇವತ್ತಿನ ತನಕ ಕೃಷಿಯಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದಂಥ ಅನೇಕ ಆಯಾಮಗಳಿದೆ, ಅದರ ವಿಚಾರಗಳಿದೆ. ಅದನ್ನೆಲ್ಲ ವ್ಯವಸ್ಥಿತವಾಗಿ ನಾಶ ಮಾಡುವಂಥ ಕೆಲಸವನ್ನ ಬ್ರಿಟಿಷರು ಮಾಡಿದರು. ಆದರೆ ಸ್ವಾತಂತ್ರ್ಯ ಪ್ರಾಪ್ತಿಯಾದ ನಂತರ ಈ ದೇಶದ ಚುಕ್ಕಾಣಿಯನ್ನು ಹಿಡಿದಂಥ ರಾಜಕಾರಣಿಗಳು ಹೊಸತಾಗಿ ಹೊಸ ಬದುಕನ್ನು ಈ ದೇಶಕ್ಕೆ ಕೊಡಬೇಕಾಗಿತ್ತು. ಭವ್ಯ ಭಾರತದ ಇತಿಹಾಸ ಪರಂಪರೆಯನ್ನು ಮತ್ತೊಮ್ಮೆ ಈ ದೇಶದಲ್ಲಿ ಪ್ರತಿಷ್ಠಾಪಿಸಬೇಕಾಗಿತ್ತು. ಆದರೆ ಮಜವಾದದ ರಾಜಕಾರಣ, ಕುಟುಂಬದ ರಾಜಕಾರಣ, ಜಾತಿಯ ರಾಜಕಾರಣದಲ್ಲಿ ಬೆಂದು ಹೋಗಿದ್ದಂಥ ಕಾಂಗ್ರೆಸ್ ಈ ದೇಶದ ಇತಿಹಾಸವನ್ನು ಉಳಿಸಬೇಕು, ಈ ದೇಶದ ಪರಂಪರೆಯನ್ನು ಉಳಿಸಬೇಕು, ಈ ರೀತಿಯ ಯಾವುದೇ ಕೆಲಸವನ್ನ ಮಾಡಲಿಕ್ಕೆ ಹೋಗಿಲ್ಲ. ಆದರೆ 14ರಲ್ಲಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿದಂತಹ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನೀವು ಪ್ರಾರಂಭದಿಂದ ಇವತ್ತಿನ ತನಕ ಗಮನಿಸಬೇಕು. ಅವರು ಕೈಗೊಂಡಿರುವಂತಹ ಪ್ರತಿಯೊಂದು ಯೋಜನೆ ಇರಬಹುದು, ಅವರು ತೆಗೆದುಕೊಂಡಿರುವಂತಹ ಪ್ರತಿಯೊಂದು ಯೋಚನೆ ಇರಬಹುದು, ಅದರಲ್ಲಿ ಈ ದೇಶದ ಅಭಿವೃದ್ಧಿಯ ಜೊತೆಗೆ ಈ ದೇಶದ ಸಂಸ್ಕೃತಿಯ ಪುನರುತ್ಥಾನ ಆಗ್ತಾ ಇದೆ. ಇದನ್ನು ನಾವಿದು ದಯವಿಟ್ಟು ಗಮನಿಸಬೇಕಾಗಿರುವಂತಹ ಕಾಲಘಟ್ಟದಲ್ಲಿದ್ದೇವೆ. ಅಭಿವೃದ್ಧಿಯನ್ನು ಯಾರು ಬೇಕಾದರೂ ಕೂಡ ಮಾಡಬಹುದು, ಅಭಿವೃದ್ಧಿ ಮಾಡಲಿಕ್ಕೆ ಮೋದಿಯೇ ಬೇಕಂತ ಇಲ್ಲ. ಆದರೆ ಈ ದೇಶದ ಸಂಸ್ಕೃತಿಯ ಪುನರ್ ಪ್ರತಿಷ್ಠಾಪನೆ ಆಗಬೇಕಾದ್ರೆ ಅದಕ್ಕೆ ಮೋದಿ ಅಂತ ಒಬ್ಬ ಧೀಮಂತ ನಾಯಕನ, ಒಬ್ಬ ಶ್ರೇಷ್ಠ ಸಂತನ ರೀತಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯ ಈ ದೇಶಕ್ಕೆ ಅಗತ್ಯತೆ ಇತ್ತು. ಇವತ್ತು ಸಂಘಟನೆ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಈ ಮಟ್ಟಕ್ಕೆ ಯಾವ ರೀತಿ ಬೆಳೆಸಿದ್ದೇವೆ ಎಂಬುದನ್ನು ಇವತ್ತು ನಾವು ಕಣ್ಮುಂದೆ ನೋಡಬಹುದು. ಬಿಜೆಪಿಯಲ್ಲಿ ಮಾತ್ರ ಒಬ್ಬ ಸಾಮಾನ್ಯ ಕಾರ್ಯಕರ್ತ ವಿಧಾನಸಭೆಯನ್ನ ಪ್ರವೇಶ ಮಾಡಬಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಲೋಕಸಭೆಯನ್ನ ಪ್ರವೇಶ ಮಾಡಬಲ್ಲ, ಒಬ್ಬ ಬುಡಕಟ್ಟು ಸಮುದಾಯದ ಎಸ್ಟಿ ಮಹಿಳೆ ದ್ರೌಪದಿ ಮುರ್ಮು ಎನ್ನುವಂತ ಒಬ್ಬ ಸಾಮಾನ್ಯ ಮಹಿಳೆ
ಇವತ್ತು ರಾಷ್ಟ್ರಪತಿಯ ಹುದ್ದೆಯನ್ನು ಕೂಡ ಅಲಂಕರಿಸಬೇಕಾದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯಲ್ಲಿ ಮಾತ್ರ ಸಾಧ್ಯ ಎನ್ನುವ ವಿಚಾರವನ್ನು ಈ ಸಂದರ್ಭದಲ್ಲಿ ನಾವು ಹೇಳಬೇಕಾಗುತ್ತೆ. ಅದೇ ರೀತಿ ರೈತರ ಬದುಕನ್ನು ಹಸನು ಮಾಡಬೇಕು ಎನ್ನುವ ದೃಷ್ಟಿಯಿಂದ ಅನೇಕ ಯೋಜನೆಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ತಂದಿದ್ದಾರೆ. ಉದಾಹರಣೆಗೆ ಬೆಳೆ ವಿಮೆ ಯೋಜನೆ ಇರ್ಬೋದು. ಸುಮಾರು 3 ಕೋಟಿಗೂ ಜಾಸ್ತಿ ಇವತ್ತು ರೈತರಿಗೆ ಸುಮಾರು 3.5 ಲಕ್ಷ ಕೋಟಿ ರೂಪಾಯಿಯ ಒಂದು ವಿಶೇಷವಾದಂಥ ಯೋಜನೆ ಇವತ್ತು ಇನ್ಸೂರೆನ್ಸ್ನ ಮುಖಾಂತರ ಸಿಕ್ಕಿದೆ. ಇವತ್ತು ಅನೇಕ ರೈತರಿಗೆ ಬೆಳೆಯನ್ನು ಬೆಳೆಸುವಂಥ ಸಂದರ್ಭದಲ್ಲಿ ನಮ್ಮ ಮಣ್ಣಿನ ಫಲವತ್ತತೆ ಗೊತ್ತಿಲ್ಲ, ಯಾವ ಕಾಲಘಟ್ಟದಲ್ಲಿ ಯಾವ ಬೆಳೆಯನ್ನು ಬೆಳೆಸಬೇಕು ಎನ್ನುವಂಥ ಅನುಭವವಿಲ್ಲ. ಅದಕ್ಕೋಸ್ಕರ ಮಣ್ಣಿನ ಕಾರ್ಡು ಎನ್ನುವಂಥ ವಿಶೇಷ ಯೋಜನೆಯ ಮುಖಾಂತರ ಸುಮಾರು ಈ ದೇಶದ 25 ಕೋಟಿ ರೈತರಿಗೆ ಮಣ್ಣಿನ ಕಾರ್ಡನ್ನು ವಿತರಣೆ ಮಾಡೋದ್ರ ಮುಖಾಂತರ ನಮ್ಮ ಮಣ್ಣಿನಲ್ಲಿರುವಂತಹ ಫಲವತ್ತತೆ ಎಷ್ಟು, ನಮ್ಮ ಮಣ್ಣಿಗೆ ಯಾವ ರೀತಿಯ ಗೊಬ್ಬರವನ್ನು ಹಾಕಿದರೆ ಯಾವ ಸಮಯದಲ್ಲಿ ಯಾವ ಬೆಳೆಯನ್ನು ಬೆಳೆಸಬಹುದು ಎನ್ನುವ ವಿಚಾರವನ್ನು ತಿಳಿಸುವಂತ ಒಂದು ವಿಶೇಷ ಯೋಜನೆಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇವತ್ತು ಜಾರಿ ಮಾಡಿದಂತ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಈ ರೀತಿ ರೈತರಿಗೆ ಮಾರುಕಟ್ಟೆಯಲ್ಲಿ ಬೇಕಾಗಿರುವಂತಹ ಸವಲತ್ತುಗಳೇನಿರಬಹುದು, ಅನೇಕ ಯೋಜನೆಗಳನ್ನು ಈ ದೇಶದಲ್ಲಿ ಜಾರಿ ತಂದರು. ಅದರ ಒಟ್ಟಿಗೆ ಬಹಳ ಪ್ರಮುಖವಾಗಿ ಕೃಷಿಗೆ ಸಂಬಂಧಪಟ್ಟಿರುವಂತಹ ಒಂದು ಮಸೂದೆ ಜಾರಿ ಬಂದಾಗ ಈ ದೇಶದಲ್ಲಿ ಪ್ರತಿಭಟನೆ ನಡೆದು ವಿಪರ್ಯಾಸ. ಇವತ್ತು ಇಲ್ಲಿ ಸೇರಿರುವಂತಹ ರೈತರು ಆಲೋಚನೆ ಮಾಡಬೇಕು. ಆ ಪ್ರತಿಭಟನೆಯಲ್ಲಿ ನೈಜ ರೈತರು ಯಾರು ಕೂಡ ಬಂದಿಲ್ಲ. ಆ ಪ್ರತಿಭಟನೆಯಲ್ಲಿ ಇದ್ದದ್ದು ರೈತರ ಬದುಕನ್ನ ಸ್ವಾರ್ಥಕ್ಕೆ ಉಪಯೋಗ ಮಾಡ್ತಿದ್ದಂತ ಯಾರೆಲ್ಲ ದಳ್ಳಾಳಿಗಳಿದ್ದಾರೆ, ಆ ದಳ್ಳಾಳಿಗಳು ರೈತರ ವೇಷದಲ್ಲಿ ಅಥವಾ ದೇಶದ್ರೋಹಿ ಸಂಘಟನೆಯ ಕಾರ್ಯಕರ್ತರು ರೈತರ ವೇಷವನ್ನ ಧರಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ನಿಜ ಬಣ್ಣ ಅನೇಕ ಮಾಧ್ಯಮಗಳ ಮುಖಾಂತರ ನಮ್ಮ ಕಣ್ಮುಂದೆ ಅದು ಗೊತ್ತಾಗಿದೆ. ಈ ರೀತಿ ಈ ದೇಶದಲ್ಲಿ ಒಳ್ಳೊಳ್ಳೆಯ ಯೋಜನೆಗಳನ್ನು ಜಾರಿ ತಂದಾಗ ಆ ಯೋಜನೆಗೆ ಸಹಕಾರ ಕೊಡುವುದನ್ನು ಬಿಟ್ಟು ದೇಶದ್ರೋಹಿಗಳು ಮತ್ತೊಮ್ಮೆ ತಲೆ ಎತ್ತುವಂತ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಉದಾಹರಣೆಗೆ 370 ರದ್ದು ಮಾಡುವಂತ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಯಾವುದೇ ರೀತಿಯ ಒಂದು ಗಲಭೆ ಆಗದೆ, ಯಾವುದೇ ರೀತಿಯ ಒಂದು ಗದ್ದಲ ಆಗದೆ ಬಹಳ ವ್ಯವಸ್ಥಿತವಾಗಿ 370ಯನ್ನು ಕಾಶ್ಮೀರದಲ್ಲಿ ರದ್ದು ಮಾಡಿದ್ರು. ಇದನ್ನ ಗಮನಿಸಿದಂತ ವಿರೋಧ ಪಕ್ಷ ಇರಬಹುದು ಅಥವಾ ಈ ದೇಶದಲ್ಲಿ ಮತೀಯ ರಾಜಕಾರಣವನ್ನು ಬಿತ್ತುವಂತ ದೇಶದ್ರೋಹಿಗಳಿರಬಹುದು, ಪೌರತ್ವ ತಿದ್ದುಪಡಿ ಕಾನೂನು ಜಾರಿಗೆ ತಂದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಗಲಾಟೆ ಮಾಡಿದಂತ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಅದೇ ರೀತಿ ಕೃಷಿ ಮಸೂದೆ ಜಾರಿಗೆ ಮಾಡುವಂತ ಸಂದರ್ಭದಲ್ಲಿ ಕೃಷಿಕರನ್ನ ಹೆಸರಿನಲ್ಲಿ ಪ್ರತಿಭಟನೆ ನಡೆದಂತ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಅದೇ ರೀತಿ ಈ ದೇಶ ಯುವಕರ ದೇಶ, ಯುವ ಶಕ್ತಿಗೆ ಒಂದು ಹೊಸ ಬದುಕನ್ನು ಕೊಡಬೇಕು ಎನ್ನುವ ದೃಷ್ಟಿಯಿಂದ ಮೊನ್ನೆ ಅಗ್ನಿಪಥ್ ಎನ್ನುವಂತ ವಿಶೇಷ ಯೋಜನೆಯನ್ನ ಮೊನ್ನೆ ಜಾರಿಗೆ ತಂದರು. 4-5 ವರ್ಷ ಸೇನೆಯಲ್ಲೊಂದು ವಿಶೇಷ ತರಬೇತಿಯನ್ನು ಪಡೆಯುವುದರ ಮುಖಾಂತರ ಒಬ್ಬ ಶ್ರೇಷ್ಠ ದೇಶಭಕ್ತವಾಗುವಂತಹ ಒಂದು ಅವಕಾಶ ಇರುವಂತಹ ಯೋಜನೆಗೆ ಇವತ್ತು ಯುವಕರನ್ನ ಎತ್ತಿ ಕಟ್ಟುವಂತ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಇದನ್ನೆಲ್ಲ ನಾವು ಗಮನಿಸಿ ನಮ್ಮ ಗ್ರಾಮ ಮಟ್ಟದಲ್ಲಿ ನಮ್ಮ ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ಈ ಎಲ್ಲ ಸತ್ಯವನ್ನ ನಾವು ಜನರ ನಡುವೆ ಮಾತಾಡದಿದ್ರೆ ನಿಜವಾದಂತ ಸತ್ಯ ಅದು ಕೊನೆಗೆ ಮಿಥ್ಯ ಆಗುತ್ತೆ. ಅದಕ್ಕೋಸ್ಕರ ನರಿಂಗಾನ ಮತ್ತೆ ಮಂಜನಾಡಿ ಗ್ರಾಮದ ನಾವೆಲ್ಲ ಕಾರ್ಯಕರ್ತರು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ಕೈಗೊಂಡಿರುವಂತಹ ಜನಪರವಾಗಿರುವಂತಹ ಏನು ಯೋಜನೆಗಳಿದೆ ಆ ಯೋಜನೆಗಳನ್ನ ಜನರಿಗೆ ಮುಟ್ಟಿಸುವ ರೀತಿಯಲ್ಲಿ ಅಥವಾ ಆ ಫಲಾನುಭವಿಗಳಾಗಿರುವಂತಹ ಜನರಿಗೆ ಇದು ಸರ್ಕಾರದ ಸಾಧನೆ ಎನ್ನುವ ರೀತಿಯಲ್ಲಿ ಅವರಿಗೆ ಮನಮುಟ್ಟಿಸುವಂತ ಕೆಲಸವನ್ನ ನಾವೇ ಕಾರ್ಯಕರ್ತರು ಮಾಡಬೇಕಾಗಿದೆ. ಪ್ರತಿಯೊಂದು ಕಾರ್ಯವನ್ನ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಹಲವಾರು ವರ್ಷಗಳಿಂದ ಸರ್ಕಾರದ ಜೊತೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅಥವಾ ನಮ್ಮ ಸಂಘಟನೆಯ ಪರಿವಾರದ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ನಿಸ್ವಾರ್ಥ ಮನೋಭಾವನೆಯಿಂದ ಇವತ್ತು ಕೆಲಸ ಮಾಡಿದ ಪರಿಣಾಮದಿಂದ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೆ ಇವತ್ತು ಶಕ್ತಿ ಬಂದಿದೆ. ಇವತ್ತು ಸಂಘಟನೆಗೆ ಶಕ್ತಿ ಕೊಡುವಂತ ಕೆಲಸವನ್ನ ಇವತ್ತು ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯನ್ನ ಕಾರ್ಯಕರ್ತರ ಪಾರ್ಟಿ ಅಂತ ನಾವು ಹೇಳ್ತೇವೆ. ಯಾಕೆ ಅಂತ ಕೇಳಿದ್ರೆ ಕಾರ್ಯಕರ್ತರು ಶಾಶ್ವತವಾಗಿ ಇರ್ತಾರೆ. ನಾಯಕರು 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಾ ಇರ್ತಾರೆ. ಬೇರೆಲ್ಲ ಪಾರ್ಟಿಯನ್ನು ನೋಡಿದಾಗ 25 ವರ್ಷದಿಂದ ಅವರೇ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಾರೆ ಅಥವಾ 15 ವರ್ಷದಿಂದ ಅವರೇ ಜಿಲ್ಲೆಯ ಅಧ್ಯಕ್ಷರಾಗಿರ್ತಾರೆ.
ಆದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ನಮ್ಮ ಸಂಘಟನೆಯ ಕಾರ್ಯ ಪದ್ಧತಿಗೆ ಅನುಗುಣವಾಗಿ ಬೂತ್ ಅಧ್ಯಕ್ಷನಿಂದ ಹಿಡಿದು ರಾಷ್ಟ್ರೀಯ ಅಧ್ಯಕ್ಷನವರೆಗೆ ಬಹಳ ವ್ಯವಸ್ಥಿತವಾಗಿ ಬದಲಾವಣೆಯನ್ನ ಮಾಡ್ತಾ ಬೂತ್ ಕಾರ್ಯಕರ್ತನನ್ನು ಕೂಡ ಒಂದು ಸಮಾಜದ ಅಥವಾ ಸಂಘಟನೆಯ ಪ್ರಮುಖ ಹುದ್ದೆಗೆ ತರುವಂತಹ ಒಂದು ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಕೇಂದ್ರದಲ್ಲಿ ಸರ್ಕಾರ, ರಾಜ್ಯದಲ್ಲಿ ಸರ್ಕಾರ, ಅದೇ ರೀತಿ ಸ್ಥಳೀಯ ಆಡಳಿತದ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರಗಳು ಇದ್ದಾಗ ನಾವು ಸಂಘಟನೆಗೆ ಶಕ್ತಿಯನ್ನು ಕೊಡದಿದ್ರೆ ಅಥವಾ ಸಂಘಟನೆಯ ಜೊತೆಗೆ ನಾವು ನಮ್ಮ ಕೆಲಸ ಕಾರ್ಯಗಳನ್ನು ಮಾಡದೆ ಹೋದರೆ ನಮ್ಮ ಕಾರ್ಯಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಸಂಘಟನೆಯ ಜೊತೆಯಲ್ಲಿ ಗುರುತಿಸಿಕೊಳ್ಳದೆ ಇದ್ರೆ ಸಮಾಜಕ್ಕೆ ದೊಡ್ಡ ಹೊಡೆತ ಬೀಳುವಂತ ಅನಿವಾರ್ಯತೆ ಇರ್ತದೆ. ಈ ನಿಟ್ಟಿನಲ್ಲಿ ಮಂಜನಾಡಿ ಮತ್ತು ನರಿಂಗಾಣ ಗ್ರಾಮದ ಇಲ್ಲಿ ಸೇರಿರುವಂತ ನಾವೆಲ್ಲ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಮ್ಮ ಬೂತಿನಲ್ಲಿ ನಮ್ಮ ಗ್ರಾಮದಲ್ಲಿ ಇನ್ನಷ್ಟು ಕಾರ್ಯಕರ್ತರನ್ನ ಅಥವಾ ಸರ್ಕಾರದ ಯೋಜನೆಗಳ ಲಾಭವನ್ನ ಪಡೆದಿರುವಂತಹ ಫಲಾನುಭವಿಗಳನ್ನು ಗುರುತಿಸಿ ಅವರೆಲ್ಲರನ್ನ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ತರುವಂತ ಪ್ರಯತ್ನ ಆಗಬೇಕು. ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ತರುವುದು ಅಂತ ಕೇಳಿದ್ರೆ ಕೇವಲ ಅವರು ರಾಜಕಾರಣದ ವೇದಿಕೆಗೆ ಬರ್ತಾ ಇಲ್ಲ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಣ್ಮುಂದೆ ಒಂದು ಗುರಿ ಇದೆ. ಹಿರಿಯರು ಕಂಡಿರುವಂತಹ ಜಗದ್ವಂದ್ಯ ಭಾರತದ ಗುರಿ ಇದೆ. ಇವತ್ತು ಭಾರತ ಮತ್ತೊಮ್ಮೆ ಇವತ್ತು ಜಗತ್ತಿನಲ್ಲಿ ಬೆಳಗ್ತಾ ಇದೆ. ಭಾರತ ಮತ್ತೊಮ್ಮೆ ಇವತ್ತು ಜಗತ್ತಿಗೆ ಮಾರ್ಗದರ್ಶನವನ್ನ ಕೊಡ್ತಾ ಇದೆ. ಪ್ರತಿಯೊಂದು ಸಮಸ್ಯೆಗೆ ಜಗತ್ತಿನ ಎಲ್ಲಾ ದೇಶಗಳು ಭಾರತದ ಕಡೆ ನೋಡ್ತಾ ಇದೆ. ಅದರಿಂದಾಗಿ ಡಾಕ್ಟರ್ ಜಿ ಕಂಡಿರುವಂತಹ ಭಾರತ, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಕಂಡಿರುವಂತಹ ಭಾರತ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಕಂಡಿರುವಂತಹ ಭಾರತ, ಅಟಲ್ ಜಿ ಕಂಡಿರುವಂತಹ ಭಾರತ, ಡಾಕ್ಟರ್ ಅಬ್ದುಲ್ ಕಲಾಂ ಕಂಡಿರುವಂತಹ ಭಾರತ ನಿರ್ಮಾಣ ಆಗಿರುವಂತಹ ಕಾಲಘಟ್ಟದಲ್ಲಿ ಆ ಎಲ್ಲ ಹಿರಿಯರು ಕನಸು ಕಂಡಿರುವಂತಹ ಭಾರತ ನಿರ್ಮಾಣ ಆಗಬೇಕಾದ್ರೆ ನಾವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಎನ್ನುವ ವಿನಂತಿಯನ್ನ ಮಾಡ್ತಾ ಸಂಘಟನೆಯ ಜೊತೆಗೆ ನೀವೆಲ್ಲರೂ ನಿಲ್ಲಬೇಕು. ಅದು ಸಂಘಟನೆ ಯಾವುದೇ ಸಂದರ್ಭದಲ್ಲಿ ವಿಘಟನೆ ಆಗದೆ ನಮ್ಮ ಕಣ್ಮುಂದೆ ವ್ಯಕ್ತಿ ಪ್ರಾಮುಖ್ಯತೆ ಅಲ್ಲ, ಕೇವಲ ಪಾರ್ಟಿಯೇ ಪ್ರಾಮುಖ್ಯತೆ ಅಲ್ಲ, ನಮ್ಮ ಕಣ್ಮುಂದೆ ಇರುವಂಥದ್ದು ರಾಷ್ಟ್ರೀಯ ವಿಚಾರಧಾರೆ. ರಾಷ್ಟ್ರೀಯ ವಿಚಾರಧಾರೆಗೆ ಹೊಡೆತ ಬಂದಾಗ ಜಾತಿ, ಮತ, ಭಾಷೆ, ಪಂಥ ಇದನ್ನೆಲ್ಲ ನಾವು ಮೀರಿ ಅದನ್ನು ಬೆಳೆದಾಗ ಮಾತ್ರ ಸಂಘಟನೆಗೆ ಶಕ್ತಿ ಬರ್ತದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಕರ್ತರು ಚಿಂತನೆ ಮಾಡಬೇಕು ಎನ್ನುವ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂತಹ ಸಂಘಟನೆಯ ಎಲ್ಲ ಪ್ರಮುಖರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಅನಿವಾರ್ಯವಾಗಿ 2 ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈ ಭಾರತ್ ಮಾತು. ಅಭಿನಂದನೆಗಳು. ಸುಮಾರು 70 ವರ್ಷಗಳ ಕಾಲ ದೇಶವನ್ನು ಆಳಿದಂತಹ ಕಾಂಗ್ರೆಸ್ ಪಕ್ಷದಿಂದ ಯಾವ ರೀತಿಯ ಸಮಸ್ಯೆಗಳಾದವು, ಆ ನಂತರದ ನಮ್ಮ ಸರ್ಕಾರ ಬಂದ ನಂತರ ದೇಶದಲ್ಲಾಗುವಂತಹ ಬದಲಾವಣೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಯಪಡಿಸಿದಂತಹ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಸುದರ್ಶಿ ಅವರಿಗೆ ಮಗದೊಮ್ಮೆ ಅಭಿನಂದನೆಗಳು. ನರೇಂದ್ರ ಮೋದಿಜಿ ಈ ದೇಶದ ಪ್ರಧಾನಿ ಆಗಿಬೊಕ್ಕ ಅವ್ರನ್ನ ವಿಶೇಷವಾದ ಯೋಚನೆ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್. ದಾದಬಣ್ಣನ ನರೇಂದ್ರ ಮೋದಿಜಿ ಈ ದೇಶದ ಪ್ರಧಾನಿ ಆದ ಆಯ್ಬೊಕ್ಕ ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬರೋಡು ಇಜ್ಜಿನ ಆರ್ಎಪಿರ ಪ್ರಧಾನಿ ಆವಡು ಪಣದ ಕಣಕಟ್ಟದ ಆ ಯೋಜನೆಯಲ್ಲಿ ಏಪಲಾಡ್ಕೊಂಡ ಇಜ್ಜೇರು. ಆಗ ಕಾಂಗ್ರೆಸ್ ಆಗ್ಲಿ ಪಾಡುನಂಜಿನ ಆ ತತ್ವ ಆದಿಪ್ಪು ಸಿದ್ಧಾಂತ ಅದು ಐಕಾರು ಒಪ್ಪಿದಿಚ್ಚೇರು. ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು. ರಾಷ್ಟ್ರೀಯತೆನೇ ನಮ್ಮ ಮೂಲ ಮಂತ್ರ ಪಂಪನ ಲೆಕ್ಕಾಚಾರಡು 6 ಒಂಜತ್ತು 2 3 150 ಯೋಜನೆಯಲ್ಲಿ ನರೇಂದ್ರ ಮೋದಿಜಿ ಕೊಂಡೊಯ್ದಿರಿ. ಖಾಲಿ 4 ಯೋಜನೆಯಲ್ಲಿ ಅನ್ನಿಕ್ಲೇರ ಪನ್ಪ 4 ಯೋಜನೆ ದಾದೆಗೆ ಪನ್ಪೆ ಪಂಡ ಆರು ಕೇವಲ ಪಕ್ಷ ಆದಿಪ್ಪು ಜನ ಬಿಜೆಪಿ ದಗ್ಲ ಆದಿಪ್ಪು ಕೇವಲ ಹಿಂದುಳಿಗೆ ಬರದು 6 ಯೋಜನೆ ಕೊಂಡೊಯ್ದಿರಿ. ಫಸ್ಟ್ ಕೊಂಚ ಜನಧನ ಯೋಜನೆ ಮನ್ಮನ ಯೋಜನೆ ಕೊಂಡತ್ತದೆ. ಈ ದೇಶರು ಏರು ಮಾತ ಪಾಪದಗಳುಳ್ಳೇರು ಏರು ಬ್ಯಾಂಕ್ದ ಉಲಾಯಿ ಪೋದು ಅಕ್ಲ ಅಕೌಂಟ್ ಓಪನ್ ಮಾಡ್ತಾರೆ ಸಾಧ್ಯನೇ ಇಜ್ಜಂದ ಅಂಚಿನ 42 ಕೋಟಿ ಜನಕ್ಕೇನ 1 ಪೈಸೆ ಡೆಪಾಸಿಟ್ ಇಜ್ಜಂದ ಅಕೌಂಟ್ ಓಪನ್ ಮಾಡ್ತೇವೆ. ಏರು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಬಂದ ಈ ದೇಶದ ನಾಗರಿಕರು ಏರು ಪಾಪದಗಳುಳ್ಳೇರು ಏರು BPL ಕಾರ್ಡ್
ಹೋಲ್ಡರ್ ಉಳ್ಳರು ಅಕಲು ನೇರವಾದ ರಾಷ್ಟ್ರೀಯ ಬ್ಯಾಂಕ್ ಹೋದು ಅವು ಮುಸಲ್ಮಾನರ ಆದಿಪ್ಪೇರು, ಕ್ರಿಶ್ಚಿಯನ್ ಆದಿಪ್ಪೇರು, ಪಾರ್ಸಿ ಆದಿಪ್ಪೇರು, ಜೈನರ ಆದಿಪ್ಪೇರು, ಇದನ್ನ ಕಾಂಗ್ರೆಸ್ ಆದಿಪ್ಪು, ಇದನ್ನ ದಳ ಆದಿಪ್ಪು, ಕಮ್ಯುನಿಸ್ಟ್ ಆದಿಪ್ಪು, ಆ ಪಾರ್ಟಿಲ್ ಆದಿಪ್ಪೋಡು ಈ ದೇಶರು ಅಕಲೆ ಬ್ಯಾಂಕ್ದ ಅಕೌಂಟ್ ಓಪನ್ ಮಾಡ್ಪೋಡು. ಆರು ಕೊಂಡೈದು ನಂಚಿನ ಯೋಜನೆದ ಅನುದಾನ ಆದಿಪ್ಪು, ಆ ಯೋಜನೆದ ಬೆತೆಂದು ಆದಿಪ್ಪು ಅವು ನೇರವಾದ ಬ್ರೋಕರ್ ದಾಂತೆ ಅಕ್ಲನ ಅಕೌಂಟ್ ಬೋರ್ಡು ಪನ್ಪುನ ಲೆಕ್ಕಾಚಾರ ಜನಧನ ಯೋಜನೆ ಕೊಂಡತ್ತೀರು. ಕೊರೋನಾ ಬರ್ಪುನ ಮಹಾಮಾರಿ ಬನ್ನಗ ಆ BPL ಕಾರ್ಡ್ ಇತ್ತದು ಏರು ಜನಧನ ಯೋಜನೆ ಮಂತಿದಾರ ಆ ಅಪ್ಪನಕ್ಲ ಅಕೌಂಟ್ 3 ತಿಂಗಳು ನಿರಂತರವಾದ ಏರ್ಲ ಮಧ್ಯವರ್ತಿ ಜನ 500 ರೂಪಾಯಿ ಅಕ್ಲ ಅಕೌಂಟ್ಗೆ ಬರ್ತಂಡು. ಇನಿ ಬರ್ಪುನಂಜಿನ ಬೇತೆ ಸ್ಕಾಲರ್ಶಿಪ್ ಆದಿಪ್ಪು, ಸಂಧ್ಯಾ ಸುರಕ್ಷಾ ಯೋಜನೆ ಆದಿಪ್ಪು, ಈ ವಿಧವಾ ವೇತನ ಆದಿಪ್ಪು, ಬೇತೆ ಅನ್ನೋದು ನೇರವಾದ ಆ ಅಕೌಂಟ್ ಬರ್ಪುನಂಜಿನ ಯೋಜನೆ ನರೇಂದ್ರ ಮೋದಿಜಿ ಮಂತೇರಿ. ಎಲ್ಪ ವರ್ಷ ಆಡಳಿತ ಮಂತ್ರಂಜಿನ ಕಾಂಗ್ರೆಸ್ ದಾಖಲಿಗೆ ಅವು ಕಣನೇ ಕಟ್ಟದಿಚ್ಚಿ ಆಯುಷ್ಮಾನ್ ಮನ್ಮುನ ಯೋಜನೆ ಕೊಂಡತ್ತೇರಿ. ಒಂಜಿ ಫ್ಯಾಮಿಲಿಗೆ 5 ಲಕ್ಷ ರೂಪಾಯಿದ ಆ ಯೋಜನೆ. ಕೊರೋನಾ ಬರ್ಮುನ ಮಹಾಮಾರಿ ಬನ್ನಗ ಒಂಜಿ ವೇಳೆ ಕೊರೋನಾ ಬತ್ತನಾಗ ಆಂಬುಲೆನ್ಸ್ ಡೇ ಕೊಡೋದು, ಅಕ್ಲೆ ಟ್ರೀಟ್ಮೆಂಟ್ ಕೊಡೋದು, ಪಿರ ಆಂಬುಲೆನ್ಸ್ ಡೇ ಇಲ್ಲದ ಬುಡ್ದು ಒಂಜಿ ಪೈಸೆಲ ಆಸ್ಪತ್ರೆ ಕಟ್ಟಂದನ ಯೋಜನೆ. ಎರೆಗಾಲ ಮಲ್ಲ ಸೀಕ್ ಬೇತೆ ಸೀಕ್ ಆ ನೆಕ್ ಬತ್ತಂದ 5 ಲಕ್ಷ ರೂಪಾಯಿ ಆ ಫ್ಯಾಮಿಲಿದಾಗ ಕೊರ್ಪಣ ಆಯುಷ್ಮಾನ್ ಯೋಜನೆ ಕೊರಿಯರು. ಈ ದೇಶರು ಏತಾ ಪಾಪದಗಳಿಗೆ ಗ್ಯಾಸ್ ತಂಡೆ, ಗ್ಯಾಸ್ ಸ್ಟವ್ ತೂಂದೆ ಮರ್ಯಾದ ಬರ್ತಡು ಪಜ್ಜಿ ಕನಕರು ತೂಪೊತ್ತದಾನಗ ಅಪ್ಪನಕಲು ಆ ಓಂಡೇರು ಉರಿತದು ಪುಗೆ ಬರ್ತದೆ ಅಕಲು ತೆಮ್ಮಲಪ್ಪುನಂಚಿನ ಅಂದೇನು ದೃಶ್ಯ ನಾನ ಈ ಜೀವಮಾನೋಡು ಏರ್ಲ ತುಯ್ಯರೆ ಬಲ್ಲಿ ಬಂದದೆ ಅತ್ಯಂತ ಪಾಪದ ಇಲ್ಲಲ್ಲ. ಆ ಗ್ಯಾಸ್ ತಂಡೆಲ್ಲ ಸ್ಟವ್ಲ ಉಜ್ವಲ ಯೋಜನೆ ಪಂಡದು ಇಲ್ಲಿಲ್ಲಡೆ ಇರ್ತಾರೆ. ನಮ್ಮ ಕಾರ್ಯಕರ್ತರು ಏರೇರೆಗೆ ಆ ಗ್ಯಾಸ್ ಸ್ಟವ್ ಗ್ಯಾಸ್ ಅಂಡೆ ತೆಗೆದಿಜ ಅಕ್ಲಿಗೆ ಅವಳು ಸಭೆ ಮಂತದು ಅಕ್ಲೇನ ಲೆತ್ತದು ಅಕ್ಲೇನ ಇಲ್ಲಡೇನೆ ರಿಕ್ಷರು ಕಡಪುರ್ ನಂಜಿನ ಭಾರಿ ಮಲ್ಲ ಯೋಜನೆ ಮಂತೇರಿ. ಮುದ್ರಾ ಯೋಜನೆ ಮನ್ಮುನಂಜಿನ ಭಾರಿ ಮಲ್ಲ ಯೋಜನೆ ಕೊಂಡತ್ತದೆ. ಪಾಪದ ಅಕ್ಲೇನ ಜೋಕುಳು ಡಿಗ್ರಿ ಆದಿಪ್ಪು, ITI ಆದಿಪ್ಪು, ಪಾಲಿಟೆಕ್ನಿಕ್ ಆದಿಪ್ಪು ಆ ಜೋಕುಳು ನಿರುದ್ಯೋಗಿಲ ಆಯರ ಬಲ್ಲಿ ತನ್ನ ಕಾರ್ದ ಮಿತ್ತು ಅಕಲೇ ಸ್ವಂತ ಉದ್ಯೋಗ ಮನ್ಪೋರ್ ಬಂದದು ಮುದ್ರಾ ಲೋನ್ ಮಂತೇರಿ. ಈ ದೇಶರು 14 ಕೋಟಿ 50 ಲಕ್ಷ ಜನಕ್ಕೂ ಮುದ್ರಾ ಯೋಜನೆ ಲೋನು ತೆಗೆದು ಬಂದಂಡ ನಮ್ಮ ಆಲೋಚನೆ ಮನ್ಪೋಡು ದಾದನ ಈ ಯೋಜನೆ ಪಂಡೊಂದು ಬಣ್ಣ ಕಾರಣ ಮಟ್ಟ ಮುಖ್ಯ ರಚಿ ಐತ ಒಟ್ಟಿಗೆ ನರೇಂದ್ರ ಮೋದಿಜಿ ಕೃಷಿ ಸಮ್ಮಾನ ಯೋಜನೆ ಮನ್ಪುಣಂಜಿ ಯೋಜನೆ ಕೊಂಡತ್ತೇರಿ. ನೆತ್ತ ನಡುಲ್ಲ ಏರ್ಲ ಮಧ್ಯವರ್ತಿ ಇಪ್ಪೆರಜ್ಜಿ ಏರಿಗೆ 15 ಸೆನ್ಸರಿ ಮಿತ್ತದೆ ಕೃಷಿ ಆರ್ಟಿಸಿ ಉಂಡ ಅಕ್ಲೇನ ಅಕೌಂಟ್ ಕೇವಲ ಆ ವಿಲೇಜ್ ಅಕೌಂಟೆಂಟ್ ಬರೆದು ಬಂಡಲ ಯಾರು ಇಜಿನ ಅಕ್ಲೇನ ಕಂಪ್ಯೂಟರ್ 15 ಸೆನ್ಸರಿ ಜಾಸ್ತಿ ಆರ್ಟಿಸಿ ಕೃಷಿ ಆರ್ಟಿಸಿ ಇಪ್ಪುಂದ ಅಕ್ಲೆಗೆ ವರ್ಷರು 3 ಸತಿ 4 ತಿಂಗಳಿಗೆ 2,000 ರೂಪಾಯಿ ನೇರವಾದ ಅಕೌಂಟ್ ಬರ್ಪುನಂಚಿನ ಯೋಜನೆ ಮಂತೀರಿ. ನಿಂತದು ನಮ್ಮ ದುಮ್ಮದ ಮುಖ್ಯಮಂತ್ರಿ ಯಡಿಯೂರಪ್ಪರ್ಲ 4,000 ರೂಪಾಯಿ ವರ್ಷಕ್ಕೆ ಮಾಡಿಯರಿ. ಕೃಷಿ ವಿಮೆ ಯೋಜನೆ ಬಂದಿದೆ, ಆ ಫಸಲು ವಿಮೆ ಯೋಜನೆ ಬಂದಿದೆ. ಏರಿ ರೈತರಿಗೆ ಆ ಕೇವಲ ಒಂತೇನೆ ಎಕರೆಗೆ 2,000 ಅನ್ನದಾನ ಕಟ್ಟಂದಾಂಡ ಆ 35,000 25,000 ಬರ್ಪುನಂಚಿನ ನಮ್ಮ ನೇರವಾದ ನಮ್ಮ ಅಕೌಂಟ್ಗೆ ಬರ್ಪುಂಡು. ಏರಿ ರೈತರುಲ್ಲರ ಅಕಲೆ ಕ್ಯಾಂಪ್ ಈ ಸೊಸೈಟಿ ಮೆಂಬರ್ ಆದಿಪ್ಪು ಕ್ಯಾಂಪ್ಕದ ಮೆಂಬರ್ ಆದಿಪ್ಪು ಅಕಲೆ ನೇರವಾದ ಆ ಮೈಸೂರ್ತುಲ ಸಬ್ಸಿಡಿ ಬಾಕಿ 300 ಚಿಲ್ಲರೆ ಇತ್ತು ನನ್ನ 200 ಚಿಲ್ಲರೆಗೆ ತಿಗುನಿ 100 ರೂಪಾಯಿ ಚಿಲ್ಲರೆ 100 ರೂಪಾಯಿ ಕಮ್ಮಿ ಸಬ್ಸಿಡಿ ತಿಗುನಿ ಸುನ್ನಸನ ಸಬ್ಸಿಡಿ ತಿಗುನಿ ಪ್ರತಿ ಒಂಜಿ ರಸಗೊಬ್ಬರ ಸಬ್ಸಿಡಿ ತಿಗುನಿ ಏರು ಸಾವಯವ ಗೊಬ್ಬರ ಬಾರ್ದು ಸಾವಯವ ಕೃಷಿ ಮಂತ್ರ ಅಕ್ಲಿಗೆ ವಿಶೇಷವಾದ ಪ್ರಾತಿನಿಧ್ಯತೆ ಕೊರ್ಪುನಿ ನೀನು ಪನ್ನೊಂದು ಬೋಣಲ ಎಲ್ಲ ಕಾಂಡ ಮುಟ್ಟಾವು ನೀನು ಈತಕ್ಕೆ ಉಂತವೆ. ನರೇಂದ್ರ ಮೋದಿಜಿ ಬಂದ್ಬುನಂಜನ ಮಹಾಸಿದ್ಧಿ ಆಯ್ನಂಜನ ಒಂಜಿ ಮನುಷ್ಯ ದೇವರ್ಲ ಕಂತನ ಈ ಭೂಮಿದ ಮಿತ್ತು ಏಪ ಪಾಪದ ಕೊಡ ತುಂಬುಂಡ ಅಪಗ ಏರಾನ್ಲ ಒಂಜಿ ಜನ್ಮದೆತ್ತು ನೆರು ಪಂಡದು ಹಿರಿಯಕ್ಲು ಪನ್ಪೇರಿ. ಕೃಷ್ಣದೇವರು ಈ ಜಗತ್ತರಿ ಈ ಭೂಮಿದ ಮಿತ್ತ ಅನ್ಯಾಯ ಅತ್ಯಾಚಾರ ಅನಾಚಾರ ಅನ್ನೋದು ಕೃಷ್ಣದೇವರನ ಜನ್ಮ ಹಾಕೊಂಡು, ಈ ಭೂಮಿದ ಮಿತ್ತು ರಾಮದೇವರನ ಜನ್ಮ ಹಾಕೊಂಡು, ಈ ಭೂಮಿದ ಮಿತ್ತು ಶಿರ್ಡಿ ಸಾಯಿಬಾಬೇರ್ನ ಬೇತೆ ದೇವರನಕ್ಲನ ನಾರಾಯಣ ಗುರುಸ್ವಾಮಿ ನಕ್ಲನ ಜನ್ಮ ಹಾಕೊಂಡು ಏಪ ಪಂಡ ಈ ಭೂಮಿ ನಿಮಿತ್ತ ಅನ್ಯಾಯ ಅತ್ಯಾಚಾರ ಅನಾಚಾರ ಅನಾಗ ವಿವೇಕಾನಂದರ್ನ ಹಾಕೊಂಡು ವಿವೇಕಾನಂದರ್ ದಾಲ 5 ವರ್ಷ 10 ವರ್ಷ ಬದುಕದ ಜರಿ ಕೇವಲ 38 ವರ್ಷ ಬದುಕದಿನಿ. ಆಂಡ ನರೇಂದ್ರ ಮೋದಿಜಿ ಅವೇ ರೀತಿಯ ಇಂಚಿನ ಸಿದ್ಧಿ ಆಯ್ನಂಚಿನ ವಿಶೇಷವಾದ ಶಕ್ತಿ ಆಯ್ನಂಚಿನ ವಿವೇಕಾನಂದರ್ನ ಪ್ರತಿರೂಪ ಪಂಡದೆ ದೇವರನ ಪ್ರತಿರೂಪ ಪಂಡದೆ ಆಲೋಚನೆ ಮಂತದೆ ಇಡೀ ಜಗತ್ತೇ ಪಂಡೊಂದಿಪ್ಪುಂಡು. 6 ಕೊಂಡೈದು ನಂಜನ ಯೋಜನೆ 6 ಮನ್ಪುರಂಜನ ಬೇಲೆ
ಇನಿ ಜಗತ್ತೇ ಒಪ್ಪೊಂದಿಪ್ಪುನಗ ನಮ್ಮ ವಿರೋಧ ಪಕ್ಷದಾಗ ಅತ್ಯಂತ ಕಟು ನಿಂದನೆದ ಕಟು ಭಾಷೆದ ಅರೆನ ನೆರೊಂದಿತ್ತಂದ ಆಯ್ತ ಪ್ರತಿಫಲನ ಪಡೆಯೊಂದಿಲ್ಲೇರು ಕೇವಲ ಒಂಜಿ ರಡ್ಡು ವಾಕ್ಯರು ಏನ್ ಪನ್ಪೆ ಈ ರಾಜ್ಯದ ಮುಖ್ಯಮಂತ್ರಿ ಏನ ಸಿದ್ದರಾಮಯ್ಯರು ಈ ರಾಜ್ಯದ ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷರೇನಿಂದ DKC ಮಾಜಿ ರೈಲ್ವೆ ಒಂದು ಮಂತ್ರಿ ಏನಿಂಜಿನ ಮುನಿಯಪ್ಪರು ಆ 7 ಜನ್ಮ ಸತ್ತಿ MP ಆಯ್ನಂಚಿನ ಮಲ್ಲಿಕಾರ್ಜುನರು ಮೂಲು ಆದಿಯಲು ಸತ್ಯ MLA ಮಿನಿಸ್ಟರ್ ಆಯ್ನಂಚಿನ ನಮ್ಮ ರಮಣ ತರೇಕಿಲು ಪಂಡ ಲೀಸ್ಟ್ ಬಾರಿ ಮಲ್ಲಂಡು ಏಕವಚ್ಚ ನಡು ನರಹಂತಕ್ಕೆ ಪಂಡೆರ್ನ ತನ್ನ ಅಧಿಕಾರನು ಪೂರ ಕಳೆದು ಇನ್ನು ತನ್ನ ಸೈಕೋ ಆಯ್ನ ರೀತಿರಿ ಆ ಎಲ್ಲೆಲ್ಲಿಯ ಪ್ರತಿಭಟನೆ ಅಗ್ನಿಪಥವನ್ನ ಪ್ರತಿಭಟನೆ ಹಿಜಾಬು ಬಂಧನದ ಪ್ರತಿಭಟನೆ NRCCA ಬಂದ ಪ್ರತಿಭಟನೆ ಅತ್ಯಂತ ಸಣ್ಣ ಎಲ್ಲೆಲ್ಲಿಯ ವಿಷಯಗಳ ಪ್ರತಿಭಟನೆ ಮನ್ಪುಣಂಚಿನ ಮಾನಸಿಕ ನೆಟ್ಟು ನಂಗೆ ಮಾತ ತೋಜೊಂದುಂಡು ಏತ್ ಪ್ರತಿಭಟನೆ ಅಂತಾರ ಆತ ನರೇಂದ್ರ ಮೋದಿಜಿನ ಪುದರ್ ಉತ್ತುಂಗ ಸ್ಥಿತಿಗೆ ಏರುಂಡು ಮೆಕ್ಕಲ್ ಮೂಲ ಪ್ರತಿಭಟನೆ ಮಂತಂದೆ ಸಮಯ ವ್ಯರ್ಥ ಮನ್ಪುಣಗ ಆರು ಜಗತ್ತಿಗೆ ಸುತ್ತದೆ ಈ ದೇಶದ ಸಂಗತಿನ ಅಕ್ಲೇ ತೀರಿಪಾದೆ ಅವಳು ಇಪ್ಪುನಂಚಿನ ಭಾರತೀಯರು ಲಕ್ಷಾಂತರ ಜನ ಸೇರಿದು ಆರೇನು ಸ್ವಾಗತ ಮಂತದ ಅನಗ ಈ ದೇಶದ ಗುಣ ಈ ರೀತಿದ ಈ ದೇಶದ ಸಂಸ್ಕಾರ ಸಂಸ್ಕೃತಿ ಅಕಲು ಮೆಚ್ಚಿದೆ ಈ ದೇಶಗೊಂದು ಮನ್ಪುಣ ಅಮೇರಿಕದಂಚಿನ ದೇಶ ನರೇಂದ್ರ ಮೋದಿಜಿ ಗುಜರಾತ್ ಮುಖ್ಯಮಂತ್ರಿ ಆದಿಪ್ಪನಾಗ ಆಡಿಪಾರ ವೀಸಾದ ಕೊಡ್ತಿದ್ದೀರಿ ಈ ದೇಶದ ಪ್ರಧಾನಿ ಆದ ಜಗತ್ ನಾಯಕ ಅನಗ ಕೆಂಪು ಕಾರ್ಪೆಟ್ ಮಂತದ ಕೋಟ್ಯಾಂತರ ಜನರನ್ನು ವೆಲ್ಕಮ್ ಅನ್ಪಣ ರೀತಿ ನಮ್ಮ ತೂತ ಇನಿ ಆರು ಕೇವಲ ಈ ದೇಶದ ಬಗ್ಗೆ ಜಗತ್ತದನೇ ನಾಯಕರು ನಮ್ಮ ಈತ ಜನ ಕೂಡ್ದು ನೀ ಬಂದ ಒಂದು ಎಡ್ಡೆ ಸಂಗತಿಗೆ ಕೂಡ್ದು ನಂಚಿನ ಲಕ್ಷಣ ಈ ಜನ ಸಾಧ್ಯನೇ ಈ ಪೊರ್ತರು ಸಾಧ್ಯ ಆಂಡ ದೇವರನ್ನ ಲೀಲ ಬೇತುಂಡು ನಂಗೆ ನಮ್ಮದು ಸಾಧ್ಯನೇ ಇಜ್ಜಿ ಯಥಾ ಲಕ್ಷಾಂತರ ಹಿಂದೂ ಭಕ್ತರು ಆ ಅಯೋಧ್ಯೆಗೆ ಬರೆದು ಪ್ರಾಣಾರ್ಪಣೆ ಮಂತಿತ್ತೇರಿ ಆ ಅಯೋಧ್ಯೆ ಪಿರ ಶಿಲಾನ್ಯಾಸ ಆಪುಂದಾಂಡ ಮುಲ್ತಗ್ಲ ಬಂತೇರಿ ಮಿತ್ರದಲ್ಲ ಬಂತೇರಿ ಒಂಜಿ ವೇಳೆ ಅಯೋಧ್ಯೆ ರಾಮ ಮಂದಿರ ಶಿಲಾನ್ಯಾಸ ಮಂತಂದ ಈ ದೇಶ ರಕ್ತ ಕ್ರಾಂತಿ ಒಂದು ಆನ ನರೇಂದ್ರ ಮೋದಿಜಿಲ ಅಮಿತ್ ಶಾ ಒಟ್ಟಿ ಕೂಡ್ದ ಅನಗ ಅವಳು ಲಕ್ಷಾಂತರ ಜನ ಇರ್ತದೆ ಶಿಲಾನ್ಯಾಸ ಅನಗ ಒಂಜಿ ಇಡೀ ರಕ್ತದ ಕ್ರಾಂತಿ ಬಿಡಿ ಒಂಜಿ ಬೊಟ್ಟು ನೆತ್ತೇರು ಬಿಡಿ ಈ ದೇಶದ ಓರ್ಲ ಒಂಜಿ ಪ್ರತಿಭಟನೆ ಮನ್ಪುಣಂಚಿನ ತಾಕತ್ತಿಲ್ಲ ಅಕ್ಲೆ ಇಜ್ಜಂಡೆ ಇಂದು ರಾಮದೇವರನ ತಾಕತ್ ಜಮ್ಮು ಕಾಶ್ಮೀರಡು 370 ಆರ್ಟಿಕಲ್ ರದ್ದಾಗೋಡು ಬಂಡದು ತನ್ನ ಪ್ರಾಣನೇ ಅರ್ಪಣೆ ಮಂತದ ನಂಚಿನ ನಮ್ಮ ಅಣ್ಣ ಕೋಡತ್ತು ಮರಣಿ ಹುಟ್ಟುಹಬ್ಬ ನಮ್ಮ श्याम प्रसाद मुखर्जी आरे एक देश में 2 विधान एक देश में 2 प्रधान एक देश में 2 निशान नहीं चलेगा पंडित आर ಕೈಗಾರಿಕಾ ಮಿನಿಸ್ಟರ್ ನೆಹರು ನೆಟ್ ಕ್ಯಾಬಿನೆಟ್ ಕೈಗಾರಿಕಾ ಮಿನಿಸ್ಟರ್ ರಾಜೀನಾಮೆ ಕೊಡ್ದು ಜಮ್ಮು ಕಾಶ್ಮೀರಕ್ಕೆ ಹೋದು ಅವಲ್ಲಾರೇನೆ ಕೆರ್ತರ್ನತ್ತೆ ಅರೇನೆ ಮುಗಿತಿದ್ದಾರೆ ಆಂಡ ಇನಿ ಅವಲ್ಲ 370 ಆರ್ಟಿಕಲ್ ರದ್ದಾಂಡೆ ಈ ದೇಶಡು ಓಲ್ಲ ಪ್ರತಿಭಟನೆ ಆತಜಿ ಜಮ್ಮು ಕಾಶ್ಮೀರಡು ಒಂಜಿ ಜನ ಒಂಜಿ ಕಲ್ಲು ದಕ್ಕು ನಂಜಲ ಧೈರ್ಯ ಮಂತ್ರಿ ಜರ ಪಡ್ತಡು ಇಂದು ನರೇಂದ್ರ ಮೋದಿಜಿನ ಶಕ್ತಿ ದಾದಾಪುರ ಯೋಜನೆ ಕೊನೆಯಲ್ಲಿ ಐಡ್ದಾದು ಬಡವರಿಗೆ ಏತು ಸಹಾಯ ಆತನ ಪನ್ನಪುರ ಬಗ್ಗೆ ವಿಸ್ತಾರವಾದ ತಾತ್ಪರ್ಯನ ಸಂತೋಷನಾಗ ಸೊಲ್ಮೇಲೆ ಶಾಂತಿ ಪ್ರಸಾದ್ ಹೆಗಡೆ ಅವರು ಈ ಒಂದು ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕೃಷಿಕರ ಬಗ್ಗೆ ಹಾಗೂ ಕುಮ್ಕಿ ಭೂಮಿ ಹಕ್ಕಿನ ಬಗ್ಗೆ ಸವಿಸ್ತಾರವಾದಂತಹ ಅನುಭವವುಳ್ಳಂತವರು ಜಿಲ್ಲಾಧ್ಯಕ್ಷರು ಭಾರತೀಯ ಕಿಸಾನ್ ಘಟಕ ಇವರು ನಮ್ಮ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾರೆ. ಅವೇ ರೀತಿ ಈ ದೇಶದ ಅನ್ನದಾತನ ಬಗ್ಗೆ, ಈ ದೇಶದ ಕೃಷಿಕನ ಬಗ್ಗೆ, ಈ ದೇಶದ ಕೃಷಿಕನ ಸಮಸ್ಯೆದ ಬಗ್ಗೆ, ಪ್ರತಿಯೊಂದು ರೈತನ ಭೂಮಿದ ಬಗ್ಗೆ, ఆయన ಕಷ್ಟ ದುಃಖ ದುಮ್ಮಾನದ ಬಗ್ಗೆ ಪಾತ್ರನಂಚಿನ ಒಂದು ರಾಜಕೀಯೇತರವಾಯಿನಂಚಿನ ಸಂಘಟನೆ ಇತ್ತು ನಾಡ ಅವು ಭಾರತೀಯ ಕಿಸಾನ್ ಸಂಘ. ಈ ಭಾರತೀಯ ಕಿಸಾನ್ ಸಂಘ ಒಬ್ಬೇ ರಾಜಕೀಯ ಪಕ್ಷದ ಸಂಬಂಧಪಟ್ಟ ಸಂಘಟನೆ ಇತ್ತು. ಎಂಗ್ಲೇನಿ ಪ್ರಪ್ರಥಮವಾದ ಪ್ರಾಯಶಃ ಸಂಘದ ಪ್ರಾಂತ ಸಂಘಟನಾ ಕಾರ್ಯದರ್ಶಿಗಳ ಪ್ರಾಂತ ಪ್ರಚಾರಕ್ಕಾದಿತ್ತಿನಾರೆ ನಾರಾಯಣ ಸ್ವಾಮೀಜಿಯಿಂದೆ ಇತ್ತೆ ಈ ರಾಜ್ಯದ ಸಂಘಟನಾ ಕಾರ್ಯದರ್ಶಿ ಆದಿಪ್ಪನಾರೆ ಪೂರ್ಣಾವಧಿ ಪ್ರಚಾರಕ್ಕಾದಿತ್ತಿನ ರಾಜ್ಯ ಕಿಸಾನ್ ಸಂಘದ ಜವಾಬ್ದಾರಿ ಇಡಲಿ. ಆರ್ನ ಅನುಮತಿ ಇಜ್ಜಂದೆ ಒಂದು ಪಕ್ಷದ ಜೊತೆ ಟಿಂಗ್ರ ಸಹಭಾಗಿತ್ವ ಆತ ದಾಯ ಸಹಭಾಗಿತ್ವ ಆತ ಕೇಂದ್ರ ಈ ಪ್ರದೇಶದ ಒಂದು ಕೃಷಿಕಗ ಅನ್ಯಾಯ ಆಯ್ನ ಬರ್ತಳು. ಈ ಒಂಜಿ ಪ್ರದೇಶದ ಕೃಷಿಕರ ಭೂಮಿ ಹಿಡಿದು ತೊರ್ತು ಪಿದಾಯ ಪಾಡ್ನಂಚಿನ ಸಂದರ್ಭಡೆ ಎಂಕ್ಲೆ ಬೆಂಬಲ ಕೊರ್ದು ಒಂಜಿ ಕೃಷಿಕಗೆ ಎಂಕಲ ಉಲ್ಲಾಂದು ಬತ್ತಿತ್ತರಾಗಲಿತ್ತಿನ ನಂಡ ಅವು ಜಿತೇಂದ್ರ ಶೆಟ್ಟರನ್ನೊಟ್ಟಿಗಿತ್ತಿನಂಚಿನ ಭಾರತೀಯ ಕಿಸಾನ್ ಸಂಘದ ಈ ಪ್ರದೇಶದ ಶಕ್ತಿ
ಕೇಂದ್ರದ ಮಾತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನಾಗಲಿ ಯಾನು ಪಕ್ಷದ ಬಗ್ಗೆ ಪಾತಿರುವಂತದೇ ಆಯ್ತು, ಯಾನು ಭಾರತೀಯ ಕಿಸಾನ್ ಸಂಘದ ಬಗ್ಗೆ ಪಾತಿರುವಂತಿನೇ ಪ್ರಾಯಶಃ ಎಂಕ್ಲ ಒಂಜಿ ಅರ್ಧ ಗಂಟೆಗೆ ತುಂಬ ಬತ್ತಿಪ್ಪೊಂಡ ಕೃಷಿಕರನ್ನ ಒಂಜಿ ಬೈಟಕ್ ಲೆಪ್ಪೆದ. ಇನಿ ಪ್ರಥಮವಾದೆ ಯಾರು ರಾಜಕೀಯವಾದ ತಂದೆ ಒಂದು ಇನಿ ನಮ್ಮ ಮೂಲು ಸೇರ್ದಿನೆಟ್ಟು ಏತು ಜನ ಕೃಷಿ ಮಲ್ಪುನಗುಲ್ಲಾರು ಬಂದ್ಪೇನೆ ಯಾನು ಕೃಷಿಕೆ ಯಾನು ರಾಜಕೀಯದ ಎತ್ತು ಯಾನು ಕೃಷಿಕೆ ಯಾನು ತೋಟ ಇಪ್ಪುವೆ ಯಾನು ಕೃಷಿಗೆ ಬಂದ್ಪನಾಗಲು ಒಂಜಿ ಕ್ಷಣ ಕೈದೆರ್ಪ್ಲೆಗೆ ನಮ್ಮ ಈತ ಜನ ಕೃಷಿಕರನಾಗಲಿಲ್ಲ. ಇನ್ನು ಕೋರ್ಟ್ಗೆ ಹೋನಾಗ ನಮ್ಮ ಕೋರ್ಟ್ಗೆ ಹೋಪ ಯಾನು ವಕೀಲೇರು ಯಾನು ಖಾಲಿ ಬೊಲ್ದ ಅಂಗಿ ಬಾರ್ದು ಬೋನೇನ ಕೋರ್ಟ್ಗೆ ಬಿಡ್ಪಾರ ಸ್ವಾಮಿ, ಕೋರ್ಟ್ ಮರ್ಯಾದೆ ಉಂಡ ಒಂಜಿ ವಕೀಲೇರು ಐದಾರು ಖಾಲಿ ಕೋರ್ಟ್ ಮಾಡುದು ಕೋರ್ಟ್ ಬಣ್ಣ ಮರ್ಯಾದೆ ಉಂಡೆ ಹೆಜ್ಜಿ ಈತ ಜನ ರೈತರ ನಿಗಲೆ ಈ ಶಾಲನು ಬಾರ್ದು ಕುಲ್ಯಾರ ನೈತ ಶಕ್ತಿ ಆಯ್ತು ನಿಗಲೆ ಶಾಲದ ಶಕ್ತಿ ಗೊತ್ತಿಜ್ಜಿ ಸ್ವಾಮಿ. ನಿಗಲೆ ನಮ್ಮ ರೈತರ ಈ ಶಾಲು ಬಾರ್ದು ಜಿಲ್ಲಾಧಿಕಾರಿನ ಕಚೇರಿ ಎದುರುಪೋಲೆ ಐಕಿಪ್ಪುನ ಗೌರವನೇ ಬೇತೆ. ಇನಿ ನಿಗಲೆ ವಾಟ್ಸಪ್ ಗ್ರೂಪ್ ಇನಿ ಎಂಗ್ಲ ಮುರಣಿ ಸಿಎಂ ಬಂದಾಗ ಭಾರತೀಯ ಜನತಾ ಪಕ್ಷದ ನೆಟ್ಟೆ ಕೇಸರಿ ಪಾಟ್ನಗಳು 4,000 ಜನ ಇದ್ದಾರೆ. ಎಂಕಲ ಒಂಜಿ 400 ಜನ ಭಾರತೀಯ ಕಿಸಾನ್ ಎಂಕಲ ಬಾರಿ ಚರ್ಚೆ ಆಡಿ ಕೆಲವದಾಗಲಿ ಹಿರಿಯನಾಗಲಿ ನಿಗಲ ಕಿಸಾನ್ ತಗಲಿದಾದ ನಮ್ಮ ಸಂಘ ಖಂಡಿತವಾದ ಎಂಕಲ ಭಾರತೀಯ ಜನತಾ ಪಕ್ಷ ಓಟು ಮಾಡಿನಾಗಲಾದಿಪ್ಪು ವೈಯಕ್ತಿಕವಾದಿಪ್ಪು ಆನೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನತ್ ಯಾನ್ ಬೆಂಬಲಿಗೆನತ್ ಕಿಸಾನ ಪಂಡ ಯಾನ್ ಪ್ರಥಮವಾದಿ ಕಿಸಾನ್ ಪನ್ಪಣೆ ಯಾನ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಟ್ಟಾಳು ಎಂಗ್ಲ ಬೇತ ಪಕ್ಷದ ಎಂಗ್ಲ ಬತ್ತಿತ್ತಿನಗಳಾದಿಪ್ಪು ಆಂಡ ಯಾನ್ ಒಪ್ಪನ ತತ್ವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ತತ್ವ ಎಂಗ ಜವಾಬ್ದಾರಿ ಕೊಡ್ತೀನಿ ಕಿಸಾನ್ದ ಎಂಗ್ಲ ಕಿಸಾನ್ದ ಶಾಲು ಪಾಡ್ದು ಬೋರೆ ಬಂಡೇರೆ ಎಂಗಲ 400 ಜನ 500 ಜನ ಬಿಟ್ಟ ಶಾಲು ಪಾಡ್ದು ಪೋಯ ಶಾಲು ಪಾಡ್ದು ಪೋಯಿನ ಮಾತ್ರತ್ತೆ ಪೋದಾನಗ ಎಂಗ್ಲೆಗೆ ದೀತಿನಂಚಿನ ವೇದಿಕೆ ಎಂಗ್ಲೆಗೆ ರೈತರಿಗೆ ದೀತಿನಂಚಿನ ಜಾಗಡೆ ಬೇತಾಗಲು ಕುಲ್ದಾತನೆ ಮಲಮಲ್ಲ ಲೀಡರ್ನಾಗಲಿ ಜಿಲ್ಲೆದ ಮಲಮಲ್ಲಪುರ ನಾಯಕನ ಅವು ಕುಲ್ಲುದಾತ ನಿಗಲಿ ಬೇಗ ಬೈದಳು ಸೀಟಿ ಇಜ್ಜಿ ಬಂಡೇರೆ ಅಪ್ಪಗ ಯಾನು ಇನಿತ್ತ ಶಾಂತಿ ಆಯ್ಜಿ ಇರುವ ವರ್ಷ ತುಂಬದ ಹೋರಾಟಗಾರರ ಶಾಂತಿ ಆಯ ತಕ್ಷಣವಾದ ಬಂಡೆ ಯಾನು ಶಾಂತಿಗೆ ಬೈದೆ ಎತ್ತೆ ಅಶಾಂತಿ ಮಲ್ಪರ್ಲ ಗೊತ್ತುಂಡು ಕ್ರಾಂತಿ ಮಲ್ಪರ್ಲ ಗೊತ್ತು ನಿಂಕ್ಲೆ ಎಂಕಲ ಮೂಲ ಧರಣಿಗುಲ್ವ ಅನ್ನದಾತಗೆ ಅವಮಾನ ಮಲ್ಪನ ವಾ ಪಕ್ಷಗಳ ಗೌರವ ಕೊರ್ಪು ಜಾಂದ್ ತಕ್ಷಣವಾದ VIP ಜಾಗಡೆಂಕ್ಲೆ ಕೃಷಿಕರೇ ಕುಲ್ಲಾಯರೆ ಮುಖ್ಯಮಂತ್ರಿಗಳ ಪಾತ್ರ ಅವಕಾಶ ಮಲ್ಪ ಅದಕೊಂಡು ಬಂಡದಿತ್ತ ಪಾತ್ರ ಗುರಿ ಪಾತ್ರ ಪೋನಾಗ ಬಿಸಿಟ್ಟು ಸುತ್ತಡು ರಾಜಕೀಯದಾಗಲಿ ಸೇರಿದೇರಿ ಏರು ಸೂಪೇರು ಸ್ವಾಮಿ ಶಾಲು ಪಾಡ್ದೆ 4 ಜನ ಕೃಷಿಕರು ಬಂದ ತೂಪನಾಗಲಿದ್ದೇರಿ ಪೋದನ ಪಾತ್ರ ಲೆತ್ತೇರಿ ಮತ್ತೆ ಮಾತಾಡ್ತಾನೆ ಬಂಡೇರಿ ಅಪ್ಪಾಗ ಬಂಡ ನಾರಾಯಣ ಸ್ವಾಮೀಜಿಯವರು ನಮ್ಮನ್ನ ಕಳಿಸಿದ್ದಾರೆ ಬಂಡ ಶಾಸಕರನ್ನ ಸಂಪೂರ್ಣ ಬೆಂಬಲ ಇರ್ತದೆ ಮೂಡಬಿದ್ರಿ ಕ್ಷೇತ್ರದ ಶಾಸಕರೇ 4 ದಿನ ತುಂಬ ವಿಧಾನಸಭೆ ಕುಮ್ಕಿ ಹಕ್ಕದ ಬಗ್ಗೆ ದಾಯಕ ಕೃಷಿಕರೇ ಕೊರೊಂದಿಜ್ಜರ ಪಂಪನ ಬಗ್ಗೆ ಪ್ರಶ್ನಾವಳಿ ಕೇಂದ್ರ ಇತ್ತೀರಿ ತಕ್ಷಣವಾದ ಬಂಡೇರು 1 ನಿಮಿಷದಲ್ಲಿ ಹೇಳಿ ಬಂಡೇರು ಸರ್ 1 ನಿಮಿಷನೂ ಬೇಡ ಬಂಡೆ ನಮಗೆ ಬೇಕಾದದ್ದು ಒಂದೇ ಡೀಮ್ಡ್ ಫಾರೆಸ್ಟ್ ತೆಗಿತೀರಾ ಕುಮ್ಕಿಯನ್ನ ಕೊಡ್ತೀರಾ ಇಲ್ಲೋ ಅನ್ನುವಂಥದ್ದನ್ನ ಅಲ್ಲಿ ಘೋಷಣೆ ಮಾಡೋದಿದ್ರೆ ನಾವು ಸಾಲನ್ನ ಶಾಲಾ ಹಾಕಿರ್ತಕ್ಕಂಥ ಈ ಹಸಿರು ಸಾಲನ್ನ ಹೀಗೆ ತಿರುಗಿಸಿಬಿಟ್ಟು ಉಲ್ಟಾ ತಿರುಗಿಸ್ತೇವೆ ಸರ್ ಅಂದ ಅತ್ತೆ ಬನ್ನಿ ಸಭೆಟ್ಟೆ ಬತ್ತಿನಾರು ಪ್ರತಿ ಒಂಜಿಲ ಸ್ಪಷ್ಟವಾದ ಕುಮ್ಕಿ ಹಕ್ಕನ್ನು ಕೊರ್ಪ ಪಂಡದ ಘೋಷಣೆ ಕೊರ್ಪ ಪಂಡದ ಆಶ್ವಾಸನೆದ ಭರವಸೆದ ಘೋಷಣೆ ಬಲ್ತೀರು ಡೀಮ್ಡ್ ದೆಪ್ಪುವ ಬಂಡೇರು 6 ಬನ್ನಿ ವಿಶೇಷತ್ತೊಂದು ಭಾರತೀಯ ಜನತಾ ಪಕ್ಷ ಕರೆನ ಚುನಾವಣೆ ಎಟ್ಲ ಬಂತಳು ಐನಿ ಈಡೇರಿಕೆ ಆವುಡು ಬಂಡದೆ ನಮ್ಮ ಜಿಲ್ಲೆಡಿನಿ ಪುನರಪಿ ಸಂಘಟನೆ ಬಿದಾಡ್ದ ನಮ್ಮ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾತ ನಮ್ಮ ಪರಿವಾರ ಸಂಘಟನೆಗಳಾದಿತ್ತು ನಮ್ಮಲ ಪರಿವಾರ ಸಂಘಟನೆ ಒಂಜಿ ಜೋಕುಲಿತ್ತಲೆ ಕೊಂಚ ಕುಟುಂಬಡು ಅಗೆಲ್ಲ ಸದಸ್ಯರ್ನೆಗಲಿ ನಮ್ಮ ಇನಿ ಕೃಷಿಕರ್ನಗಲದಾದ ಕೆಂಡುನಂಡ ನಮ್ಮ ಹಕ್ಕಲು ಕೊರ್ಚನ ನಮ್ಮ ಧ್ವನಿ ದೆಪ್ಪೋಡು ಎಂಚ ಕೆಂಡ ಇಲ್ಲದ ಯಜಮಾನೆ ಇಲ್ಲದ ಒಂಜಿ ಅಮ್ಮೆರೈನೆ ಜೋಕ್ಲು 4 ಜನ ಶಾಲೆ ಕಡಪ್ರಿ ಒಂಜಿ ಮಗೆ ಶಾಲೆ ಪೋಯಿ ಜನ 4 ದರ್ತ್ ಕಡಪ್ರೋಡಾಪುಡು ದರ್ತದ ಹಕ್ಕದಲ್ಲ ಕಲ್ಪವೆ ಅವೇ ರೀತಿ ಇನಿ ನಮ್ಮ ಕೃಷಿಕರ್ನಗಲು ನಮ್ಮ ಹಕ್ಕಗೋಸ್ಕರ ಹೋರಾಟ ಮಲ್ಪರ ಬಿದಾಡುಲಾತದೆ ಇನಿ ರಾಜ್ಯೋಡುಂಡು ಕೇಂದ್ರೋಡು ಸರ್ಕಾರ ಪೂ ಇನಿ ರಾಜ್ಯೋಡು ಸರ್ಕಾರ ಇತ್ತಿನಲ್ಲಿ ಏನು ಬಂದ್ಬಿಡೋದ ಕೆಂಡ ಮೊರಣಿ ವಿಧಾನಸಭೆ ಇಟ್ಟು ಕುಮ್ಕಿ ಹಕ್ಕದ ಬಗ್ಗೆ ಕೊರ್ಪಂದಾತನು ಆಂಡ ವಿಧಾನ ಪರಿಷತ್ತಲು ಪಾಸಾದೇಶಿ ಜಗದೀಶ ಶೆಟ್ಟರ್ ಇಪ್ಪನಗಲ ಅಂಚನೆ ನಮಕು ಕೊರ್ಪ ಬಂಡದಿತ್ತಲು ಒರಿದು ಹೋತು ಇನಿ ದಾಯಗತ್ರ ಈ ವಿಚಾರ ಪಂಡೊಂದುಲ್ಲ ಕೆಂಡ ಕುಮ್ಕಿ ಹಕ್ಕನು 131 ವರ್ಷ ದುಮ್ಮು ನೆಂಗ್ಲ ಬ್ರಿಟಿಷ್ದ ಅಗಲಕಾನು 1891 ಏನ ಮಿತ್ರರನಗಲ ದುಂಬೆ
ಎಂಕ್ಲೆಗೆ ಐದು ದುಮ್ಮಲ ಒಂಜಿ ನೋಟಿಫಿಕೇಶನ್ ಆತನ ಪನ್ಪನೈತ ಬಗ್ಗೆ ಒಂಜಿ ಮನವಿಡಿ ತೋಜೆ ಎಂಚಿನ ಬಂಡಲ 130 ವರ್ಷ ದುಮ್ಮು ನಮಕ್ ಬ್ರಿಟಿಷರ್ ನಗಲು ಸೌಲಭ್ಯ ಅಂದು ಕೊಡ್ತೇನೆ ನಮ್ಮ ಕದೀಂ ಜಾಗ ಬಂಡದಾಲ ಮಲ್ಲ ಸಂಗತಿಜಿ ಕದೀಂ ಜಾಗ ಬಂಡ 1890 ಇಸ್ವಿಡ್ ದುಂಬು ಏರು ಸರ್ಕಾರಕ್ಕೆ ತೀರ್ವೆ ಕಟ್ಟೊಂದಿತ್ತೇನಾ ಆ ಭೂಮಿ ಕದೀಂ ಆ ಕದೀಮುಗು ತಾಗದಿಪ್ಪುನಂಚಿನ ಸರ್ಕಾರಿ ಭೂಮಿ ಎಂಚಿನ ಉಂಡ ಖಾಲಿ ಭೂಮಿ ಐಟ್ 450 ಲಿಂಕ್ಸ್ ನಮ್ಮ ಸ್ವಲ್ಪ ಮೀಟರ್ ಉದ್ದ ಮುಟ್ಟ ನಮ್ಮ ಕೈನು ಉಪಯೋಗ ಮಲ್ಪನಂಚಿನ ಹಕ್ಕು ಕೊಡ್ತೀರಿ ನಮ್ಮೊಂಜಿ ದುರಂತ ತುಲಿ ನಮ್ಮ ಕೃಷಿಕೇರ್ನ ನಮ್ಮ ಎದುರಿಡೆ ನಮ್ಮ ಗೇಣಿ ಬೀಳುವಂತ ಭೂಮಿದಾಯಾಗ ಉಳುವ ಮನೆ ಹೊಲದಡೆ ಮಲ್ತೇನೆ ನಮ್ಮ ಕಣ್ಣೆದುರುಡೆ ಬ್ರಿಟಿಷ್ ಸರ್ಕಾರದ ಕಾನೂನು ಇತ್ತು ತುಂಬುದ ಏರಲ್ಲ ಸರ್ಕಾರಿ ಭೂಮಿ ಕುಲ್ದಿತ್ತನ ಲಕ್ಕ ಹೊಡು ನದೇ ಆ ಲಕ್ಕ ಹೊಂದಿತ್ತೇನೆ ಅಂಚ ಒಕ್ಕೇಲಿ ಇತ್ತಲಿ ಐನ್ ಸೆನ್ಸ್ ಪೂರ ಇತ್ತೀಚಿ ತುಂಬು ಓಲೋರು ಒಕ್ಕೇಲ್ಬೋದು ನಮ್ಮ ಕುಲ್ಲು ಅಂತಾರೆ ಹಿರಿಯರ್ನಾಗ್ಲು ಓಲ ಸರ್ಕಾರಿ ಜಾಗದ ಕುಲ್ಲರ ಬಲ್ಲಿಂದ ಭಾರಿ ಮಲ್ಲ ಕಟ್ಟುಗಟ್ಲೆ ಆಯ್ತು ಏರು ಕುಲ್ಯೇನ ಕಾನೂನು ತಪ್ಪಾದು ಆಯ್ ಬಿರ್ಸೆ ಆಗ ಅಕ್ರಮ ಸಕ್ರಮ ಬರ್ತದೆ ಬೇತೆ ನಮ್ಮನದ ಕಾನೂನು ಕೊಡಿಯರು 131 ವರ್ಷ ಬೋಂಡಲ ಬ್ರಿಟಿಷರು ಕೊಡ್ತಿನ ಸೌಲಭ್ಯದಾದ ಉಂಟ ಕೃಷಿಗಾಗಿ ಐನ ಹಕ್ಕ ಅದು ಐತ ಬಗ್ಗೆ ಒಂದು ಹಕ್ಕು ಪತ್ರದ ತೊಂದರೆ ನಮ್ಮ ಕೃಷಿಕರು ಹಿಡಿದಾತಚಿ ನಮ್ಮ ಕೃಷಿಕರು 8 ಜನ ಒಟ್ಟುಗುಳ್ಳಗೆಂಡ ನಮ್ಮ ದಕ್ಷಿಣ ಕನ್ನಡ 75% ಉಲ್ಲ ಎಂಚಗೆಂಡ ಈ ಸಭೆ ಇತ್ತಿಲೆಕನಿ ಶಾಲ್ ಪಾರ್ದಿನಗಳಿಗೆ 5 ಜನ ಉಲ್ಲ 5 ಜನ ಮೂಲ ಕೈದರ್ಪಣೆಗೆ ತುಳ್ಳರು ಬಂಡ ಸ್ವಲ್ಪ % ಜನ ಕೃಷಿಕರು ಉಲ್ಲ ಆ ಹೋರಾಟ ಜತದ ಜನಮ ಸ್ವಲ್ಪ ಜನಲ್ಲ ನಮ್ಮ ಕೃಷಿಕರಾದ ಜಾಗೃತರಾದ ಜೈದುಂಡ ನಿಗಲಿದ್ದ ಶಾಲು ಬಾರ್ದಿತ್ತು ಅನ್ನೋ ಜಿಲ್ಲಾಧ್ಯಕ್ಷರಲ್ಲ ಕೃಷಿಕರ ಪರವಾದೇ ಮಾತೇರಿದಿರಿ ಸಂಪೂರ್ಣ ಕುಮ್ಕಿ ಹಕ್ಕದ ಬಗ್ಗೆನೇ ಘೋಷಣೆ ಆಪೇದಿದೆ ಕುಮ್ಕಿ ಹಕ್ಕದ ಬಗ್ಗೆನೇ ನಮ್ಮ ಬಂತೋಲಿ ನಮ್ಮ ಜಿಲ್ಲೆದ ಶಾಸಕರನಗಳು ಈ ಕ್ಷೇತ್ರ ಒಂಜಿ ಬುಂಡ ಪಕ್ಕದ 7 ಕ್ಷೇತ್ರ ದಕ್ಷಿಣ ಕನ್ನಡ ವಿಧಾನಸಭಾ ಕ್ಷೇತ್ರ ಭಾರತೀಯ ಜನತಾ ಪಕ್ಷ ಇಪ್ಪುನ ಅದರ ಒಟ್ಟಾದ ವಿಧಾನಸಭೆ ಕುಮ್ಕಿ ಹಕ್ಕು ಕೊರಡೆ ಬಂಡದ ಕುಲಿಯರು ನಾಂಡ ಇಡೀ ರಾಜ್ಯವ್ಯಾಪಿ ಹೋರಾಟ ಅಪ್ಪಳು ಅಗಲು ಒಂಜಿ ಧ್ವನಿ ತೆತ್ತರು ನಾಂಡ ಇಡೀ ಜಿಲ್ಲೆ ನಮ್ಮ ಕೃಷಿಕರಗಳು ಒಟ್ಟಾಪ ನಮ್ಮನೆ ಒಗ್ಗಟ್ಟಿಂಚಂಡ ನಮ್ಮನೆ ಕೃಷಿಕರ ಮನ್ಪದೆ ದೂರಡುಗಳೋದಂಡ ಯಾಕಡೆ ಶಾಲು ಬತ್ತೊಂಬತ್ತೇರು ಬೋಡ ಹೆಂಗಲ್ಲ ತಾಲೂಕು ಅಧ್ಯಕ್ಷರೆಲ್ಲ ಶಾಲೆ ಕಂತೇರಿ ಅಡೆಗೆ ನರಕದ ಉಂಟೊಂಡೇರು ದಾದ ಮಲ್ಪುನ ಒಂದು ಆಲೋಚನೆ ಗೊತ್ತಲ್ಲ ನಮ್ಮ ಶಾಲನು ನಮ್ಮ ಧೈರ್ಯ ಪಾಡೋ ಬೋಲೆ ಇನ್ನು ಸ್ಟೇಷನ್ ಪೋಯ ಸರ್ಕಲ್ ಆಫೀಸ್ ಪೋಯ SP ಆಫೀಸ್ ಪೋನಗೆ ರಾಜಕೀಯ ಪಕ್ಷಗಳ ಬೋದು ಗೊತ್ತುಂಡು ಇನಿ ಎಂಜಿ ಕಮಿಷನರ್ ಪೋರದು ಮಿಜಾರೆ ಕಮಿಷನರ್ ಜತೊಂದು ಬೈದಾರೆ ಎಂಗಳೇನು ಸ್ವಾಗತ ಮಲ್ಪರ ಕೃಷಿಕಗೆ ನಮ್ಮನ ಶಕ್ತಿ ಗೊತ್ತಿಜ್ಜಿ ಸ್ವಾಮಿ ನ್ಯಾಯನ ಅನ್ಯಾಯ ಬನ್ಪುಜಿ ಇನಿ ಕೃಷಿ ಮಸೂದೆ ಕಾನೂನು ಕಂತಿರೈತೆ ಕೃಷಿಗೆ ರತ್ತಂದಿನಗಳು ಕೃಷಿತ ಸಾಲು ಪಾರ್ದು ವಕೀಲ ರತ್ತಂದಿನಗಳು ಕಪ್ಪು ಕೊಟ್ಟುಬೋದು ಪಾರ್ದು ಪಾಸವಂದಿನ ವಕಾಲತ್ತು ಮಲ್ತಲೆಕ್ಕ ಮಲ್ತದೆ ಅವ್ರು ಕಾನೂನಿನ ತಿದ್ದುಪಡಿ ಕಲಪುರಂಚಿನ ಹೋರಾಟ ಮಲ್ಪ ಇರುದಾಂಡ ನ್ಯಾಯಯುತವಾಯಿನಂಚಿನ ದಕ್ಷಿಣ ಕನ್ನಡ ಜಿಲ್ಲೆಡೆ 2 ಲಕ್ಷ ಜನ ಕೃಷಿ ಕುಮ್ಕಿದಾರನಗಳುಲ್ಲ ನಮ ಒಟ್ಟಾಂಡ ರಾಜಕೀಯ ಪಕ್ಷ ಎಲ್ಲ ನಮ್ಮ ನಡೆ ಬರೋಚ್ಚ ಸ್ವಾಮಿ ನಮ್ಮ ಒಗ್ಗಟ್ಟ ಒಂದಿಜ್ಜ ನಮ್ಮ ಜಾಗೃತರ ಒಂದಿಜ್ಜ ನಮ್ಮ ಜಾಗೃತರ ಹೊಡೊಂದಿದೆ ಬರ್ತದನ್ನು ನಮ್ಮ ಇನಿ ಕೃಷಿಕರಗಳು ಜಾಗೃತರ ಅವಡು ನಮ್ಮ ಪಚ್ಚೆ ಸಾಲು ಪಾಡದೆ ಕೃಷಿತ ಪರವಾದ ಹೋರಾಟಕ್ಕೆ ಧ್ವನಿ ಅವಡು ಇನಿ ನೆನಪುದಿಲೆ ಜಿಹಾದ್ ಬಂಡ ಬರಣಿ ಸತೀಶ್ ಕುಂಪಳನ್ನೊಟ್ಟು ವೇದಿಕೆ ಬಂಡೇರಿ ರೈತರ ಸಭೆ ಅನಗ ಬಾರಿ ಅತ್ಯುತ್ತಮವಾದ ಬಂಡೇರಿ ಜಿಹಾದಿ ಪಂಡ ಖಾಲಿ ಮದಿಮೆದ ಜಿಹಾದಿ ಪೊಣ್ಣನು ಮತಾಂತರ ಮಲ್ಪುನ ಜಿಹಾದಿ ಅತ್ತೆ ಇನಿ ಉಳ್ಳಾಲಡು ನಲಪುಣಂಚಿನ ನಿಗಲ್ಲ ಈ ನರಿಂಗಾಣ ಗ್ರಾಮಟ್ಲ ಮಂಜನಾಡಿ ನಡಪನ ಕತೆಗೆ ಎಂಡ ಎಂಕೆ ಪೋಡಿಗೆ ಬತ್ತು ಚಳಿ ಬತ್ತು ಮರಣಿ ಬಂದಾಗ ನಮ್ಮಡ 4,000 ಎಕರೆ ನಮ ಉಲ್ಲ ಕೃಷಿಕೇರಿ 8% ಉಲ್ಲ 4,000 ಇಪ್ಪುನಗಳು ನಮ್ಮ 40% ಇಜ್ಜ 25% ಜನ ಇಪ್ಪುನು ಅವನು 300-400 ಎಕರೆ ಇಡೀ ಮಂಜನಾಡಿ ಗ್ರಾಮದ 90% ಜನ ಉಳುಲೇರು ಇನಿ ಕಲಿಯುಗ ಸ್ವಾಮಿ ಇನಿ ನಿಗಿಲಿ ಏರ್ಲ ಎಂಗಳ ಶ್ರೀರಾಮನ ಯುಗಟ್ಟುಲ್ಲ ಶ್ರೀಕೃಷ್ಣನ ಯುಗಟ್ಟುಲ್ಲ ಅಂದು ಏರ್ಲ ಎನ್ನೊಚ್ಚಿ ಇನಿ ಇಪ್ಪು ನಮ್ಮ ಕಲಿಯುಗಟ್ಟೆ ಇನಿ ಮೂಲೆಂಚಿನ ಗೆಂಡ ಖಾಲಿ ನಂಬರ್ ಗೇಮ್ ಸ್ವಾಮಿ ನ್ಯಾಯನ ಅನ್ಯಾಯನಂದ ಆಲಜ್ಜಿ ಈ ಮೂಲು ಬರ್ತದೆ ಇತ್ತ 400 ಜನ ಸೇರಿದರೆ 350 ಜನ ಎಲ್ಲ ಇತ್ತಲ್ಲೊಂದು ದೇವಸ್ಥಾನ 10 ಸ್ವಾಮಿಯಿಂದ ಮಸೀದಿಯಿಂದ ಬಂದ 350 ಜನ ಓಟು ಮಾಡಿ ಎರ್ನಾಯಗ ಓಟುಡಿಗೆ ಎಂದನು ಸ್ವಾಮಿ ಅಮ್ಮ ದೇವಸ್ಥಾನ ಮಣ್ಣೆ ಬರೀಟುಕೊಂಡು ಎಲ್ಲ ಅಡೆಗೆ ಒಂಜಿ ಗೋಪುರ ತತ್ತಂಡು ಒಂದು ದಯ ಪಂಡೊಂದಿಲ್ಲ ಕೆಂಡ ಇನಿ ಕತೆ ನಮ್ಮ ಅಂಚಾಗ ಒಂದು ನಮ್ಮ ಜಾಗ ಉಂಡು ಜನ ಇಜ್ಜಿ
ಒಂದು ಒಂಜಿ ಕಡೆತ ಸಮಸ್ಯೆ ಇತ್ತು ಸ್ವಾಮಿ. ಎಲ್ಲ ತೋಡಾರು ಗ್ರಾಮದ ಬತ್ತಂಡ 65-70% ಜನ ಮುಸಲ್ಮಾನರು. ಭಾಜಪೌಲಿ ಹೆಣ್ಮ ಸೀಟಿಡಿ 7 ಎಂಕ್ಲ ಹಾಕುವ ಹೆಣ್ಮಲ್ ಹಾಕುವ ಕೆಂಡ ಯಾನು ತುಂಬ ಈ ವೇಷ ಬಾರ್ದಿತ್ತು ಜಾ ಕೇಸರಿ ಎಂಕಲ ಕಾಂಗ್ರೆಸ್ ಪಕ್ಷ ಹೊಡಿತ್ತೇನೆ 10-18 ವರ್ಷ 5 ಪಕ್ಕ ಕೆಂಜಾರದ ನಿಟ್ಟಿ PPF ಒತ್ತಾಡು ಕೆಂಜಾರದ ಸಭೆಕ್ಕೆ ಬೋಲೆ ಜನಗಣೋಲ್ಯ ಕೊನದಾಯ ಪಕ್ಕ ತಿಕ್ಕೊಂಡು ಎಂಕ್ಲ ಅಸ್ಪೃಶ್ಯರ ಬೇತೆ ವಿಷಯ 5 ಪಕ್ಕ ಪಕ್ಷ ಬಿಡುದು ಬತ್ತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಡೆ ಕೆಲಸ ಮಾಡ್ತಲ್ಲ ಭಾಜಪಡತ್ತು ಆಂಡ ಅಲ್ಲಿ ಪೋದು ಬಣ್ಣ ಗೊತ್ತಾಣ ಎಂಕ್ಲೆಗೆ ಹಿಂದುತ್ವ ಪಂಡಲ ಎಂಕ್ಲ ಪಿದ ಒಂದು ಸುಮಾರು ಜನಕ್ಕೆ ಇನಿ ಮೊರಣಿ ಎಂಕ್ಲ ಹರೀಶರೆಗಳ ಮೊರಣಿ ಗೊತ್ತಾಯಿತು ಮಂಜನಾಡಿದ ಬಾರಿ ಎಂಗ್ಲಂಟೆ ಕಾರ್ಯಕರ್ತರಾದಿತ್ತೇರು ಕಾಂಗ್ರೆಸ್ ಪಕ್ಷಗಳು ಎಂಗಳ ಮೂಲಕ ಶಾಸಕರ ಪೇರೋಡು ಬಾರಿ ಜೊತೆಗಿತ್ತೇರು ಕಾದರಕ್ಕ ಒಟ್ಟಿಗೆ ಜೊತೆ ಇಟ್ಟಿದ್ದೆ ಆರ್ಲೆಂಟೆ ಹೋರಾಟ ಕೊಡುತ್ತಾರೆ ಯಾನೇ ಕಾಂಗ್ರೆಸ್ ಪಕ್ಷ ಹೊಡಿತೇನೆ ಮೂಲ ಕಾಂಗ್ರೆಸ್ಗೆ ಬಂದ ಎಂಕೆ ಮುಷಗರಜ್ಜಿ ಆಂಡ ಮಾತೆಲ್ಲ ನಮ್ಮ ನೆನಪುದಿ ಓಡಿಕೆಂಡ ರಾಜಕೀಯ ಪಕ್ಷಲ ಬೊಕ್ಕ ಸುರುಕು ನಮ್ಮ ಧರ್ಮ ಇನಿ ಎಕ್ಕಡಿ ಆನಿಂಚ ಬಂಡೆ ಸುರು ರಾಜಕೀಯನ ರೈತನಿಗೆಂಡ ರೈತೆ ಇನಿ ನಮ್ಮ ಆರೆಲ್ಲ ಉಪಯೋಗ ಮಲ್ತೇರಿ ಆರ್ನ ಕುಂಕಿ ಜಾಗನೆ 426 ಪಿದಾಯಿ ಪಾಟ್ನಾಗ ಆರ್ನ ಪಕ್ಷದಾಗ್ಲಿ ಇರ್ಲ ಬತ್ತಿಜೇರಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಸಂಘಟನೆದ ಕಿಸಾನ್ದಾಗ್ಲಿಗೆ ಎನ್ನ ಮೂಡಬಿದ್ರೆಡೆ ಎನ್ನ ಇನೋವಾ ಕಂಪನಿನ ಗಾಡಿ ಕೊನ್ನಾಗ ದೋಸ್ತಿ ಆದಿತ್ತಿನಾರು ರವೀಂದ್ರ ನಿಗಲ ಊರ್ದಾರ್ ಆರು ಮೂಡಬಿದ್ರೆಡೆ ಬೈಕ್ ಶೋರೂಮ್ ಮಲ್ದೇರಿ ಆರು ಪಂಡೇರಿ ಇಂಚ ಅವನುಂಡು ಸರ್ ಅಲ್ಪ ಇಂಕಲ ಸಮಸ್ಯೆ ಭಾರಿ ಉಂಡು ಸತೀಶ್ ಕುಂಪಲ್ರ ಪಂತ ಆರೋಜಿ ಬೆಂಬಲಲ್ಲಿ ಒಟ್ಟು ಉಲ್ಲ ಉರಿಯ ಕೊರಿ ಎಂಚ ಮಲ್ಪುನು ಸರ್ ಅಂದು ಪನ್ನಾಗ ನಮ್ಮ ಒಟ್ಟಾಕ ಬಂಡ ಈ ಪಾತ್ರದಯ ಪನ್ಪುಣಿಗೆಂಡ ಏರೇ ಭಕ್ತನ್ಲ ಸ್ವಾಮಿ ಸುರುಕು ನಮ್ಮ ಹಿಂದೂ ಸಮುದಾಯದ ನಂಬುಲೆ ಸ್ವಾಮಿ ಬೇತೆ ಏರೇ ಏತೆ ದೋಸ್ತಿಡಿ ಏತೆ ಪ್ರೀತಿಡಿ ನಿಗಿನ ಲೆತ್ತೊಂಬತ್ತೆಂದ ಅಂಡ್ಲ ಆ ನೆರೆಕರೆತೆ ಆದೆತ್ತೆನ್ಲ ನೆನಪುದಿಲೆ ಕಾಶ್ಮೀರಡ್ಲ ಭೂಮಿನ ಅತಿಕ್ರಮಣ ಮಲ್ತು ಪಿದಾಯ ಪಾಡ್ನೆ ಇಲ್ಲದ ಬರಿತೇನೆ ಸ್ವಾಮಿ ಅಡಿಲ ಅಂದೆ ಮೂಲು ಬಜಿಪೇಡೆ ಯಾನು ಕಾಂಗ್ರೆಸ್ ಸಂಘ ಹಿಡಿತ ಅಪ್ಪ PPF ಯುವ ಶಕ್ತಿ ನಿಂತಲು ಕುಡ್ಲಾಡ ಮಿತ್ರ ಬಳಗ ಮಲ್ತಂತ ಭಾರಿ ಕಾರ್ಯಕ್ರಮ ಮಲ್ತಂತ ಒಂಜಿ ದಿನ PPF ಜೂನಿಯರ್ ವಿನಯ ನಿತ್ತೇರೆ ಎಂಗೆಲ್ಲ ನೆಟ್ ರಫುದರ್ಲಿಂಗ್ ಬಜರಂಗ ದಳ ಸಂಘಟನೆ ಹಿಡಿತೇರೆ ಗೋವು ದಬ್ಬರ ಬಾರಿ ಮಲ್ತಂತೇರಿ ವಿನಯಲ್ ಶೆಟ್ಟಿ ಆರ್ನ ಒಟ್ಟಿಗೂ ಶಾರದೋತ್ಸವ ರಾಜೇಶ್ವರ್ಲ ಮಲ್ಲ ನೆಟ್ಟಿ ಪೋತೀರ ಅಣ್ಣನ ಜೂನಿಯರ್ ಇತ್ತೆಲ್ಲರು ಪೋದನ ಗಲಾಟೆ ಅಂಡಿ ರಜಾಕ್ ಯಾನ್ ರಾಜೇಶ್ವರಿ ಹಂಟಾಡಿ ಆಯ ಪಕ್ಕ ಒಂದು ಅಡಿಲ ಬಂಡು ಹಂಚಿಲೆ ಹೋಯ್ನಿ ಹೆಂಜಿಲೆ ದುಮ್ಮನಿ ಜಾಮೀನು ಮಲ್ದೆ ಅಂದ್ರೆ ಯಾನ್ ರಜಾಕ್ ಯಾನ್ ಬಂಡದು ಜೋಡು ಬಾತೀರಿ ಆಯ ಅಡಿಲ ಬಂಡದೆ போய் ಇತ್ತೆ ನಮಕ್ಕುಲ್ಲದು ಕುಸಿಟ್ಟಿನಿ ಪಾತೆರೊಂದಲ್ಲ ದಯಕೆಂಡ ನೆಟ ಇಲ್ಲುಲಿಜ್ಜ ಸ್ವಾಮಿ ಕೈತ್ತಲು ನಿಗಿಲು ಇಂದೇ ಸ್ವರ ನಿತ್ಯ ಕಡೆ ಪಾತ್ರಲಕ್ಕ ಯಾನ್ಲ ಮಂಜನಾಡಿದ ಮುರಾಡಿ ಅಲ್ಪಂಜಿ ಅತಿಕ್ರಮಣ ಮಲ್ತೇಟ ಪಾತ್ರನಲ್ಲೂ ಜನ ಸೇರಿದಂడి ನಿಗಿಲೆಗೆ ಗೊತ್ತಿಜನ ಈ ದೇವಸ್ಥಾನದ ಬರಿತ ಜಾಗನೇ ಕುಂಕಿಂದ ಇನ್ನು ಕ್ಯಾನ್ಸಲ್ ಮಲ್ತದ ನನವರಿಯ ಕೊರ್ರ ಬಿದಾಡದೇರು ಈ ದೇವಸ್ಥಾನದ ಮರಳಿ ಮೀಟಿಂಗ್ ಆನಾಗ ಪ್ರಾಯಶಃ ಮರಳಿದ ಮೀಟಿಂಗ್ ಕೆಲವು ಜನ ಬತ್ತಿಪ್ಪೋಡು ಸುಮಾರು ಜನ ಈ ಮೀಟಿಂಗ್ ದೇವಸ್ಥಾನದಾಗಲೇ ಮಾಡ್ಯಾರ ಮೂಲ ಬರಿತ ಈ ದೇವಸ್ಥಾನದ ಜಾಗನೇ ಕುಂಕಿ ವಿರಹಿತಗೊಳಿಸಾದ ನನವರಿಯ ಕೊರ್ರ ಬಿದಾಡದೇರು ನಮ್ಮ ದಾದ ಮಲ್ಪೋಡಿನಿ ಸ್ವಾಮಿ ರಾಜ್ಯಕ್ಕೆ ಪಕ್ಷಲೆ ಪಡಗಲ ಬೆಂಬಲದೆ ತೊನ್ನೆ ಆಂಡ ತತ್ರದಲ ನಿಗಲೆ ಈ ಭಾರತೀಯ ಜನತಾ ಪಕ್ಷದ ಸಂಘಟನೆ ಪರೋಕ್ಷವಾದ ಸಂಪೂರ್ಣ ಬೆಂಬಲ ಮಲ್ಪಲೆ ನಮಗೆ ಕಷ್ಟೊಡಗಲು ಸಹಾಯ ಮಲ್ಪಾಗ್ಲಿ ಆಂಡ ನಮಲ ರಾಜ್ಯಕ್ಕೆ ಗೊಬ್ಬುಡು ಸ್ವಾಮಿ ನಮಲ ಸಾರ್ವಜನಿಕವಾದ ವೇದಿಕೆ ಪೋನಾಗ ಪಚ್ಚೆ ಶಾಲು ಮಾಡೋದು ಹೊರಡು ರೈತರು ಮಾತೆರ್ಲ ಒಂಜಿ ಸ್ವಾಮಿ ಸಾಯ್ಬೇರಾವಡು ಪೊರ್ಪುಲಾವಡಿ ಏರ್ಲಾವಡಿ ರೈತರು ಮಾತೆರ್ಲೊಂಜೆ ರೈತರನ್ನ ಕುಂಕಿ ಕೊರೋಡು ಪಂಡದು ಹೋರಾಟ ಮಾತಿರೋಡು ನಮ್ಮ ಅಗಲ ಮರ್ದಗೆ ಶ್ರೀಕೃಷ್ಣ ಪರಮಾತ್ಮ ಬನ್ನಿ ನೇರಕನೆ ಅಧರ್ಮದಾಡ ನಿಗಲು ಧರ್ಮ ನೀತಿನಿ ಬಾತ ರಬಿದಾಡೋಚಿ ಕರ್ಣೆ ಅವಳು ಸಯ್ಯರ ಬಿದಣ್ಣ ಬಣ್ಣೆಲ್ಲ ಚಕ್ರ ತಾರ್ದಂಡೆ ಕರ್ಣ ಧರ್ಮ ಇಜ್ಜ ಅಂದೆ ಎಲ್ಲ ನಿಗಿಲ್ಡ ಬನ್ನುವೇರೆ ಹರೀಶ ನಮ್ಮ ಒಟ್ಟಿಗಿತ್ತಿನಗಲತ್ತ ಈ ದಾಯ ಪೋಯ ಮಾರೆ ಬಿಜೆಪಿ ದಗಲೆಗೆಂದು ಆರು ಬದುಕರ ಹತ್ರ ಇನಿ ಬಾರು ಬತ್ತಿನಿ ನೀ ಬೆಂಬಲ ಗೆಂಡಿದೆ ಇನಿ ನಮ್ಮ ಭಕ್ತಿನಾಗ ನಮ್ಮ ಕೊರತ ನಮ್ಮ ಧರ್ಮದೇ ಆಂಡ ಇನಿ ನಮ್ಮ ಮಾತ ಕೃಷಿಕೇರ್ನಾಗಲ್ಲ ಪಚ್ಚದ ಶಾಲು ಪಾಡ್ದು ಬೋಡು ಆ ಪಚ್ಚದ ಶಾಲದ ಏರನ್ನು ಗೊತ್ತವರವಲ್ಲಿ ಈ ಜಿನ್ನ ನಮಕ್ ಬಂತೇರು ಒಂದು ರಾಜಕೀಯವಾದ ಮಲ್ತೊಂದುಲ್ಲೇರೆ ರಾಜಕೀಯವಾದಾಗ ನಮಗೆ ದೆರ್ತಗಟ್ಟು ನಂದೆ ನಮ್ಮನ್ನು ದೆರ್ತಗಟ್ಟು ನಂಚಿನ ಕೆಲಸ ಹಾಪುಡು ಐಕಾತ್ರ ನಾರಾಯಣ ಸ್ವಾಮೀಜಿನಿ ಭಾರತೀಯ ಕಿಸಾನ್ ಸಂಘಟನೆಗಳ ಸ್ಪಷ್ಟ ನಿರ್ದೇಶನ ಕೊಡ್ತೇನೆ ನೆಟ್ಟು ಜಾತಿ ಇಜ್ಜಿ ರಾಜಕೀಯ ಇಜ್ಜಿ ಮತ ಇಜ್ಜಿ ಆ ಕಾಂಗ್ರೆಸ್ ಕಟ್ಟಾಳ ಅದಿಪ್ಪಡಿ ಆಂಡ ಆಯಲ ಹಿಂದೂ ಆದಿತ್ಯಂಡ 2025 ಇಸ್ವಿಗ ಅನಗ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ 100 ವರ್ಷ ಆಪುಂಡು ಆಯನ ಇಲ್ಲದ ಎಲ್ಲ ಕಿಸಾನ್ ಸಂಘದ
ಸದಸ್ಯವಡು ಸ್ವಾಮಿ ವೈಟ್ಲಾವು ಸ್ವಾಮಿ ಮಾತಲಬೋಡು ಒಂಜಿ ಮತ್ಮೇಡೆ ಮೃಷ್ಟಾನ್ನ ಭೋಜನಡಿ ಉಪ್ಪಾಡಿ ಜನದಿಗೆ ನೆರದು ಒಪ್ಪಾರೆ ಬಾರಿ ಎಡ್ಡೆ ಮಲ್ದೆ ಕರ್ಮದೆ ಉಪ್ಪಾಡ್ದಿ ತಿಜೇಂದು ಪೂರ ಕುರ್ನಲ ಕೊಜಪ್ಪಿ ಚೆನ್ನ ಬಂತಾರೆ ಕೊಜಪ್ಪಿಜಿಂದು ಅಪ್ಪಳ ಕಾಲಿ ಒಂಜಿ ಅಪ್ಪಳ ಮಾಡಿ ಚೆನ್ನ ಮದ್ಮೆದ ಒಣಸ್ತವಳು ಪೂರ ಮಲ್ದೆ ಆಗಂಜಿ ಅಪ್ಪಳ ಮಾಡ್ರ ಕರ್ಮನಂದು ಇನಿ ಕಿಸಾನ್ ಇಪ್ಪು ಬಜರಂಗ ಇಪ್ಪು ವಿಶ್ವ ಹಿಂದೂ ಪರಿಷತ್ ಇಪ್ಪು ಭಾರತೀಯ ಜನತಾ ಪಕ್ಷ ಇಪ್ಪು ದುರ್ಗಾವಾಹಿನಿ ಇಪ್ಪು ಸಾವಿರ ನಮನ ವಿವಿಧ ಬೇತೆ ಬೇತೆ ಸಕ್ಷಮಲುಲ್ಲ ಸಂಘಟನೆ ಒವ್ವೇ ಇಪ್ಪಾಡು ಐತ ಬಗ್ಗೆ ಚಿಂತನೆ ಬಚ್ಚಿ ನಮ್ಮ ಕೆಲಸ ನಮ್ಮ ಜಾಗನು ಒರಿಪ್ಪವನ ಕಿಸಾನ್ ನಮ್ಮ ಕೃಷಿಕನ ಭೂಮಿ ವರಿಂದ ಮಾತ್ರತೆ ಇನಿ ರಾಜ್ಯದ ಬಣ್ಣೊಂದಲೇರೆ ಸಾವಯವ ಕೃಷಿ ಮಲ್ಪಲೇಂದು ರಾಷ್ಟ್ರದ ಮೋದಿಜಿ ಬಂದ್ಪೇರೆ ಸಾವಯವ ಕೃಷಿ ಮಲ್ಪಲೇಂದು ಸ್ವಾಮಿ ಪೆತ್ತ ತಾಂಕ್ಲೆ ಬಂದ್ಪೇರೆ ಪೆತ್ತ ತಾಂಕರೆಗಳಿಗೆ ಗುಡ್ಡೆನೆ ಹೆಚ್ಚಿನ ಓಲ್ ತಾಂಕುನು ಸ್ವಾಮಿ ಇನಿ ಕ್ಯಾನ್ಸರ್ ರೋಗಗೆ ಗೋಮೂತ್ರ ಬರ್ಲೆ ಬಂದ್ಪೇರೆ ಓವು ಗೋಮೂತ್ರ ಸ್ವಾಮಿ ಜರ್ಸಿ ಬೆತ್ತದನ ಜರ್ಸಿ ಬೆತ್ತ ಬಣ್ಣ ಪಾಳೆಕಾರ ಕೃಷಿ ಪದ್ಧತಿ ದೆತ್ತಾರ ಪಾಳೆಕಾರ ಬಂದ್ಪೇರೆ ಹೆಂಗಿನ ಜರ್ಸಿ ಬೆತ್ತ ಪಂಜಿದ ಜೀನಿಗೆ ಪೆತ್ತದ ಜೀನಿನ ಕಸಿ ಕಟ್ಟದು ಮಲ್ದಿನಿ ದಯ ಪಂಜಿದ ಜೀನಿನ ಕಸಿ ಕಟ್ಟದಿನಿ ನಮ ಕಸಿ ಕಟ್ಟು ನಗಲತ್ತೆ ಡೆನ್ಮಾರ್ಕ್ ವಿಯೆಟ್ನಾಮ ಪಾಶ್ಚಿಮಾತ್ಯ ರಾಷ್ಟ್ರಗಳು ಕಟ್ಟದ ನಗಲಿಗೆ ಹೈನುಗಾರಿಕೆ ಬಂಡ ನಮ್ಮ ಲೆಕ್ಕ ಪೇರು ಮಾತ್ರ ಮಾಸಲ ಪೇರ್ಲ ಪೇರು ಬರಡು ಪಂಜಿಗೆ 25 ಕಿನ್ನಿ ದೀಪುಡು ಏತೆ 15 25 ಕಿನ್ನಿ ದೀಪುಡು ಆತ ಪೇರುಂಡು ಓವುಲ ತಿಕ್ಕಿನ ತಿನ್ಪುಡು ನಿಗಿಲು ಕೊನದು ಜರ್ಸಿ ಬೆತ್ತಾಗದಿಲೆಗೆ ನಮ್ಮ ಇತ್ತೆ ಟಾಯ್ಲೆಟ್ ದುಮ್ಮು ಬೋದು ಗುಡ್ಡೆಡು ಪೋಂದಿತ್ತ ನಮ್ಮ ಪೋದು ಕುಲ್ಲೊಂದಿತ್ತ ಶೌಚಾಲಯಗೆ ಗುಡ್ಡೆಡು ತೆಗಲುಂಡ ನಾಯಿಡು ದುಮ್ಮು ಬರ್ಪುನವುಕೆ ಎಂಟ ಜರ್ಸಿ ಬೆತ್ತಲು ಐತ ಪೇರು ಬರ್ನಲ ಎಡ್ಡೆತ್ತು ಆ ಪೇರು ಬರ್ನಲ 8 ವರ್ಷದ ಜೋಕುಲು ಮೆಚೂರ್ ಆ ಪೇರು ಮತ್ಮಲ ಅದು ಕೈದು ಆ ಪೇರತ್ತು ಆ ಗೋಮೂತ್ರತ್ತು ದೇಶೀಯದ ನಿಪುಣ ಈ ದೇಶೀಯ ಕೃಷಿ ಮಲ್ಪೋಡು ಸಾವಯವ ಕೃಷಿ ಮಲ್ಪೋಡು ಬಂಡ ಕುಮ್ಕಿ ಬೋಡಿ ನಮ್ಮ ಇನಿ ಕುಮ್ಕಿ ಹಕ್ಕುಗೋಸ್ಕರ ಒಟ್ಟ ಓಡಾಯಿನ ನಮ್ಮ ಇನ್ನು ಎಷ್ಟೋ ಜನ ಕೃಷಿಕರನ್ನಾಗುಲ್ಲಾರು ನಿಗಲೇಗ 500 ಮೀಟರ್ದ ಉಲಾಯಿ ಬೋರ್ವೆಲ್ ದೆಪ್ಪರೆಜಿಂದ ಕಾನೂನು ವೈದ್ಯನ ಗೊತ್ತುಲ್ಲ ಸಾರ್ವಜನಿಕ ಕೊಳವೆ ಬಾಬಿದ ಕೈತಲ್ಲಿಡದೆ ಪಂಚಾಯತ್ ಒಂಜಿ ಬೋರ್ವೆಲ್ ಇತ್ತಂಡ ಆಯ್ತು 500 ಮೀಟರ್ದ ಉಲಾಯಿ ನಿಗಲು ಬೆತ್ತೆ ಬೋರ್ವೆಲ್ ದೆಪ್ಪರ ಬಲ್ಲಿಂದೆ ಕಾನೂನು ವೈದ್ಯರು ಎಷ್ಟು ಜನ ರೈತರೇ ಗೊತ್ತು ಒಂಜಿ ಕೈದೆಪ್ಪಲೆ ಸ್ವಾಮಿ ತುಲೆ ಸುಮಾರು ಜನಕ್ಕೆ ಗೊತ್ತುಂಡು ಕಾನೂನು 2006 ವೈದ್ಯನೆ 2022 ನಮಕ್ ಜಾಗೃತಿಯಾದ ಕೆಲವು ಜನ ಹೋರಾಟ ಪಿತಾಡೊಂದಿಲ್ಲ ಎಂಕ್ ಬೇರೆ ಬಟ್ಟೆ ನಾವೊಂದಿಜ್ಜಿ ಯಾನು ಮರಣಿ ಪಂಡ ಕಾಂಗ್ರೆಸ್ ಬೆಲ್ಲೆಂದು ಮಂಜನಾಡಿ ಬೆನ್ನಿಜರು ಯಾನು ಪಂಚಾಯತ್ ಗೆಂದ್ಯ ಆರ್ನ ಇಲ್ಲದ ಬರೀಟು ಮಾರ್ಗ ಬೋಪುಣ ಆ ಮಾರ್ಗ ಜಾಗ ಕೊಡ್ತೀನಿ ಬಟ್ರಿ ಸರ್ ಇಂದ ಬುದ್ಧಿ ಕಲ್ಪಾಗ ಬಂಡದೆ ಆರ್ನ ಇಲ್ಲ ಕೈತಲ್ಲ ಒಂಜಿ ಬೋರ್ವೆಲ್ ದೆಪ್ಪವೆ ಒಂಜಿಂಚಿ ನೀರು ತಿಕ್ಕುಡು ಸ್ವಾಮಿ ಏತೆ ಒಂಜಿಂಚಿ ಅವ್ ನೀರಿಜ್ಜಿ ಬೋರ್ವೆಲ್ ಜಪ್ಪಡ ಅವನು ಬರ್ಚು ಅನ್ಪೆ ಪಿಡಿಯೋ ಯಾರು ಒತ್ತಾಯ ಮಲ್ಪೆ ಸರಿ ಅರ್ಧ ಇಂಚಿನ ಪೈಪ್ ಆಡ್ಲ ಬಾಡ್ಗ ಮತ್ತಿನತ್ತ ಬರಡು ಆಯ್ ಪಾಡಿ ಎನ್ನಡ ಆಗ ಬಕ್ಕ ಬೋರ್ವೆಲ್ ದೆಪ್ಪರ್ನೆ ಜಾನ ಜಾಗಡು ಈ ಕಾನೂನು ಬದಲಾವಣೆ ಬಂಡದು ನಮ್ಮ ಏನ್ ರೈತರು ಹೋರಾಟ ಮಲ್ದ ನಮ್ಮ ಏರ್ಬೋದು ತಹಶೀಲ್ದಾರ್ ಮನವಿ ಕೊಡ್ತಾ ಏರ್ಬೋದು ಜಿಲ್ಲಾಧಿಕಾರಿ ಎದುರು ಪ್ರತಿಭಟನೆ ಮಲ್ದ ನಮ್ಮ ತಾಳ ಮಲ್ದ ಜಾ ನಮ್ಮ ಮೋದಿಯರ ಮಲ್ಪೇರಿನ ಮಂತದೆ ಕುಳ್ಳುಂಡ ಅಪ್ಪಜಿ ಇನಿ ಮೋದಿಯರ ಕೇಂದ್ರ ಸರ್ಕಾರದ 2,75,000 ರೂಪಾಯಿನ ಸೋಲಾರ್ ಹೌಸ್ ಮಲ್ಪಲೆ ಬಂದ್ರೆ ಬಜ್ಜೆ ನುಂಗ ಅವರ ನಮಕ್ಕೆ ಸೋಲಾರ್ ಹೌಸ್ ಮಲ್ಪಡ್ದು ಕೊಡ್ತೇವೆ ಐದು ನಮ್ಮ ಸರ್ಕಾರದ ಕರ್ನಾಟಕ ಸರ್ಕಾರದ ತೋಟಗಾರಿಕೆ ಇಲಾಖೆಯ ಸಚಿವರೇ ರಾಯಚೂರುವರೆಗೆ ಕಾಂಟ್ರಾಕ್ಟ್ ಕೊಡ್ತೇವೆ ಆಯ್ ಬರ್ತದೆ ತೋಟಗಾರಿಕೆ ಇಲಾಖೆದ ಅಧಿಕಾರಿಗಳೊಟ್ಟು ಬತ್ತು ಬಂದ್ಪೇರೆ ನಿಗಿಲು ಮಲ್ಪಲೆ ಎಂಕಲ ಸೋಲಾರ್ ಹೌಸ್ ಎಂಕಲನೆ ಮಲ್ತು ಕೊರ್ಪ 6,4 ಲಕ್ಷ ಹಾಪುಂಡು 2,75 ಸಬ್ಸಿಡಿ ಈ ಸೈನ್ ಬಾಂಡಾಂಡ್ ಒಂದೇ ದಿನಟ್ಟು ಲೋನ್ ಪಾಸ್ ಮಲ್ಪ ಬಡ್ಡಿದಾಲ ಮಲ್ಲ ಬಡ್ಡಿ ಇಜ್ಜಿ 1% HDFC ಜನ ICICI ಬ್ಯಾಂಕ್ ಒಂಜಿ ದಿನ ಕಟ್ಟಿ ಜನ 16% ಹಾಪುಂಡು ಇನಿ ಮೂಡುಬಿದ್ರೆ ಬಂಡೆ ಐನೆ ಯಾನ್ಬೋದು ಜಾಲ್ಸೂರು ಹುಡುಕಿಯ ಭಟ್ರು ಮಲ್ದಿನ ಯಾನು ಎನ್ನ ಇಲ್ಲ ಮಲ್ಪಲೆ ಮೂಡುಬಿದ್ರೆ ತಾಲೂಕದಾಗಲೇ ಬಂಡೆ ಎನ್ನ ಇಲ್ಲ ಬತ್ತೂಲೆ ಖಾಲಿ 75,000 ರೂಪಾಯಿದಲ್ಲ ಯಾನು 2,000 ಸ್ಕ್ವೇರ್ ಫೀಟ್ ಸೋಲಾರ್ ಹೌಸ್ ಮಲ್ತೊಂದುಲ್ಲೆ ಯಾನು ಬಂಟ್ವಾಳ ಪೋಯ ದೀಪಕ್ ಜೈನಿಂದ ಬಂಟ್ವಾಳದ ವಕೀಲರು ವಕೀಲರ ಸಂಘದ ಆರು ಇಲ್ಲಡೆ ಕಾರ್ಯಕ್ರಮ ಬೋತು ನಾವು ಭಾರಿ ಖುಷಿಯಾണ് ಆರು ಭಾರಿ ಸಿಂಪಲ್ ಮಲ್ದೇರು ಸೋಲಾರ್ ಹೌಸ್ ಅಂಚಿನ ಬ್ಲಾಕ್ ಕಟ್ಟಿದೇರೆ ಈ ನಮಕ್ ರೈತ ಇಲಾಖೆ ತಿಕ್ಕನ ಪೈಪ್ ಉಂಟತೆ ಕಪ್ಪುದ ಪೈಪು ರಡ್ಡು ಪೈಪ್ ಜಾಯಿಂಟ್ ಮಲ್ತಿ ಬೆಂಡ್ ಮಲ್ತದೆ ಕಲ್ಲು ಕಟ್ಟದ ಅಡೆಗೆ ಕನ್ನತ್ತಿದೆ ಆಯ್ತು ಮಿತ್ತು ಶೋಕ್ ಮಲ್ತು ಆರು ಬಜ್ಜೆ ಸ್ಟಾಕ್ ಎದಿತ್ತಿನ ಅವಳು ಗೋಡೌಂಡು ಏತ್ ಖರ್ಚಾತನಿಗೆ 60,000 ರೂಪಾಯಿ ಪೈಪ್ ಬೈದನ ಇತ್ತಂಡು 2,75 ನಮಗೆ ಪ್ಲಾನ್ ಕೊಡುದು ನೇರವಾದ ನಮಗೆ ಇದು ಬಂದ್ಬೇರೆ ಕಿಸಾನ್ ಸಮ್ಮಾನ್ ಯೋಜನೆ ನಿಂಗ್ಲ ಕೊರೊಂದಿಲ್ಲ ಅಂದೆ ಕಿಸಾನ್ ಸಮ್ಮಾನ್ ಯೋಜನೆ ಮಾತ್ರ ಒಂಜೇಟಿ ಬರ್ಪುಣ ಸಾರಿ 6,000 ಹೆಣ್ಮ ಸಾಲ ಬರ್ಪುಣ 1 ಲಕ್ಷ ಕಟ್ಲೆ ದುಡ್ಡು ಓಲ್ಬಹುದುಂಡು ಕೃಷಿಕನ ಒಂಜಿ ಕೃಷಿಕನ ಪುದಾರಡೆ ಒಂಜಿ ಕೃಷಿಕನ ಪುದಾರಡೆ ಒಂಜೊಂಜಿ ಗ್ರಾಮಗೆ ಏತ್ ಕೋಟಿ ದುಡ್ಡು ಬರ್ಪುಂಡು
ಅವು ಜಲಾಯನ ಇಪ್ಪು, ತೋಟಗಾರಿಕೆ ಇಲಾಖೆ ಇಪ್ಪು, ಇನ್ನು ಕಿಂಡಿ ಅಣೆಕಟ್ಟಿಪ್ಪು, ಕಿರಿ ಯೋಜನೆ ಇಪ್ಪು, ಮಲ್ಲ ಯೋಜನೆ ಇಪ್ಪು, ನೀರ್ದ ಪ್ರತಿ ಒಂಜಿ ನೆಟ್ಟೆ ಒಂದೊಂದು ಗ್ರಾಮಗೆ 5 ಕೋಟಿ ಮಿತ್ತು ನಮ್ಮ ಕೃಷಿಕನ ಪುದಡ್ಡು ಕಾಸು ಬರೋದುಂಡು ಸ್ವಾಮಿ. ಏರಣ್ಣ ಚಿಂತನೆ ದೀತಾರ ನಿಗೆಲ್ಲ ಉರುಡುದೆತ್ತಲ್ಲ ಏತ ಜಲಾಯನ ಕಿಂಡಿ ಅಣೆಕಟ್ಟುಲ ಹತ್ರ ಮನೆ ನಿಗಲೇ ಗೊತ್ತಿಜ್ಜಿ ಒರಿ ಮುಖ್ಯ ಜಲಾಯನ ದಟ್ಟಿ ಕುಲಕರ್ಣಿನ 3 ಬೆದರಿಡುವರಿ ಅಧಿಕಾರಿ ಇಲ್ಲರೆ ಆರಿನಿ ಅನ್ನ ಮಾತುಕತೆಯನ್ನು ಬಂಡರೆ 81 ಗ್ರಾಮಗೆ ಯಾನು ಒರಿ ಅಧಿಕಾರಿ ಸರ್ ಅಂದು ಆರು 81 33 ವರ್ಷದಲ್ಲೇರಿ ಆಡಮೆಲ್ಲ ಕೇಳಲೆ ಬಂಡೆ 33 ವರ್ಷದ ಕಟ್ಟಿದಿನ ಕಿಂಡಿ ಅಣೆಗಟ್ಟಡಿ ಏತು ವರಿದಿನ ಸ್ವಾಮಿ ಕೆಂಡ ಒಂಜಿಲೆಜ್ಜಿ. ಈ ಬಗ್ಗೆ ಕೃಷಿಕರ ದಾಯ ಹೋರಾಟ ಮಲ್ತೊಂದಿದ್ದಾರೆ, ನಮ್ಮ ದಾಯ ರೈತರಿನಿ ಒಟ್ಟ ಹೊಂದಿದ್ದಾರೆ. ಇನಿ ಕಿಸಾನ್ ಸಂಘನ ರಾಷ್ಟ್ರೋಡ ಕಟ್ಟ ಪಿದಾಟ್ರ ಕಾರಣದಾದ ಕೆಂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಚಿಂತನೆ ಮಲ್ತಂಡಿ ಕರಿನ ಕೃಷಿ ಮಸೂದೆ ಕಾನೂನು ವೈಫಲ್ಯ ಏನಿದಾಯಕ ಏನಂದ ಜನಕ್ಕಳಿಗೆ ಕೃಷಿತ ಬಗ್ಗೆ ಆ ಮಸೂದೆದ ಬಗ್ಗೆ ಜಾಗೃತಿ ಇಚ್ಚಿ ಐತ ಬಗ್ಗೆ ಬೇತೆ ಬೇತೆ ರಾಜಕೀಯ ನೆಂಚಿನ ಗೊಂದಲಲ್ಲ ನಮ್ಮೂಲ ಇಲ್ಲ. ಇನಿ ಕೃಷಿಕ ಸಂಘಟನೆ ಭಾರತೀಯ ಕಿಸಾನ್ ಸಂಘ 1979 ಇಸ್ವಿಡೆ ದತ್ತೋಪಂತ ಟೇಂಗಡಿ ಬನ್ಪುರಾರ ಸಂಘದ ಪೂರ್ಣಾವಧಿ ರಾಷ್ಟ್ರೀಯ ಪ್ರಚಾರಕ್ಕಾದಿತ್ತಿನಾರೆ ಸಂಪೂರ್ಣ ಪ್ರಾರಂಭ ಮಲ್ತೀನಿ 40 ವರ್ಷ ಕರಿದೆ ನಮ್ಮ ಇಡೆ ಬರ್ತದೀನಿ ಸಭೆ ಒಂದಿಲ್ಲ. ಕೃಷಿಕರು ಒಟ್ಟವರು 8 ವರ್ಷ ಬೋಡಂಡಿ 40 ವರ್ಷದ ಪಕ್ಕ ಕರ್ನಾಟಕ ರಾಜ್ಯದ ಲೆಕ್ಕ ಒಂದಿಲ್ಲೇರು, ಇಡೀ ರಾಷ್ಟ್ರ ಮಟ್ಟದ ಲೆಕ್ಕ ಒಂದಿಲ್ಲ. ನಮ್ಮ ಕೃಷಿಕರ ಬಗ್ಗೆ ಜಾಗೃತರವಡು ನಮನ ಬಗ್ಗೆ ಒಂಜಿ ಕಳಕಳಿ ನಮನ ಬಗ್ಗೆ ಒಂಜಿ ಪ್ರೀತಿ ಕೆಂಡ ಖಂಡಿತವಾದ ನಮ್ಮ ಮಾತೆಲ್ಲ ಕೈ ಮುಗ್ಗಿದೆ ಭಾರತೀಯ ಜನತಾ ಪಕ್ಷಕ್ಕೆ ಆಭಾರಿ ಆದಿಪ್ಪುಡು ಆಂಡ ಅಗ್ಲೆಗೆ ಆಭಾರಿ ಆತಂದ ಅಗ್ಲ ಕೆಲಸ ರಾಜ್ಯಕ್ಕೆ ಮಲ್ಪಿರವು ಅಗ್ಲ ಡ್ಯೂಟಿ ನಮದಾದ ಮಲ್ತೊಂದಿಲ್ಲ ನಮ್ಮ ಚಿಂತನೆ ಮಲ್ಪಲೆ ಯಾನಿನಿಗೆ ನಿಜವಾದ ಇಂಕ ಇಷ್ಟ ಐತಿಜಿ ಭಾರತೀಯ ಜನತಾ ಪಕ್ಷದ ನೆಟ್ಟಿ ನಮ್ಮ ಅಗಲ ಪೂದಡ್ಡು ದೇತದೆ ಅಗಲ ಭಂಗ ಬತ್ತಗುಲು ನಮ್ಮ ವೇದಿಕೆ ಮಲ್ಪನತೆ ಅಗಲ್ ತಿಂಡಿ ಮಲ್ತಿದ್ದಾರೆ ನಮ್ಮ ತಿಂದು ಬೋರ ಮಲ್ಪನತೆ ನಮ್ಮ ತಯಾರು ಮಲ್ಪಗ ನಮ್ಮ ಸಂಘಟನೆ ಒಟ್ಟು ಮಲ್ಪಗ ನಮ್ಮ ಉಳ್ಳಾಲಡು ನಮ್ಮ ಕಾರ್ಯಕರ್ತರ ಶಕ್ತಿ ನಮ್ಮ ತೋಜಾವಡು ಸಂತೋಷರೇ ನಿಗಲೆ ಮೂಡಬಿದ್ರೆಡಿ ಬಂದಾಗ ಬಾರಿ ಗೊಂದಲ ಎತ್ತಿನ ಮೂಡಬಿದ್ರೆಡಿ ಎಂಚ ಮಲ್ಪೆ ಒವೇ ಒಂಜಿ ಭಾರತೀಯ ಜನತಾ ಪಕ್ಷದ ಎಂಕಲ ಬಲೆ ಬಂತುಜ ಮುರಣಿ ಎಂಕಲ ಕಾರ್ಯಕ್ರಮ ಆನಾಗ ಮುಖ್ಯಮಂತ್ರಿ ಬಂತ ಏರಿಷ್ಟ ಉಂಡ ನಿಗಲು ಪೂರ ಭಾರತೀಯ ಜನತಾ ಪಕ್ಷದ ಬೋಲೆ ಕೃಷಿಕರಾದ ಬರ್ಪಾಗಲು ಮಾತ್ರ ಕೃಷಿ ಸಂಘಟನೆ ಬಲೆಂದು ಯಾನಿ ಉಳ್ಳಾಲಡ್ಲ ಬನ್ಪೆ ಭಾರತೀಯ ಜನತಾ ಪಕ್ಷದ ಬೆಂಬಲ ನಮ್ಮ ಖಂಡಿತವಾದ ಬೋಡು ಅಗಲೇ ನಮ್ಮ ಅಭಾರಿ ಆದಿಪ್ಪೋಡು ಆಡ ಅಗಲೇ ನಮ್ಮ ಸಂಘಟನೆ ಕಟ್ಟದ ಅಗಲ ನಮ್ಮನ್ನು ಮೆಚ್ಚಿನ ರೀತಿ ನಮ್ಮ ಕಾರ್ಯವೈಖರಿ ಮಲ್ತು ತೋಜಾವಡು ನಮಕ್ಕಿನಿ ಬೆಂಬಲ ಕೊಡ್ದು ಬತ್ತದೇರ ಅಗಲ ನಮನ ಶಕ್ತಿ ಸಂಘಟನೆ ನಮ್ಮ ಶಕ್ತಿ ಸಂಘಟನೆ ಕಟ್ಟದೆ ಅಗಲ ಬೆಂಬಲದ ನೋಡು ಅಗಲ ಬೆಂಬಲದಾಯಕ ಏನಂದ ನಮ್ಮ ಉಸ್ತುವಾರಿ ಸಚಿವರಿಗೆ ಸತೀಶನ್ ಎಂಗ್ಲ ಸತೀಶ್ ಕುಂಬಾಳ್ರೆ ಮೂಲ ಭಾಜಪ ನಾಯಕರನಾಗಲೇ ನಮ್ಮ ಬೇಡಿಕೆನೆ ಸಚಿವರನಾಗಲಿಗೆ ಜಿಲ್ಲೆದ ಉಸ್ತುವಾರಿ ಸಚಿವರನಾಗಲಿಗೆ ನಮ್ಮ ರಾಜ್ಯದ ನಮ್ಮ ಲೋಕಸಭಾ ಸದಸ್ಯರನಾಗಲಿಗೆ ಕುಮ್ಕಿ ಹಕ್ಕನ್ನು ಕೊರಡು ಬಂಡದೆ ನಮ್ಮ ಪರವಾದ ಒತ್ತಾಯ ಮಲ್ಪನ ಕೆಲಸ ಆಗ್ಲಿರ್ದ ಅವಳು ಆಡ ಸಂಘಟನೆ ನಮ್ಮನೆ ಮಲ್ಪೋಡು ಸ್ವಾಮಿ ನಮ್ಮ ಸಂಘಟನೆ ಮಲ್ಪರ ಅಗಲೇನು ಕಾತುಗುಳ್ಳೋಡು ಬಂಡ ಅಗಲ ಕೆಲಸ ಏರ್ ಮಲ್ಪುನು ಅಗಲ ಕೆಲಸ ಅಗಲ ಮಲ್ಪಾಡು ರಾಜಕೀಯ ವೈನಂಚಿನ ಕೆಲಸ ನಮ್ಮ ಸಂಘಟನಾತ್ಮಕವಾದ ಕೃಷಿಕರು ಒಗ್ಗಟ್ಟವರು ನೆನಪದಿಲೆ ಕೃಷಿಕರ ಜಾಗೃತ ರಾಜನ ನಾಡ ಖಂಡಿತವಾದ 131 ವರ್ಷತೆ ನಾನು 25 ವರ್ಷ ಬಡಲು ಉಂದೆ ನಾನು ಬರ್ಪೆ ಏನಾದ್ರು ಬಕ್ಕ ಪಾತೆರ 150 ವರ್ಷ ನಮಕ್ ಕುಮ್ಕಿ ದಿಕ್ಕಿದ ಬನ್ಪೆ ಐಕ್ ಅವಕಾಶ ಕೊರಚಿ ಉಳುವವನೇ ಹೊಳದಡೆ ಆತನಿಗೆ ಕುಮ್ಕಿ ಧಾರಣೆ ಕುಮ್ಕಿ ಒಡೆಯಾದ ಬನ್ಪುರಂಚಿನ ಕಾನೂನು ಕನೋಡು ಬಂಡದೆ ನಮ್ಮ ಪ್ರತಿ ಕ್ಷೇತ್ರ ನಮ್ಮ ಜಾಗೃತರಾಕ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಇಪ್ಪು ಭಾರತೀಯ ಜನತಾ ಪಕ್ಷದ ಶಾಸಕ ಇಪ್ಪು ಲೋಕಸಭಾ ಸದಸ್ಯರಿಪ್ಪು ಏರು ಬತ್ತಂಡಲ ನಮ್ಮ 1000 ಗಂಟೆ ಜನ ಒಟ್ಟಾದ ಕೊರ್ಪರ ಇಜ್ಜರ ಕೊರ್ನ ಮಾತ್ರ ಎಂಗ್ಲ ನಿಗಲೊಟ್ಟು ಗುಂತುವ ಕೊರಂದಿನ ಒಟ್ಟಿಗೆ ಹೋರಾಟ ನೆಚ್ಚಿ ಈತಿ ಜನ ರೈತ ಸಮುದಾಯದಾಗಲಿ ಏ ಪಾಂಡಲ ಒವೇ ಪಕ್ಷದ ನೆಟ್ಟಾಂಡ್ಲ ನಿಗ್ಲ ಅರ್ಜಿ ಕೊಡ್ತಾರ ಎಂಗ್ಲಿಗೆ ಮಾತೆಲ್ಲ ರೈತರ ಎಂಗ್ಲ ಒಂಜೆ ರೈತರನ್ನು ವಿಭಜನೆ ಮಲ್ಪೊಚ್ಚಿ ನಮ್ಮ ಬನ್ಪತೆ ಜಾತಿ ಮತದ ಅಂತರ ವಿಭಜನೆ ಮಲ್ಪೊಚ್ಚಿ ನಮ್ಮಲ್ಲ ಕೃಷಿಕರನ್ನು ನಗರದ ಕೃಷಿಗೆ ಪಟ್ಟಣದ ಕೃಷಿಗೆ ಹಳ್ಳಿದ ಕೃಷಿಗೆ ವ್ಯತ್ಯಾಸ ಮಲ್ಪೊಚ್ಚಿ ಮೂಲ ಕೃಷಿ ಮಲ್ಪನೆಯಾಗ ಭಾರಿ ಭಂಗ ಮೂಲ ಮರ್ದ ಬಿಡ್ಪನೆಯಾಗ 2,000 ಎನ್ನ ಊರುಡು 1,200 ರೂಪಾಯಿ ಈ ಪ್ರದೇಶದ ಕೃಷಿ ಮಲ್ಪನೆಯಾಗ ಅತ್ಯಂತ ಕಷ್ಟ ನಮಕ್ಕೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ನಗರ ಪ್ರದೇಶದಾಗಲಿಗಿಜ್ಜಿ ನಗರ ಪ್ರದೇಶದ 5 ಕಿಲೋಮೀಟರ್ ವ್ಯಾಪ್ತಿದೊಲೈ 10 ಕಿಲೋಮೀಟರ್ ವ್ಯಾಪ್ತಿದಾಗಲಿಗೆ ಅಕ್ರಮ ಸಕ್ರಮ ಕಾಯ್ದೆ ಇಜ್ಜಿ ಎಲ್ಲಂಜಿ ಕುಮ್ಕಿ ಕಾನೂನು ಕನ್ನನಗಲ ಒಂಜಿ ವೇಳೆ ಈ ಷರತ್ತನ್ನು ಬಾಡಿಯನ್ನ ನಮಕ್ಕದಲ್ಲ ಪ್ರಯೋಜನ ಉಂಡೆ ಹೆಜ್ಜಿ ನಿತ್ಯ ವಿರುದ್ಧ ಜಾಗೃತರಲ್ಲಿ ಸರ್ ಇನಿ ಹರೀಶನಗಳ ಬಂದಿರಿ 16 ವರ್ಷದ ತುಂಬು ಕುಮ್ಕಿ ವಿರಹಿತ ಆತನು ಸರ್ ಮಂಜನಾಡಿ ಗ್ರಾಮದ
ಏತೆ 16 ವರ್ಷ ತುಂಬಾತಂಡೆ ಆರು ವಿರಾಯ್ತಾತ ನಾನು 85 ಇತ್ತೇರೆ ಎಂಗ್ಲೆ ಕಾದ್ರಿ ಅಕ್ಕ ದಾಳ ಮಲ್ಪೇರು ಬಂಡದು ಕಾದ್ರಿ ಅಕ್ಕನ ಧೈರ್ಯ ಹೊಡಿತೀರಿ ಕಾದ್ರಿ ಅಕ್ಕ ಹರಿಶಯಾನ್ ಉಳ್ಳ ಇಲ್ಲಡೆಗಳ ಬರ್ತೀನಿ ಇಲ್ಲದ ಉಲೈನೇ ಬರ್ತೀನಿ ಒಂದಲ್ಲ ಹೊಸ ಇತಿಹಾಸತ್ತು ಸ್ವಾಮಿ ಒಂದುದಲ್ಲ ಹೊಸ ಇತಿಹಾಸನೇ ಎತ್ತು ಗುಜರಾತ್ ಎತ್ತರ ನಾಡ ಗುಜರಾತ್ಡೆ ದುಂಬೋರಿ ರಾಜೆ ಅಲ್ಪದ ಕರ್ಣೆ ಪುದರ್ ಮರತನೆ ಆ ರಾಜೆ ಮೊಗಲು ಅರಸರನಗಲೆಲ್ಲ ಎತ್ತಿನಿ ಬಾಲ ಎಲ್ಲ ಕೈತಲ್ಲ ಹೆಂಗ್ ಉಪದ್ರ ಕೊರೋದಲ್ಲಿ ಆಯನ ಸುರು ಕೇಳಿ ಕೆಮ್ಮೆ ಅಲ್ಲ ಕೇಳಿ ಏನೇ ಏರೆಲ್ಲ ಬಾಕಿ ದಿತಿಜೇರು ಸ್ವಾಮಿ ಹಂಚಾದು ನಮ್ಮ ಜಾಗೃತರಾಕ ನಮ್ಮ ಜಾತಿ ಮತ ಅಂತರ ಬುಡ್ದು ನಮ್ಮ ಕೃಷಿಕರನ್ನೆಲ್ಲಿಟ್ಟು ನಮ್ಮ ಜಾಗೃತರಾವಡು ನಮ್ಮ ಕುಂಕಿ ಹಕ್ಕನ್ನು ಒರಿಪವನಕ್ಕೆ ಜಾಗೃತರಾವಡು ನಮ್ಮ ಕುಂಕಿ ಹಕ್ಕಿಗೆ ನಮಗೆ ರೈತರನಗಳು ಒಟ್ಟಾದೆ ಭಾರತೀಯ ಜನತಾ ಪಕ್ಷದ ನಾಯಕರನಗಳಿಗೆ ಬೆಂಬಲ ಕೊರಲಿ ನಮ್ಮ ಬೋಧಕ್ಕೆ ನೋಡಾಕಲ್ಲ ಇಲ್ಲಿ ಕಷ್ಟದ ಬರ್ತಡು ಬೈದರೆ ಸಂಘಟನೆ ಬಲ್ತೆಲ್ಲ ಖಂಡಿತವಾದ ನಮ್ಮ ಒಟ್ಟಿಗೂ ಉಲ್ಲೇರಿ ನಮ್ಮ ಒಟ್ಟಿಗೂ ಮಾತೆಲ್ಲ ಒಟ್ಟು ಖಂಡಿತವಾದ ಇಪ್ಪೇರಿ ನಮ್ಮ ಮಾತ ಗ್ರಾಮಡ್ಲ ಕಿಸಾನ್ ಸಂಘಟನೆ ಕಟ್ಟಗ ನಿಗಲೆಲ್ಲ ಮನಸ್ಸು ಒಂಜಿ ಮುಜಗರ ಉಂಟು ಎಂಚ ಉಂಡು ಕೆಂಡ ಒಂಜಿ 25 ವರ್ಷ ತುಂಬಿ ಎಲ್ಲ ಸಂಘದ ಭಾಜಪದ ಪಿರಾಡು ಬೋತ್ಕೊಂಡಾಗ ಮರಲೇ ಬಣ್ಣು ನಿತ್ತೀರಿ ಹೇರೆ ಆಯ್ಯರು 4 ಜನ ಬದುಕುಲ್ದಿருந்து ಇನ್ನು ಹಿರಿಯರ ಪಾದಾರವಿಂದಗಳಿಗೆ ನಾವು ನಮಿಸ್ತೇವೆ ಮುಂದೆ ಕೂತ್ಕೊಂಡವರು ನೋಡಿದಾಗ ತುಂಬಾ ಸಂತೋಷ ಆಗ್ತದೆ ಬಂತೀರಿ ಎಲ್ಲಂಜಿ ನಿಗಲ್ಲ ಇನಿ ಸಾಲು ಪ್ರಾರ್ಥನೆಗಳೆಂತುವುದು ನಾನು ಒಂಜಿ 10 ವರ್ಷ ದೊಕ್ಕ ಬನ್ವೆ ಯಾನು ಕಿಸಾನ್ ಸಂಘ ತುಂಬ ಮಂಜ ನಾಡು ಮಲ್ತನೆಗಳೇ ಕೈ ಮುಗಿಯೋ ಅಂದ್ ಆ ಕಾಲ ಬರಡು ನಾಂಡ ನಮನ ಹೋರಾಟ ಜಪ್ಪಡು ನೆನಪದಿಲೆ ಹೋರಾಟ ಮಲ್ಪಂದೆ ಈ ದೇಶದ ಚರಿತ್ರೆ ಹೋಗುಲ ದಿಕ್ಕದಿಜಿ ಏಪ ಹೋರಾಟ ಮಲ್ತನ ಮಾತ್ರ ಸಾಧ್ಯ ಇನಿ ಭಾರತೀಯ ಜನತಾ ಪಕ್ಷ ಇಪ್ಪು ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಇದು ಬೆಳೆದು ಬರಡು ನಾಂಡ ಏತೋ ಜನ ಪ್ರಾಣಾರ್ಪಣೆ ಮಲ್ತಿಪ್ಪರಲ ಸಾಧ್ಯತೆ ಉಂಡು ನಮ್ಮ ಹೋರಾಟಕ್ಕೆ ರೆಡಿ ಆರೆ ರೈತರನ್ನ ಹೋರಾಟ ವಾರಿ ತಿಪ್ಪೊಡು ಕೆಂಡು ನಾಂಡ ಉತ್ತರ ಪ್ರದೇಶಡೆ ಆಗಲೇ ಗ್ರಾಮಡ್ ಸರಪಂಚರ್ನಾಗಲಿ ಎಂಚೆ ಒಟ್ಟಾಯರ ಅವೇ ರೀತಿ ಒಟ್ಟಾವಡು ಇನಿ ಮೂಡ ಬಿತ್ತಿರಿದ 28 ಗ್ರಾಮಡೆ ಇಲ್ಲಿ ಸರ್ಕಲ್ಗೆ ಸಬ್ ಇನ್ಸ್ಪೆಕ್ಟರ್ ಬಂಡ ಒವೇ ಕೃಷಿಕನ ಜಾಗಡೆ ಏರೆ ಒಂಜಿ ಕುಮ್ಕಿ ಜಾಗಡೆ ತೋಟ ಮಲ್ತೆ ನಾಡ ಬಲಾತ್ಕಾರವಾದ ಬತ್ತರ ನಾಡ ಎಂಕಲ ಬುಡುಪುಜ ಎಂಕಲ 28 ಗ್ರಾಮಡಿ ಪುಣಂಚ ಅಧ್ಯಕ್ಷ ಪದಾಧಿಕಾರಿಗಳ ಪಟ್ಟಿ ಕೊಡ್ತಾ ಅಗಲಲ್ಲ ಈ ದಾದಾಳ ಚರ್ಚೆ ಕೃಷಿಕನ ಬಗ್ಗೆ ಕಂಪ್ಲೇಂಟ್ ಬತ್ತನ ಎಂಕಲ ತೆರಪಾಲೆ ಏರೆ ನಿಗಲ ಬತ್ತರ ನಾಳ ಎಂಕಲ ಹೋರಾಟ ರೆಡಿ ಇಲ್ಲ ದಯಪಂಡೆಂಗಳ ಸಂಘಟನೆ ಗಟ್ಟಿಯಾತು ನಮ್ಮ ಸಂಘಟನೆ ಗಟ್ಟಿ ಮಲ್ಪಗ ಯುಟಿ ಕಾದರಂಡ್ಲ ರಾಜ್ಯದ ಬೋನಗ ಕೃಷಿಕರ ಪರ ಅನ್ನದಾತನ ಪರಂದೆ ಬಾತೇರ್ನು ನಮ್ಮ 1,000 ಜನ ಉಳ್ಳಾಲಡೆ ಕೃಷಿಕರು ಒಟ್ಟಾದೆ ನಮ್ಮ ಸಂಘಟನಾತ್ಮಕವಾದ ಜಾಗೃತರಾಕ ಗ್ರಾಮಡು ಒವ್ವೇ ಪಕ್ಷ ಅಡಿಪ್ಪಡು ಆಯ ಹಿಂದೂ ಆದಿಪ್ಪಡುತ್ತಿಲ್ಲ ಒವ್ವೇ ರೈತ ಆದಿತ್ತನ ನಡ ಆಯ್ನ ಭಾರತೀಯ ಕಿಸಾನ್ ಸಂಘ ಸೇರ್ಸಾಲಿ ಆ ಎಷ್ಟೋ ಜನಕ್ಕೆ ಗೊತ್ತುಂಡು ದಾಳ ಮುಜಗರ ಮಲ್ಪಚ್ಚಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಭಾಗನೆ ನೆಟ್ಟು ಜಾತಿ ಇಜ್ಜಿ ಮತ ಇಜ್ಜಿ ರಾಜಕೀಯ ಇಜ್ಜಿ ನಿನ್ನ ಸ್ಪಷ್ಟವಾದ ಬಲ್ಲೆ ನಮ್ಮ ಕೃಷಿಕರ ಪರವಾದ ಬರ್ಪಣೆ ಏರುಲ್ಲನ ಆಯ್ಗೆ ಬೆಂಬಲ ಕೊರ್ಪಣ ನಮ್ಮ ಕರ್ತವ್ಯ ನಮ್ಮ ಮಾತನ್ನ ಹೋರಾಟ ಎಂಜಿನ ಕೆಂಡ ಕುಮ್ಕಿದಾರನೇ ಕುಮ್ಕಿ ಒಡೆಯ ಒಂದು ಘೋಷಣೆ ಅವನು ಕುಮ್ಕಿದಾರನೇ ಮಾಲಕ ಕುಮ್ಕಿದಾರನೇ ಭೂಮಾಲಕ ಒಂಜಿ ಸ್ಲೋಗನ್ ವರಂಡ್ಲ ಪಾಡುಗ ಕುಮ್ಕಿದಾರನೇ ಭೂಮಾಲಕ ಕುಮ್ಕಿದಾರನೇ ನಿಗೆಲ್ಲ ಸ್ವರ ಈ ತಿತ್ತನೆ ಕೆಂಡಿ ಜನ ಬಗ್ಗೆ ಎಲ್ಲ ಉಳ್ಳಾಲಡೋಲು ಅಲ್ಪ ಇತ್ತನೆ ಆಗ್ಲಾಗ ನಿಗಲ ಎಂಚಾಗ ಕುಮ್ಕಿದಾರನೇ ಭೂಮಾಲಕ ಕುಮ್ಕಿದಾರನೇ ಸ್ವರ ಜೋರಾವಡೆ ಭಾರತ್ ಮಾತೆಗಿಂತ ಜೈಕಾರ ಮಾಡುವನ ಇನಿ ಕೃಷಿಕನ ನಮ್ಮ ಹಕ್ಕದ ಹೋರಾಟ ಪ್ರಾರಂಭ ಅವಡನಾಡ ಎಂಕಲ ಮರಣಿ ಮಲ್ತನಂಚಿನ ಕರಪತ್ರ ಓಲದಿತ್ತೇರು ಗೊತ್ತಜಿ ಸಂತೋಷ ಕರಪತ್ರ ಕಡಪುರದ ಸಂತೋಷ ಲೇಟ್ ಆದ ಬತ್ತೇರಿ ಇನಿ ಸಂಘದ ನಾರಾಯಣ ಸ್ವಾಮಿ ಜಿತ್ತದು ಎಲ್ಲ ನೆರಡದ ರಂಪಿತದು ದಾಯಕೆಂಡ ನಂಡ ನಮ್ಮ ಕರಪತ್ರ ಮಾತ ರೈತರನಗಲೇ ಪೋಡಿತ್ತುಂಡು ಕೃಷಿಕನ ಪೋದಿಪ್ಪು ನಮ್ಮ ಮಾತ ಒಟ್ಟಾದೆ ಯಾನು ಕುಮ್ಕಿದಾರನೇ ಪಣ್ಣಗ ಕುಮ್ಕಿದಾರನೇ ಭೂಮಾಲಕ ಕುಮ್ಕಿದಾರನೇ ಭೂಮಾಲಕನೆಂದು ಘೋಷಿಸಿಂದಲ್ಲ ವೆಂಚಲ ಒಂಜಿ ಬೊಬ್ಬೆ ಬಾಡ್ಗ ಅವ್ರು ರೈತರನಗಲ ಧ್ವನಿ ಅವಡೆ ಕೃಷಿಕರ ನರನಾಡಿ ಹಿಡಿದು ಬರೋಡು ನಿಗಲ ಧ್ವನಿಗೆ ಎಂದೆ ಎಲ್ಲ ಒವ್ವೇ ರಾಜಕ ಪಕ್ಷದ ಎಲ್ಲ ಕೃಷಿಕನ ಪಾತ್ರನಗ ಪೋಡಿಗೆ ಬರೋಡು ಆ ಪಕ್ಷ ಈ ಪಕ್ಷ ಬಲ್ಪುಜ ನಮ್ಮ ಬೆಂಬಲಿತವಾದ ಪತ್ರಜ ಭಾರತೀಯ ಜನತಾ ಪಕ್ಷ ಋಣ ಟಿಪ್ಪಗ ಯಾನಿದೆ ಆ ವೇದಿಕೆ ಉಂಟದು ಆಗಲ ವಿರುದ್ಧವಾದತ್ತೆ ಭಾರತೀಯ ಜನತಾ ಪಕ್ಷಗ ನಮ್ಮ ಋಣಿಕ್ಕಿಲೆ ಅಂಡ ಕೃಷಿಗೆ ಬಲ್ಪುರಂಚಿನ ಆತ್ಮವಿಶ್ವಾಸ ಸುರುಬೋಡು ನಮ್ಮಡ ವಾ ರಾಜ್ಯ ಕೇಳಿತ್ತಲ್ಲ ಹಿಂದೂ ಬಲ್ಪುರಂಚ ಬೋಡ ಅವೇ ರೀತಿ ನಮ್ಮ ಕೃಷಿಗೆ ಬಂಡದು ಬೋಡು ನಮ್ಮ ಇಟ್ಟೆ ಕುಮ್ಕಿದಾರನೇ ಭೂಮಿಯ ಒಡೆಯನಾಗಲಿ ಕುಮ್ಕಿದಾರನನ್ನ ಭೂಮಿ ಒಡೆಯನೆಂದು ಘೋಷಿಸಿ
ಭೂಮಾಲಕನೆಂದು ಘೋಷಿಸಿ ಒಂಜೆ ಪಾಡುಗ ಗೊಂದಲ ಬಡ್ಚಿ ಕುಮ್ಕಿದಾರನನ್ನ ಭೂಮಾಲಕನೆಂದು ಪನ್ಪೆ ಘೋಷಿಸಿ ನಿಗಿಲು ಪಾಡ್ಲಿ. ಕುಮ್ಕಿದಾರನನ್ನ ಭೂಮಾಲಕನೆಂದು, ಕುಮ್ಕಿದಾರನನ್ನು ಭೂಮಾಲಕನೆಂದು ನಮ್ಮ ಹೋರಾಟ ನ್ಯಾಯ ಸಿಗುವವರೆಗೆ. ನಾವು ಈ ಒಂದು ಸಭೆಯ ಕೊನೆ ಹಂತಕ್ಕೆ ಬಂದು ಮುಟ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಕೇಳುವವರಿದ್ರೆ ಕೇಳಬಹುದು. 5 ನಿಮಿಷದ ಅವಕಾಶ ಇದೆ. ಈ ವ್ಯಾಪ್ತಿಗೆ ಬರ್ಪುಜಿ ಬನ್ನೊಂದಿಲ್ಲ ಐತ ಬಗ್ಗೆ ಈರ್ಪಲ್ಲೆಕನೆಗಳು ಹೋರಾಟ ಮನ್ಪಡಾಪು ಇದೇ ಇನ್ನು ಮಸ್ತ್ ಜನ ಮುಲ್ಪ ಕುಮ್ಕಿದಾಕನುಳ್ಳೇರು ಮಂಜನಾಡಿ ಕೋನಾಜೇಡುಪುರ ಅವು ಈ ನಮ್ಮ ವ್ಯಾಪ್ತಿದ ನೇಕ್ಕೆ ಬೈಂಡ್ ಆಪುಜಿ ಬನ್ನೊಂದಿಲ್ಲ ಐಕ್ಯ ದಾದ ಮನ್ಪುಲಿ ಇರಲ್ಲ ಎಂಕ್ಲೊಂದು ಸರ್ ಕುಮ್ಕಿ ಹಕ್ಕದ ಬಗ್ಗೆ ಈ ಮಂಜನಾಡಿತ ಹರೀಶ್ವರನಗಲೈಟ್ 4 ಎಕರೆ ಜಾಗ ಕುಮ್ಕಿ ವಿರಹಿತ ನಿರ್ದುಂಬೆ 1910-12 ವರ್ಷ ದುಂಬ ಆತನು ಆದ ಕುಮ್ಕಿ ವಿರಹಿತ ಆದ ನಮ್ಮ ಮನ್ಪಂದೆ ಕುಲ್ಲುದ ಒಂದು ಇನ್ನು ಒಂಜಿ ಪ್ರಶ್ನೆ ಇತ್ತು ಸರ್. ದಕ್ಷಿಣ ಕನ್ನಡ ಜಿಲ್ಲೆಡೆ 181 ನಿಂಚಿನ ಹೆಚ್ಚಿನಗಳು ಮಾತ್ರ ವಿರಹಿತ ಆತನ ಇದು ఒక ಬೇರೆ ತೋಟದೀತೆ ಅಭಿವೃದ್ಧಿ ಮಲ್ದೆ ಎಲ್ಲ ವೈದ್ಯರು ಇತ್ತೆ ಬರೋಂದುಲ್ಲೇರು ಈ ಪೊರ್ತುಡು ದಾದ ಮಲ್ಪಲ್ಲಿ ಗ್ರಾಮಾಂತರ ಪ್ರದೇಶದ ನಾಂಡ ನಮಕೊಂಜಿ ಲಾಭ ಉಂಡು. 53-57 ಉಡುದಲ ಅರ್ಜಿ ಬಾಕಿ ಇತ್ತು ನಾಂಡ ಅಕ್ರಮ ಸಕ್ರಮ ಬರ್ಪುಡು ಸರ್. ಸರ್ಕಾರ ಕುಮ್ಕಿ ವಿರಹಿತ ಅಂಡ ಸರ್ಕಾರ ನಾಂಡ ಸರ್ಕಾರ ಕೃಷಿ ಮಲ್ತಿತ್ತಾರೆ ನಾವು ಸರ್ಕಾರದ ಜಾಗ ಅಂಡ ಇತ್ತೆ ನಮೈಂಜಿನ ಮಲ್ಪುಡುಗೆಂಡ 53 ಮಿನಿಗಳ ಉಳ್ಳಾಲಡ ಅರ್ಜಿ ಕೊಡ್ತಾರೆ ನಾಂಡ ಅಪ್ಪಗದ ಉಳ್ಳಾಲ ಪಟ್ಟಣ ಪಂಚಾಯತಿದ ಜನಸಂಖ್ಯೆ ತೂಡು ಏನೇ ಒಂದು ಕಾನೂನಾತ್ಮಕ ಗೋಡೆ ಪಿಪಿ ಹೆಗ್ಡೆರಡ ಏನು 12 ಡಿಸ್ಕಷನ್ ಮಲ್ಪನಾಗ ಅದು ಮೂಡಬಿದ್ದಿರದ ವಿಚಾರ ಬಂದ ಒಂಜಿ ಬಂಡೇರಿ 1999-2000 ಈಗಲ ಮೂಡಬಿದ್ದಿರಡ ಅಭಯ ಚಂದ್ರ ಶಾಸಕ ಇರ್ತಾರೆ ಕಾಂಗ್ರೆಸ್ ಆ ಟೈಮ್ ಎಂಕಲ ಅಕ್ರಮ ಸಕ್ರಮ ಮಂಜೂರಾತಿ ಮಲ್ದ 2002 ಬಕ್ಕೆಂಕ್ಲೆಗೆ ಅಕ್ರಮ ಸಕ್ರಮ ಮಂಜೂರಾತಿ ಪಟ್ಟಣ ಪುರಸಭೆ ಮಲ್ಪರ ಬತ್ತಿಸಿ ಅವು ಐಕೆ ಎಂಚ ಕೋರ್ಟ್ ಬೋಲಿಕೆ ಎನ್ನಾಗ ಅಪ್ಪ ಬಂಡೇರಿ ಅಪ್ಪಗ ಮೂಡಬಿದ್ರಿ ಪುರಸಭೆ 22,000 ಜನಸಂಖ್ಯೆದವಲ ಐತಿಲ್ಲಿ ಅಪಗ ಅರ್ಜಿ ಕೊರ್ತನಗಲಿರಲಿ ಇತ್ತೇರದಾಂಡ ಹೈಕೋರ್ಟ್ ಮ್ಯಾಂಡಮಸ್ ರಿಟ್ ಮಾಡುಡು ಈ ನಿಷೇಧಿತದ ಕಾನೂನು ಬರುವ ಪೂರ್ವದಲ್ಲಿ ಅರ್ಜಿ ಸಲ್ಲಿಸಿದ್ದನ್ನ ಪರಿಗಣನೆ ಮಲ್ಪ್ಲೇನ್ ಕುಮ್ಕಿಡಿ ನೆನಪುದಿಲ್ಲ ಸರ್. ಕುಮ್ಕಿಡಿ ಈ ಕುಮ್ಕಿ ಕಾಯ್ದೆಡದಾದ ಬಂಡ ಅಕ್ರಮ ಸಕ್ರಮದ ಒವ್ವೆ ಪ್ರಶ್ನೆ ಇಜ್ಜಿ ಸರ್. ಅಡ ಕುಮ್ಕಿಡಿ ಎಂಜಿನ ಮಲ್ಪುಡಿಗೆಂಡ ಇರೇ ಕುಮ್ಕಿ ವ್ಯಾಪ್ತಿದೊಲೈ ದನವರಿಗೆ ಕುಲ್ಲುದಿತ್ತೆ ನಾಂಡ ಆಯನ ಲಕ್ಕ ಅವರ ಇರ ಅರ್ಜಿ ಕೊಡು ದಿಪ್ಪೋಡು ಮೂಜಿ ತಿಂಗೋಲ್ದಲೈ ನಮ್ಮ ಉಳ್ಳಾಲಡ ಕತೆ ದಾನೆತ್ತನಿಗೆಂಡ ಉಳ್ಳಾಲಡ ಪೂರ ಕುಮ್ಕಿದಾಗಲೇ ಮಾತ ಹೆಚ್ಚಿನಗಳು ಮಾರೊಂದು ಬತ್ತಿಲೆಕ್ಕನೆ ಕುಲ್ಲಾರ ಕೊಡ್ತೀರಿ ಏನೇ 5 ಸೆನ್ಸ್ 10 ಸೆನ್ಸ್ ಮೊರಣಿಕೆಲ್ಲ ಹೆಚ್ಚಿನಗಳು ಪೂರ ಮಾರ್ಲೆಕ್ಕ ಬಿಡ್ತೇರು 10 ಇರ ಅಕ್ರಮ ಸಕ್ರಮ ಮಂಜೂರ 94 ಸೀಟ್ ಮಂಜೂರ ಅಂಡಲ್ಲ ಮಂಜೂರಾತಿ ಅನಾಗ ಕುಮ್ಕಿದಾರಿಗೆ ಒಪ್ಪಿಗೆ ಕೊಡ್ತೇನೆ ನಾನು ಕುಮ್ಕಿ ಪೋಂಡು ಸರ್. ನಮೈತ ಇಪ್ಪುನ ವಿಜಯ ವಂಜಿದಾದ ಕೆಂಡ ನಮ್ಮ ಸೋಂಟೆ ಕೊರ್ದಾತಂದು ಹೇರಳ ರಾಜಕೀಯದಾಗೆಲ್ಲ ಸೋಂಟೆ ಕೊರ್ದು ಬಾಯಿ ಮುಚ್ಚಿದ ಕುಲೊಂದರು ಇನಿ ರಾಜಕೀಯ ಎಕಡೆ ಬಂದೆ ಕೃಷಿಕನ ದುಡ್ಡು ಏಪಲಯನ ದೇವಸ್ಥಾನಗಳ ಮೀಟಿಂಗ್ ಅನ್ನು ತೋಡಾಡ್ಕೊಂಡ್ರು ಕೃಷಿಕನ ದುಡ್ಡು ಬಾರಿ ಬಂಗದ ಸ್ವಾಮಿ ಬೊಂಬೈದಾಗ 1,00,000 ಕೊರಿ ಎಂದು ತೋಟದ 10 ರೂಪಾಯಿ ಕೊರಿ ಅಂತ ತೆತ್ತೋನ್ಲಿ ಆಯಾಗ ಮರ್ಯಾದೆ ಸುರುನ್ ಇನ್ನು ಕೃಷಿಕರು ಮರ್ಯಾದಸ್ಥರು ಪೂರ ಕರೆಕ್ಟ್ ಹಣ ನಮ್ಮ ಸಂಖ್ಯೆ ಕಮ್ಮಿ ಉಂಡತೆ ಸ್ವಾಮಿತ್ತೆ ರಾಜಕೀಯದ ಲೆಕ್ಕಪಾಡ್ನು ಓಟು ಒಲುಂಡು ಇನ್ನ ಕಾದ್ರಕ್ಕ ಮೂಲ ಲೆಕ್ಕಪಾಡ್ನು ಓಟು ಒಲುಂಡು ಆಯಾಗ ಸೈಟ್ ಕೊರೋಡಿ ಏರೇ ಆಯಾಗ ನಿವೇಶನ ಕೊರೋಡಿ ಆಯಾಗ ನಿವೇಶನ ಕೊರೋನ ಮಾತ್ರ ಎಲ್ಲಂಜಿ ಲಾಭ ನಮಕ್ಕಾಯ ನಿವೇಶನ ಕೊರೋನ ನಮಕ್ಕೆ ಕೀಲು ಕೊಯ್ಲೇಕ ನಮ ಇನಿದಾದ ಅವಡು ಕೆಂಡ ಒಂಜಿ ಕಡೆಟ್ ಮಾತ್ರ ಅತ್ತು ನಮ್ಮ ಕೈತಲ್ದೈತೆ ಇಡೀ ದಕ್ಷಿಣ ಕನ್ನಡ ಜಿಲ್ಲೆದ ಮಾತ ತಾಲೂಕುದಾಗಲ್ಲ ತಾಲೂಕು ಮನವಿ ಕುರಿತು ಜಿಲ್ಲಾಧಿಕಾರಿ ನಡೆ ಒಂಜಿ ಒಟ್ಟವರ ದಿನ ನಿಗದಿ ಮಲ್ಪ ಎಲ್ಲಂಜಿ ಬರ್ಪಿ ತಿಂಗಳು ಪ್ರಥಮ ಬಾರಡು ನಮ್ಮ ಸಂಘದ ಪ್ರಾಂತ ಪ್ರಚಾರಕ್ಕೆ ನಾರಾಯಣ ಸ್ವಾಮೀಜಿಯವರು ಬರ್ಬೇರು ನಾರಾಯಣ ಸ್ವಾಮೀಜಿ ಬತ್ತಿನ ಅನೇಕಲ ತೀರ್ಮಾನದ ತೊನ್ನುವ ಇಡೀ ರಾಜ್ಯೋಡು ನಮ್ಮ ಶಾಸಕನಾಗಲ ಮುಖ್ಯಮಂತ್ರಿಗಳ ಭೇಟಿಗೆ ಸಮಯದ ತೊನವಂತೇರು ಇಡೀ ರಾಜ್ಯೋಡು ಕುಮ್ಕಿ ಹಕ್ಕೊಂಜಿ ಘೋಷಣೆ ಬಲ್ಪಲೇದು ಬೊಕ್ಕೊಂಜಿ 57ಗೆ ಎಂಜಿನ ನಿರ್ಬಂಧಿತ ಉಂಡೇನಿ ಅಕ್ರಮ ಸಕ್ರಮದ ಆ ನಿರ್ಬಂಧಿತನ ದೆಪ್ಪಲೆ ಕನಿಷ್ಠ ಪಕ್ಷ ನಗರದ್ದು ಅತನ ಪಟ್ಟಣ ಪಂಚಾಯತ್ 1 ಕಿಲೋಮೀಟರ್ ವ್ಯಾಪ್ತಿ ಅಲ್ಲದಿಲ್ಲ 5 ಜಾಸ್ತಿ ಇತ್ತಿನ ಕೃಷಿಕರೇ ಕೋರ್ಲೆ ಇಜ್ಜಿನ ಕೃಷಿಕರಿಗೆ ಪ್ರಯೋಜನನೇ ಇಜ್ಜಿಂದ ಆಪುನ ಪಣಪಣಂಚಿನ ಪ್ರಥಮ ಆದ್ಯತೆ ನಮ್ಮ ಆ ನಿರ್ಬಂಧನ ದೆಪ್ಪಲೆ ಅಕ್ರಮ ಸಕ್ರಮ ಇಪ್ಪು ನಿರ್ಬಂಧ ಉಂಡತೆ 5 ಕಿಲೋಮೀಟರ್ 3 ಕಿಲೋಮೀಟರ್ 5 ದೆತ್ತನ್ನ ನಮ್ಮ ಮಾತ ಬದುಕುವ ಸರ್ ಏರೇ ನಮ್ಮ ಕುಮ್ಕಿಲ್ಮಲು ಬೊಕ್ಕ ದಯದೀದು ಕಾಲ ಬದಲಾತಂದು ನಮ್ಮ ಮನ್ಪಂದೆ ಕುಲ್ಲೊಚ್ಚಿ ನಿಗಲು ಮಾತ್ರ ಕಾಲ
ಹರೀಶರ್ ನಗರ 83 ಆಗಲ ಅಪಗನ ಅಕ್ರಮಸಗಳು 14 ವರ್ಷದ ಪೋತುಲಿಯೇ ಇತ್ತೆಲ್ಲ ಬೋಧ ಪಾಡಿದ್ದು ಇದು ಕುಲ್ಲುದು ಸೇ ಹೋಗಿಲ್ಲ ದಾದ ಮಲ್ ಪುಣ್ಗೇನು ಇರೇನಡ ತೋಟ ಮಲ್ಪೊಡು ಸ್ವಾಮಿ ತೋಟ ಮಲ್ತದು ಅಲ್ಲ ಫಸಲು ಬರೋದಿತ್ರ ಕಂಗ ತಾರೆ ಇತ್ತಿಂದ ದೆಪ್ಪಲೆ ಬನಲಿ ಮೊರಣಿ ಮೊಗರು ಗ್ರಾಮಡೆ ನಮ್ಮ ಫಲ ಬರ್ಪುನಂಚಿನ ತಾರೆ ಕಂಗನು ಡಿಸಿ ದೆಪ್ಪೆ ಬಂದಿರಿ ತಕ್ಷಣ ಏನು ಬಂಡೆ ಮೂಲ ಇತ್ತನೆಗಳಿರ ಪೌರ ಬುಡ್ಪು ಜಂಗ್ಲ ಇಡೀಗ ದಿಗ್ಬಂಧನ ಮಾಡುವ ಒಂದು ಖಾಲಿ 50 ಜನ ರೈತರಿರ್ತೀನಿ ಅಡೆಗೆ ರೌಂಡ್ ಅಪ್ ಮಲ್ಪ್ಲೇ ಬಂಡ ಕೈ ಬರ್ತನೆ ವಕೀಲರ ನೀವು ಮೇಯಲ್ಲಿ ದೆವ್ವ ಬಂದಾಗೆ ಮಾತಾಡ್ತೀರಿ. ನಾನೀಗ ಕೃಷಿಕ ವಕೀಲ ಅಲ್ಲ ಬಂಡೆ, ನಾನು ಪ್ರಥಮ ಕೃಷಿಕ ನಂತರ ವಕೀಲ. ನೀವೇನು ಅರೆಸ್ಟ್ ಮಾಡ್ತೀರಾ, ನೀವೇನು ಕಾನೂನು ಕ್ರಮ ನೀವಿಗೆ ಹೇಳ್ತಾ ಇದ್ದದನ್ನ ಮೊಬೈಲಲ್ಲಿ ರೆಕಾರ್ಡ್ ಮಾಡಿದೀವಿ. ಫಸಲು ಬರ್ತಕ್ಕಂಥ ಅಡಿಕೆ ತೆಂಗನ್ನು ನಾನು JCB ತಂದು ದೂಡ್ತೇನೆ ಅಂತ ಹೇಳಿದ್ರಿ. ಇದು ರೈತ ವಿರೋಧಿ, ನಾವು ಇಲ್ಲೇ ಕೂತ್ಕೊಳ್ತೇವೆ, ನಿಮ್ಮನ್ನು ಹೋಗ್ಲಿಕ್ಕೆ ಬಿಡುವುದಿಲ್ಲ, ಏನ್ ಮಾಡ್ತೀರಿ ಮಾಡಿ ಎಂದು ತಕ್ಷಣ ಎಲ್ಲ ಪಾತ್ರ ಪಿರದೆಪ್ಪೆ ಬಂದಿರು. ಏನೇ ಈ ಪಚ್ಚ ಶಾಲದ ಶಕ್ತಿ ನಿಗಲೆ ಗೊತ್ತಿ ಜೀವನ್ಯಾನ ತಕ್ಷಣವಾದರೆ ಅಡೆಗೆ ಮೌನಡುಂತಿಯರೇ ಎಂಕಲ ಬಂಡ ದೀಮುಡಿತ್ತಿನ ಕಾರಣ ಆ ಗುರುಪುರದಾಗಲಿಗೆ 31 ಜನತ ಗುಡ್ಡೆ ಜರಿತ್ತಿನಗಳಿಗೆ ಕೊರ್ರ ಜಾಗಿಜ್ಜಿದೆ. ಸರ್ಕಾರಗೂ ಬರಲೆ, ಸರ್ಕಾರಗೂ DC ಬರಪ್ಪನ ಅಧಿಕಾರ ಉಂಟು ಸ್ವಾಮಿ. ಒಂದು ವೇಳೆ ನಿವೇಶನ ಹೆಚ್ಚಿನ ಖಾಸಗಿ ವ್ಯಕ್ತಿನ ನಿವೇಶನ ಖರೀದಿ ಮಲ್ತದೆ ಐನು ಸೈಟ್ ಮಲ್ತು ಕೊರಲಿ ಸ್ವಾಮಿ. ನಮ್ಮ ಇನ್ನು ಸುಲಭ ಕೃಷಿಕೇನೆ ತಿಕ್ಕನು, ಆ ಉಳ್ಳಾಲಡ್ಲ ಕೃಷಿಕೇನೆ ತಿಕ್ಕನು, ದೇವನಹಳ್ಳಿಗೆ ಬೋಂಡಲ್ಲ ಕೃಷಿಕೇನೆ ತಿಕ್ಕನು ಸ್ವಾಮಿ. ಇದು ದೇವನಹಳ್ಳಿ ಮರಣಿತು ಇಯರ್ನಲ್ಲ 2,000 ಎಕರೆ ಭೂಮಿನಿ ಕೃಷಿಕನ ಸ್ವಾಧೀನ ಮಲ್ಪ ಅಂದೆ. ಇನಿ ಪಶ್ಚಿಮ ಬಂಗಾಳ ಬೋಯರ್ನ ನಂದಿ ಗ್ರಾಮದ ದಾನೆ ಇನಿ ಕೃಷಿಕನ ಭೂಮಿ ದೆಪ್ಪರ ಬಿದಾಡ್ನಿ. ನಮ ಇನಿ ಮಂಜನಾಡಿ ನರಿಂಗಾನ ಗ್ರಾಮದ ಕೃಷಿಕರೇ ನಂದಿ ಗ್ರಾಮದ ಕೃಷಿಕರ ಲೆಕ್ಕ ಒಟ್ಟ ಓಡು. ನಂದಿ ಗ್ರಾಮದ ಕೃಷಿಕರಿಡಿತ್ತಿನ ಕಿಚ್ಚು ಬರೋಡು ನಿಗಳ್ಳ. ಇನಿ ಮುಲ್ಪದ ಕೃಷಿಕರನಗಲೇರು ಪಂಡಿರತ ರೈತರ ಬಗ್ಗೆ ಎಂಚ ಹೋರಾಟ ಮಲ್ಪೊಡುಗೆಂಡ ಅಡೆಗಲ ಬೋಡು ನಿಜ್ಜಿ. ಇನಿ ಭೂ ಮಸೂದೆ ಕಾನೂನು ಬರೋಡು ನಂಡ ಶಾಂತವೇರಿ ಗೋಪಾಲಗೌಡರು ಶಿವಮೊಗ್ಗಡೆ ಎಂಚ ಕೃಷಿಕರಿನ ದೇಣಿದಾರನಗಳನ್ನು ಒಟ್ಟಾದು ಹೋರಾಟ ಮಲ್ದೇರ. ಆ ಹೋರಾಟಕ್ಕೆ ನಿಗಲಿ 8 ಜನ ರೆಡಿಯುಲ್ಲಾರ ಬಲ್ಲೆ ಎಂಕಲ ನಿಗಲೊಟ್ಟು ಜಿಲ್ಲ ಎಂಕಲ ಮೂಡಬಿದ್ರೆ ಹಿಡಿದೆ. ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಮಾತ ಭಾರತೀಯ ಕಿಸಾನ್ ಸಂಘದ ನಮ್ಮ ಪರಿವಾರ ಸಂಘಟನೆಯ ಮಾತನ್ನ ಬೆಂಬಲದ ತೊಂಡ ಖಂಡಿತವಲ್ಲ. ನಿಗಿಲೆ ಜಾತಿ ಮತ ಪಂಥ ಬುಡ್ದು ರಾಜ್ಯಕ್ಕೆ ಬುಡ್ದು ನಿಗಿಲೆ ನಮ್ಮ ಸಂಘಟನೆ ತೊಟ್ಟು ಕೊಟ್ಟಾಲೆ ನಮಗೆ ಭಾರತೀಯ ಜನತಾ ಪಕ್ಷ ಬೆಂಬಲವನ್ನು ಬಂದಿದೆ. ಈತವಲ್ಲ ವೇದಿಕೆಗೆ ಕಲ್ಪಿಸಾದರೆ ನಮ್ಮ ಒಟ್ಟಾಕ ನಮ್ಮ ಜಾಗೃತರಾಕ ನೆಕ್ಕೆ ಈರು ಬನ್ನಿ ಕೊಂಜೆ ಉತ್ತರ ಸರೆ ನಮ್ಮ ಸಂಘಟನೆ ಕಟ್ಲಿ ನಮಕ್ಕೆ ಬೆನ್ನೆಲುಬಾದೆ ಪೂರ ಕೊಡ್ತೇರೆ ಕಾರ ಕಣತೀತೇರೆ ಅರಿ ಕಣತೀತೇರೆ ಬೈಪಾದ ಕೊರಲಿಂದ ಅಗಲಕ್ಕೇನೊಚ್ಚಿ ನಮ್ಮ ಹೋರಾಟ ಮಲ್ಪುಗ ಹೋರಾಟ ಮಲ್ತನಾಗೆಲ್ಲ ನಾಯಕರನಾಗ್ಲಿಕ್ಕೆ ಏನುವೇರಿ ಏನು ನಿಮ್ಮ ತಾಲೂಕಿನಾಗಲಿ ನಿಮ್ಮ ಮಂಡಲದಲ್ಲಿ ಗಲಾಟೆ ಆಗ್ತಾ ಇದೆ ಅಂದ್ರೆ ಅಪ್ಪಗಾಗಲಿ ಬಂತೆ ರೈತರದ್ದು ಆಗದಿದ್ರೆ ಈ ಸಲ ರೈತರು ನಮಗೆ ಬೆಂಬಲ ಕೊಡುವಂತ ಸಾಧ್ಯತೆ ಇಲ್ಲ ಅಂದು ಇನ್ನು ನೆನಪುದಿಲೆ ಕೃಷಿಕರ ನಂಚಿನ ಒಂದು ಬೇತನೆ ಸಭೆಯನ್ನು ಲೆಪ್ಪನಂಚಿನ ಮಲ್ಪಲೆ ಉಳ್ಳಾಲದ 27 ಗ್ರಾಮಗಳ ಸಭೆ ಅವಳು ನಿಗಲಿ ಖಾಲಿ ರಟ್ಟೆ ಕಡೆದ ಸಭೆಗೆ ನಾವು ಮೂಡುಬಿದ್ರಿಡಿಲ್ಲ ಇದ್ದಾರೆ. ಒಂದೊಂದು ಗ್ರಾಮದ 10 ಜನ ಬೈದ ದಾಯಕ ಬೈದ ಗೆಂಡ ಮರಳಿ 10-25 ಜನಕ್ಕೆ ಬೈದಿನ ಉದ್ದೇಶ ಉಳ್ಳಾಲಡಿ ನಮ್ಮ ಸಂಘಟನೆ ಕಟ್ಟೋಡಿ. ಮೂಡಬಿದ್ರಿ ತಾಲೂಕು ಆನೆಗಳ ಮಂಗಳೂರು ತಾಲೂಕು ಕಟ್ಟೋದಿಲ್ಲ. ಉಳ್ಳಾಲಡಿ ಬೆಂಬಲ ಕೊರಲೆ ಖಂಡಿತವಾದ ಜೊತೆಗುಲ್ಲ ಕಾನೂನಾತ್ಮಕವಾದ ಬ್ಯಾಂಗ್ಳೂರು PP ಹೆಗ್ಗಡ ಪಂಡಿದೆ ರೈತಗೆ ಏತು ಸಾಧ್ಯ ಉಂಡ ಆ ತರಡ ಫೀಸ್ ಕಮ್ಮಿ ಮಲ್ಪಾದು ಸಾಧ್ಯತೆ ತರಡ ನಮ್ಮ ಮಾತ ರಿಕ್ವೆಸ್ಟ್ ಮಾತ್ರ ಖಂಡಿತವಾದ ಮಲ್ಪೇರಿ. ಇನ್ನು ನರಿ ಮುಗರು ಗ್ರಾಮದಾಗಲೆಲ್ಲ ಸ್ಟೇ ಮಲ್ತೀನಿ ಮರಣಿ PP ಹೆಗ್ಗಡೆ ಮಲ್ತುಕೊರ್ರಿ. ಭಾರತ ಕಿಸಾನ್ ಸಂಘಟನೆ ಗಟ್ಟಿ ಹೊಡೆದನಿಕ್ಲೆ ಗೊಂಜಿ ಬಲ ಓಡಾಪನಾಡ ಕೈ ಮುಗ್ಗಿನಕ್ಕೆ ಬೇತ ವಕೀಲ ಕೊಡ್ತಿತ್ತೇರೆ ಅವು ಕೊರ್ದು ದುಡ್ಲ ಕೊಡ್ತೇರೆ ಅವಳು ಎತ್ತಲೆ ಮರಣಿ ಬೇತಾಗಲ ಪಾಡ್ಪಾದು ಸ್ಟೇ ಕಾಣತ್ತ ನೆಲ್ಲ ಸ್ಟೇ ಮಲ್ಪುಗ ಒಟ್ಟಿಗೂ ಸಂಘಟನೆ ಮಲ್ಪುಗ ಪಂಡೊಂದಿಲ್ಲ. ಭಾರತೀಯ ಜನತಾ ಪಾರ್ಟಿದ ಸುರುಕಾದ ಮಂಜನಾಡಿದ ದೇವರ ಪ್ರಾರ್ಥನೆ ಮಲ್ತೊಂದು ಭಾರತೀಯ ಜನತಾ ಪಾರ್ಟಿ ಪಕ್ಕ ಕಿಸಾನ್ ಸಂಘದ ಸಹಭಾಗಿತ್ವದ ನಡಪನಂಚಿನ ಈ ಒಂಜಿ ಸಭೆಟುಪ್ಪನ ನಮ್ಮ ಮಾತನ್ನ ಆತ್ಮೀಯ ಅಧ್ಯಕ್ಷರಾಯನಂಚಿನ ಚಂದ್ರಾಜ್ ಪಂಡಿತ್ ಅವಸರೆ ಅಂಚನೆ ಕಿಸಾನ್ ಸಂಘದ ಶಾಂತಿ ಪ್ರಸಾದ್ ಹೆಗ್ಡೆರೆ ವೇದಿಕೆ ಡುಪ್ಪನ ಮಾತು ಆತ್ಮೀಯರೇ ಇನಿ ನರೇಂದ್ರ ಮೋದಿ ಸರ್ಕಾರ ಮಲ್ಪನಂಚಿನ ಪೂರ ಚಟುವಟಿಕೆಯನ್ನು ನಮ್ಮ ಪೂರ ತೆರೆಯೋಣಂದ ಈ ಕೃಷಿ ಬಕ್ಕ ಋಷಿ ಪಂಪನ ಸಂಪ್ರದಾಯದ ಆಧಾರದ ಮಿತ್ತು ಭಾರತ ದೇಶ ಎತ್ತರ ಬುಲೆಪುನಂಚಿನ ಪ್ರಯತ್ನ ನರೇಂದ್ರ ಮೋದಿ ಮಲ್ತೊಂದುಲ್ಲೇರ ಐಟ್ ಭಾರತ ಸರ್ಕಾರ ರಾಜ್ಯ ಸರ್ಕಾರ ಕೊರ್ಪುನಂಚಿನ ಪೂರ ಸವಲತ್ತಲ್ಲ ಪದ್ಮಪ್ರಸಾದ್ ಹೆಗ್ಡೇರ್ನ ಮುಖಾಂತರ ಇಡೀ ವಿಧಾನಸಭಾ ಕ್ಷೇತ್ರದ ಮಾತ ಜನಕ್ಲೆ ಗೆತ್ತು ನೆಲಕ ಈ ಒಂಜಿ ಕೆಲಸ ಕಾರ್ಯಲೆಗೆ ನಮ್ಮ ಮಾತೆಲ್ಲ ಸಹಕಾರ ಕೊರ್ಕಂದು ಈ ಸಂದರ್ಭದ ಪನೊಂದು ಬಾರಿ ಮಲ್ಲ ಸಂಖ್ಯೆ ಕೃಷಿಕರು ಪೂರೆಲ್ಲ ಬತ್ತು ಸೇರಿದ್ದಾರೆ. ಇನ್ನು ಬಿಜೆಪಿದ ಒಂಜಿ ಸಂಘಟನಾತ್ಮಕವಾಯನಂಚಿನ ಈ ಸಭೆ ಭಾರತೀಯ ಜನತಾ ಪಾರ್ಟಿ ಬುಲೆವಡ್ ಪನ್ಪನ ಕಾರಣಕ್ಕೋಸ್ಕರ ಮಸ್ತ್ ಜನ ಹಿರಿಯಕಲು ಮುಲ್ಪ ಬೆಂತೇರು
ನಮ್ಮ ತೀರ್ಪೋಯಿನ ಗೋಪಾಲನ ಅದುಪ್ಪು ಲಾಡ ಗೋಪಾಲ ನಾರಾಯಣ ಭಟ್ರ ಅದುಪ್ಪು ಮಸ್ತ್ ಜನ ಹಿರಿಯಾಗ್ಲು ಬೆಂತೇರು ಪಾರ್ಟಿ ಕಟ್ಟಿದೇರು ಈ ರವಿಯನ್ನೇ ಅದುಪ್ಪು ಅದನ್ನ ಭಾಸ್ಕರ ಅದುಪ್ಪು ಮಸ್ತ್ ಜನ ಈತ ರೈತ ಮೋರ್ಚಾದ ಅಧ್ಯಕ್ಷ ಆದ ಯೋಗೀಶ್ ಉಲ್ಲೇರು ಮಸ್ತ್ ಜನ ಏನು ಪುದಾರ ಪನಂದನಕ್ಕೂ ಮಸ್ತ್ ಜನ ಸಂಘಟನಾತ್ಮಕವಾದ ಮೂಲ ಗಟ್ಟಿಯಾವಡು ಪಂಪನ ಕಾರಣಕ್ಕೋಸ್ಕರ ಮಸ್ತ್ ಜನ ಬೆಂತೇರು ನಮ್ಮ ಮೋರ್ಲಾಡ್ಲ ನಿಕ್ಲು ಪೂರ ನವೀನೇರ ಅದುಪ್ಪು ನಿಕ್ಲು ಮಸ್ತ್ ಜನ ಚಂದ್ರಶೇಖರ್ ನಕ್ಲು ಪೂರ ಎಲ್ಲ ಬೆಂತಾರೆ ಒಟ್ಟು ನಂಗೆ ಮಸ್ತ್ ಕಷ್ಟ ಆತಂದೆ ಮಾತೆಲ್ಲ ಪಂಪೇರು ಜಿಲ್ಲೆಡು ಪೂರ ಮೇಟ್ಲ ಬಿಜೆಪಿ ವಿನ್ನಾನಗ ಉಳ್ಳಾಲಡು ವಿನ್ನಾತಿಜೀನ್ ನೀ ನರಿಂಗಾನ ಬಕ್ಕ ಮಂಜನಾಡಿಡು ಭಾರಿ ಶೋಕದ ಒಂಜಿ ಸಭೆನ್ ಮಲ್ದೇರು ಯಾನು ಜೀತನ್ನೇ ಬಕ್ಕ ರಮೇಶ್ ಬೆದ್ರಳಿಕೆ ನಿಕ್ಲೆ ಪೂರರಿಗ್ಲ ಎಂಗ್ಲ ಚಂದ್ರಹಾಸ್ ಪಂಡಿತ್ ಅವ್ರ ಅಧ್ಯಕ್ಷರಾದ ಸಮರ್ಥವಾದ ಭಾರಿ ಶೋಕದ ಕಾರ್ಯಕ್ರಮಲೇನೆ ಇನಿ ಒಂಜಿ ಸಂಘಟನಾತ್ಮಕ ಕಾರ್ಯಕ್ರಮ ಮಲ್ದ ನಮ್ಮ ದುಂಪೋಡು ನೇಡ್ದ ದುಂಪೋಡು ಒಂಜಿ ದೂರದೃಷ್ಟಿದಿ ಇದು ಒಂಜಿ ರಾಜಕೀಯವಾದ ಆದಪ್ಪು ಸಂಘಟನಾತ್ಮಕವಾದ ಅದನ್ನ ನನ್ನ ಹಿಂದುತ್ವದ ಆಧಾರದ ಮಿತ್ತು ದುಂಬು ಪೋಪನೆ ಒಂಜಿ ಎಡ್ಡ ಹೆಜ್ಜೆ ದೀಪನ ಕೆಲಸಲೇನು ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಡ್ ಇನಿ ನರಿಂಗಾನ ಬಕ್ಕ ಮಂಜನಾಡಿಡು ಮಲ್ಪುನ ಮುಖಾಂತರ ಐತ ಶಕ್ತಿ ಕೇಂದ್ರದ ಅಧ್ಯಕ್ಷರಾಯನಂಚಿನ ಜಿತೇಂದ್ರ ಶೆಟ್ರ್ ಬಕ್ಕ ಪ್ರಧಾನ ಕಾರ್ಯದರ್ಶಿ ರಮೇಶ್ ಅಂಚನೆ ಪ್ರೇಮಾನಂದೇರೆ ಯೋಗೀಶೇರು ನಮ್ಮ ಅನ್ನೆರ್ನಕ್ಲು ಪೂರೆಲ್ಲ ಸೇರಿದು ನಿಕ್ಲಿ ಈ ಒಂದು ಪ್ರಯತ್ನ ಮಲ್ದಾರೆ ನಿಕ್ಲೆ ಮಾತರಿಗಳ ತುಂಬ ಹೃದಯದ ಧನ್ಯವಾದ ಸಲ್ಲಿಸೋದೇನ ಪಾತ್ರದಿಂದ ಜೈನ್ ಜೈ ಕನ್ನಡ. बोलो भारत माता की, बोलो ಭಾರತ್ ಮಾತಾ ಕಿ. ನಮ್ಮ ರೈತರ ಹೆಂಚೋಪಡಿಕೆಯಿಂದ ಇಡೀ ದೇಶಕ್ಕೆ ಬೆನ್ನೆಲುಬಿಗೆ ಆ ರೀತಿ ಇಡೀ ನಮ್ಮ ಘೋಷಣೆಲ್ಲ ಅವೇ ರೀತಿ ರೂಪೋಡು. बोलो ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ. ಭಾರತೀಯ ಜನತಾ ಪಾರ್ಟಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಂಜನಾಡಿ ಮಹಾಶಕ್ತಿ ಕೇಂದ್ರದ ಮಂಜನಾಡಿ ಮತ್ತು ನರಿಂಗಾನ ಗ್ರಾಮದ ಕಾರ್ಯಕರ್ತರ ಸಂಘಟನಾ ಸಭೆ ಇವತ್ತು ಭಾರತೀಯ ಕಿಸಾನ್ ಘಟಕದ ಸಹಯೋಗದೊಂದಿಗೆ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಇವತ್ತು ಮಂಜನಾಡಿ ಗ್ರಾಮದ ಅಧಿದೇವತೆಯಾದಂತಹ ಸ್ವಾಮಿ ವಿಷ್ಣುಮೂರ್ತಿ ಜನಾರ್ದನ ಸ್ವಾಮಿಯ ಪಾದತಲಗಳಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ನಮ್ಮೆಲ್ಲರ ಆತ್ಮೀಯರಾದಂತಹ ಸತೀಶ್ ಕುಂಪಲ್ರೆ, ಜಿಲ್ಲೆಯ ಕಿಸಾನ್ ಸಂಘದ ಅಧ್ಯಕ್ಷರಾಗಿರುವಂತಹ ಶಾಂತಿಪ್ರಸಾದ್ ಹೆಗ್ಡೆ ಅವರೇ, ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ನವೀನ್ ಮತ್ತು ಹೇಮಂತ್ ಶೆಟ್ರೆ, ಈ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರುವಂತಹ ನನ್ನ ಆತ್ಮೀಯ ಮಿತ್ರರಾದಂಥ ಜಿತೇಂದ್ರ ಶೆಟ್ರೆ, ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲದ ರೈತ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಯೋಗೀಶ್ ಶೆಟ್ರೆ, ಹಾಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ರಾಮ್ ಮೋಹನ್ ರೈ ಅವರೇ, ಹಾಗೂ ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯವಾಗಿ ಕೆಲಸ ಕಾರ್ಯಗಳು ಮಾಡುತ್ತಾ ಸಂಘಟನಾತ್ಮಕವಾಗಿ ನಮ್ಮೆಲ್ಲರ ಜೊತೆಯಲ್ಲಿರುವಂತಹ ಸಂತೋಷ್ ಕುಮಾರ್ ಶೆಟ್ರೆ, ವಿಶೇಷವಾಗಿ ನನ್ನ ಆತ್ಮೀಯ ಮಿತ್ರರು ಅಲೆಮಾರಿ ಮತ್ತು ಅರೆ ಅಲೆಮಾರಿ ನಿಗಮದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ಉಳಿರೊಟ್ರವರೇ, ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಪ್ರಮುಖರೇ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬೆನ್ನೆಲುಬಾಗಿದ್ದುಕೊಂಡು ಈ ದೇಶದ ರೈತರಾಗಿ ದೇಶಕ್ಕೆ ಅನ್ನವನ್ನು ನೀಡಿದಂತಹ ಭಾರತೀಯ ಜನತಾ ಪಾರ್ಟಿಯ ಅನೇಕ ಹಿರಿಯರ ಪಾದತಲಗಳಿಗೆ ನಮಸ್ಕರಿಸುತ್ತಾ ಸೇರಿದಂತೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕಾರ್ಯಕರ್ತರೆ, ಮಂಗಳೂರು ಮಂಡಲದಲ್ಲಿರುವಂತಹ ಮಂಜನಾಡಿ ಮತ್ತು ನರಿಂಗಾನ ಗ್ರಾಮದಲ್ಲಿ ಇವತ್ತು ಬಹಳ ಯಶಸ್ವಿಯಾದಂಥ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾವೆ. ಇದಕ್ಕೋಸ್ಕರವಾಗಿ ಈ ಮಹಾಶಕ್ತಿ ಕೇಂದ್ರದ ಜವಾಬ್ದಾರಿ ಹೊತ್ತಂತಹ ಜಿತೇಂದ್ರ ಶೆಟ್ರು ಮತ್ತು ಇಡೀ ತಂಡಕ್ಕೆ ನಾನು ಇವತ್ತು ಮಂಡಲದ ವತಿಯಿಂದ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಭಾರತೀಯ ಜನತಾ ಪಾರ್ಟಿ ಇವತ್ತು ಎಷ್ಟೊಂದು ಶಕ್ತಿಯುತವಾಗಿ ಬೆಳೆದಿದೆ ಅಂತ ಹೇಳಿದ್ರೆ, ಇಡೀ ದೇಶದಾದ್ಯಂತ ನರೇಂದ್ರ ಮೋದಿ ಅವರ ಕೂಡ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ರಾಜ್ಯದ ರೈತರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ನಾವೆಲ್ಲರೂ ನೋಡಿದ್ದೇವೆ, ಇಡೀ ದೇಶದಲ್ಲಿ ವಿಶೇಷವಾದಂಥ ರೈತ ವಿದ್ಯಾಸಿರಿ ಅನ್ನುವಂಥ ರೈತನ ಮಕ್ಕಳಿಗೆ ಶಿಕ್ಷಣಕ್ಕೋಸ್ಕರವಾಗಿ
ವಿದ್ಯಾರ್ಥಿ ವೇತನ ನೀಡುವಂಥ ಒಂದು ಕಾರ್ಯಕ್ರಮ ಯಾವುದಾದ್ರೂ ಮಾಡಿದಿದ್ರೆ ಇಡೀ ದೇಶದಲ್ಲಿ ಪ್ರಥಮವಾದಂಥ ಒಂದು ಯೋಜನೆ ಅದು ನಮ್ಮ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಡುವಂಥದ್ದು ಎನ್ನಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಿಕೊಳ್ಳಿಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ ಬಂಧುಗಳೇ. ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ರೈತರು ಪಟ್ಟಂತ ಕಷ್ಟ ಸ್ವಾತಂತ್ರ್ಯ ನಂತರದ ಕಿಸಾನ್ ಸಂಘದ ಅಧ್ಯಕ್ಷರು ಕೂಡ ಅನೇಕ ವಿಚಾರಗಳನ್ನು ಕೊಟ್ಟರು. ಭಾರತೀಯ ರೈತರಿಗೆ ಕೊಡುವಂಥ ಅನೇಕ ಯೋಜನೆಗಳು ಇವತ್ತು ನಮ್ಮ ಪ್ರಧಾನಮಂತ್ರಿಯವರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಆದರೆ ಕೆಲವೊಂದು ಇವತ್ತು ಭಾರತೀಯ ಜನತಾ ಪಾರ್ಟಿ ರೈತರ ಅಭಿವೃದ್ಧಿಗೋಸ್ಕರವಾಗಿ ಅನೇಕ ಯೋಜನೆಗಳನ್ನು ತಂದಿದೆ, ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಕಿಸಾನ್ ಘಟಕದ ಮೂಲಕವಾಗಿ ಇನ್ನಷ್ಟು ಈ ಯೋಜನೆಗಳು ಪ್ರತಿ ರೈತರ ಮನೆ ಮನೆಗೆ ಮುಟ್ಟುವಂಥ ಕೆಲಸ ಕಾರ್ಯಗಳನ್ನು ರೈತ ಘಟಕದವರು ಮಾಡಬೇಕಾಗಿರುವಂಥ ಅವರ ಕರ್ತವ್ಯ ಕೂಡ ಆಗಿದೆ. ಆದರೆ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಕಾರ್ಯಕರ್ತ ಕೂಡ ಬೂತ್ ಮಟ್ಟದಲ್ಲಿ ಇವತ್ತು ನಾವು ಕಂಡಿದ್ದೇವೆ. ಮೊನ್ನೆ ನಮ್ಮ ದೇಶದ ಮೋದಿಯವರ 8ನೇ ವರ್ಷದ ಆಡಳಿತ ಸಂದರ್ಭದಲ್ಲಿ ಕೃಷಿಕರನ್ನು ಗೌರವಿಸುವಂಥ ಕೆಲಸವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡಿದೆ. ಕೃಷಿಕರನ್ನುವಂತಂದ್ರೆ ಭಾರತೀಯ ಜನತಾ ಪಾರ್ಟಿ ಬಹಳ ಅಚ್ಚುಮೆಚ್ಚಿನಂತ ಒಂದು ಯೋಜನೆ ನಾವೆಲ್ಲರೂ ಕಂಡಿದ್ದೇವೆ. ಇವತ್ತು ಕೃಷಿಕರ ನೋವಿನೊಂದಿಗೆ ಸ್ಪಂದನೆ ಕೊಟ್ಟಿರುವಂಥ ಯಾವುದಾದ್ರು ರಾಜಕೀಯ ಪಾರ್ಟಿ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾತ್ರ. ನಮ್ಮ ಅಧ್ಯಕ್ಷರಿಗೆ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ, ಇವತ್ತು ತಾವುಗಳು ತಮ್ಮ ಸಂಘಟನೆಯ ಒಂದು ಅಂಗವಾದಂಥ ನಮ್ಮ ಕಿಸಾನ್ ಘಟಕ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಶಕ್ತಿಯೊಂದಿಗೆ ಹೋರಾಟವನ್ನು ಮಾಡ್ತಾ ಇದೆ. ಆ ಕಿಸಾನ್ ಘಟಕದ ಶಕ್ತಿ ಹಿಂದಿರುವ ಶಕ್ತಿ ಯಾವುದಂತ ಕೇಳಿದ್ರೆ ಹೋರಾಟಕ್ಕೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಹೆಚ್ಚಿನ ಶಕ್ತಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಭಾರತೀಯ ಜನತಾ ಪಾರ್ಟಿ ಮಾಡಿ ಇವತ್ತು ಕಿಸಾನ್ ಘಟಕಕ್ಕೆ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಕೂಡ ಮಾಡಿದೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಾದ್ಯಂತ ರೈತರ ಬೆಂಬಲಕ್ಕೆ ನಿಂತಿರುವಂಥ ರಾಜಕೀಯ ಪಾರ್ಟಿ. ಹಾಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೇವಲ ಆಡಳಿತಕ್ಕೋಸ್ಕರವಾಗಿ ಹುಟ್ಟಿದಂಥ ಪಾರ್ಟಿ ಅಲ್ಲ. ಡಾಕ್ಟರ್ ನಮ್ಮ ದೀನದಯಾಳ್ ಉಪಾಧ್ಯಾಯರು ಇರ್ಬೋದು ಅಥವಾ ಡಾಕ್ಟರ್ ನಮ್ಮ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಇರಬಹುದು, ಅವರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೋಸ್ಕರವಾಗಿ ಮಾಡಿದಂಥ ಪಾರ್ಟಿ ಅಲ್ಲ. ಈ ದೇಶದಲ್ಲಿ ರಾಷ್ಟ್ರೀಯ ವಿಚಾರಧಾರೆಗೋಸ್ಕರವಾಗಿ ಮತ್ತು ಹಿಂದುತ್ವದ ಆಧಾರಕ್ಕೋಸ್ಕರವಾಗಿ ಇವತ್ತು ಈ ಪಾರ್ಟಿಯನ್ನು ಸಂಘಟಿಸುತ್ತಾ ಇವತ್ತು ಭಾರತ ದೇಶವನ್ನು ಇವತ್ತು ವಿಶ್ವಗುರುವನ್ನಾಗಿ ಮಾಡುವಲ್ಲಿ ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ. ತಾವೆಲ್ಲರೂ ಹಿರಿಯರಿದ್ದೀರಿ, ತಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ತಳಮಟ್ಟದಿಂದ ಅನುಭವ ಇರುವಂಥ ಎಲ್ಲ ಹಿರಿಯರಿದ್ದೀರಿ. ಇವತ್ತು ತಾವೆಲ್ಲರೂ ಕಂಡಂಥ ಭಾರತವನ್ನು ನಿಜ ಮಾಡುವಲ್ಲಿ ಇವತ್ತು ನಮ್ಮ ನರೇಂದ್ರ ಮೋದಿಯವರು ಅನೇಕ ಯೋಜನೆಗಳು ಮಾಡಿದ್ದಾರೆ. ಹೀಗಾಗಿ ಇವತ್ತು ತಳಮಟ್ಟದ ಕಾರ್ಯಕರ್ತರನ್ನು ಗುರುತಿಸಿ ಅನೇಕ ಪ್ರಗತಿಪರ ಕೃಷಿಕರನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಸ್ಫೂರ್ತಿಯನ್ನು ತುಂಬುವಂಥ ಕೆಲಸವನ್ನು ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅವರನ್ನು ಮಾಡ್ತಾ ಇದ್ದಾರೆ. ಅವರನ್ನು ಸಂಪರ್ಕ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಸರ್ಕಾರದ ಸವಲತ್ತುಗಳನ್ನು ತಳಮಟ್ಟದಲ್ಲಿ ಮುಟ್ಟಿಸುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಯೋಜನೆಗಳನ್ನು ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ನಮ್ಮ ಕುಮ್ಕಿ ಹಕ್ಕಿನ ಬಗ್ಗೆ ಈಗಾಗಲೇ ನಮ್ಮ ಜಿಲ್ಲಾ ಅಧ್ಯಕ್ಷರು ಮಾತನಾಡಿದರು. ಕುಮ್ಕಿ ಹಕ್ಕಿನ ಬಗ್ಗೆ ನಮ್ಮ ಪುತ್ತೂರಿನ ಶಾಸಕರಾದಂತಹ ಸಂಜೀವ ಮಠಂದೂರವರು ಪಾರ್ಟಿಯ ಒಂದು ಜವಾಬ್ದಾರಿಯಿಂದ ಆ ಕುಮ್ಕಿ ಹಕ್ಕಿನ ಬಗ್ಗೆ ಹೋರಾಟವನ್ನು ಮಾಡುವಲ್ಲಿ ಬಹಳ ಯಶಸ್ವಿಯಾಗಿ ಅದಕ್ಕೆ ಬೇಕಾದಂಥ ದಾಖಲೆಗಳನ್ನು ಮಾಡಿ ಸರ್ಕಾರದ ಗಮನ ಸೆಳೆದು ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳು ನಮ್ಮ ಸಂಜೀವ ಮಠಂದೂರವರು ಪಾರ್ಟಿಯ ವತಿಯಿಂದ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ತಮ್ಮೆಲ್ಲರ ಗಮನಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗಾಗಿ ಖಂಡಿತವಾಗಿಯೂ ತಮ್ಮ ಏನು ಬೇಡಿಕೆ ಇದೆ ಅದು ಕೂಡ ಮುಂದಿನ ದಿನಗಳಲ್ಲಿ ರೈತರ ಆ ಬೇಡಿಕೆಗೋಸ್ಕರ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ಒಂದು ಮುತ್ಸದ್ದಿತನದಿಂದಾಗಿ ಭಾರತೀಯ ಜನತಾ ಪಾರ್ಟಿ ರೈತರಿಗೆ ಸಿಗುವಂಥ ಸವಲತ್ತನ್ನು ಒದಗಿಸಿಕೊಡುವಲ್ಲಿ ಖಂಡಿತವಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತದೆ ಅನ್ನುವಂಥ ವಿಶ್ವಾಸ ಕೂಡ ನನಗಿದೆ. ಅದೇ ರೀತಿ ಮೂಡಬಿದ್ರೆಯಲ್ಲಿ ಹೇಳಿದಂತಹ ಕಾರ್ಯಕ್ರಮದಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಕೂಡ ಆ ಘೋಷಣೆಯನ್ನು ಮಾಡಿದ್ದಾರೆ. ಕೇವಲ ಭಾರತೀಯ ಜನತಾ ಪಾರ್ಟಿ ಘೋಷಣೆ ಮಾಡುವಂಥ ಪಾರ್ಟಿ ಅಲ್ಲ, ಘೋಷಣೆ ಮಾಡಿದ್ದನ್ನು ಜಾರಿಗೆ ತರುವಂಥ ಪಾರ್ಟಿ ಕೂಡ ಭಾರತೀಯ ಜನತಾ ಪಾರ್ಟಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯನ್ನು ಪಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಈಗಾಗಲೇ ಹೇಳಿದ್ರು ಹಿಂದಿ ಅನೇಕ ಯೋಜನೆಗಳು ಇವತ್ತು ರೈತರ ಹೆಸರಲ್ಲಿ ಬರ್ತಾ ಇದೆ, ಸರಿಯಾಗಿ ಅನುಕೂಲವಾಗುವಂಥ ರೀತಿಯಲ್ಲಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಖಂಡಿತವಾಗಿ ಎಷ್ಟು ಮೊದಲಿನ ಸರ್ಕಾರಗಳು ಮಾಡಿದಿರುವಂಥದ್ದು ಇರಬಹುದು. ಆದರೆ ಈಗ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸರ್ಕಾರ ಬಂದ ನಂತರ ಇವತ್ತು ಹಿಂದಿ ಅಣೆಕಟ್ಟಿಗೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲೇ ಸಂಸದರ ಒಂದು ಆ ಪತ್ರದ ಮೂಲಕವಾಗಿ ನಮ್ಮ ಮಾಧುಸ್ವಾಮಿಯವರು 10.5 ಕೋಟಿ ರೂಪಾಯಿ ಅನುದಾನವನ್ನು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಕಿಂಡಿ ಅಣೆಕಟ್ಟಿಗೋಸ್ಕರವಾಗಿ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಅದರಲ್ಲಿ ಮಂಜಿನಾಡಿ ಮತ್ತು ನರಿಂಗಾಣದ 2 ಗ್ರಾಮದಲ್ಲೂ ಕೂಡ 2 ಕಿಂಡಿ ಅಣೆಕಟ್ಟುಗಳ ಕಾಮಗಾರಿ ನಡೀತಾ ಇದೆ. ಅದು ಕೂಡ ಈ ಮಂಜಿನಾಡಿ ಮತ್ತು ನರಿಂಗಾಣದ ಕೃಷಿಕರಿಗೆ ನೀಡಿದಂಥ ಭಾರತೀಯ ಜನತಾ ಪಾರ್ಟಿಯ ಕೊಡುಗೆ ಅನ್ನಲಿಕ್ಕೆ ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ ಬಂಧುಗಳೇ. ಹಾಗಾಗಿ ಅನೇಕ ರೀತಿಯ ಯೋಜನೆಗಳು ಇವತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ನಾಯಕರ ಮೂಲಕವಾಗಿ ಹರಿದು ಬರ್ತಾ ಇದೆ. ಆದರೆ ಇಲ್ಲಿನ ಶಾಸಕರು
ಕೇವಲ ಈ ಸಾಮಾಜಿಕ ಜಾಲತಾಣದ ಮೂಲಕ ಅಥವಾ ಪತ್ರಿಕಾ ಮಾಧ್ಯಮದ ಮೂಲಕ ತನ್ನ ಯೋಜನೆ ಅನ್ನುವಂಥದ್ದನ್ನು ಬಿಂಬಿಸ್ತಾ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ಆದರೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಈ ಕ್ಷೇತ್ರದಲ್ಲಿ ಶಾಸಕರು ಇಲ್ಲದಿದ್ದರೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಈ ಭಾಗಕ್ಕೆ MLC ಪ್ರತಾಪ್ ಸಿಂಹ ನಾಯಕರನ್ನು ಆ ಜವಾಬ್ದಾರಿಯನ್ನು ಕೊಟ್ಟು ನಮ್ಮ ವಿಧಾನ ಪರಿಷತ್ ಸದಸ್ಯರನ್ನಾಗಿ ಇಲ್ಲಿಗೆ ಕಳುಹಿಸಿದ್ದಾರೆ. ಅವರ ಅನುದಾನವನ್ನು ಖಂಡಿತವಾಗಿ ಈ ಕ್ಷೇತ್ರದ ರೈತರ ಅಭಿವೃದ್ಧಿಗಾಗಿ ಮತ್ತು ಬೇರೆ ಬೇರೆ ಸಾರ್ವಜನಿಕರ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತೊಡಗಿಸಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ಈ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ದೇವೆ. ಈಗಾಗಲೇ ಸಂತೋಷವನ್ನು ಹೇಳಿದರು, ಈ ಒಂದು ಮಂಗಳೂರು ವಿಧಾನಸಭಾ ಕ್ಷೇತ್ರವನ್ನು ಅವರು ಯಾವುದೋ ಒಂದು ಹಬ್ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾವುದೇ ಹಬ್ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂತ ಕೇಳಿ ಅವ್ರು ಹೇಳಿದಾಗನೇ ಮೊದಲೇ ಇದು ಈ ಎಜುಕೇಷನ್ ಹಬ್ ಆಗಿರುವಂಥ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಕೊರತೆಯಿಂದಾಗಿ ಇವತ್ತು ನರಳುತ್ತಾ ಇದೆ. ಇವತ್ತು ನಾವು ಕಂಡಿದ್ದೇವೆ, ಉಡುಪಿಯಲ್ಲಿ ಕೇವಲ ಒಂದೇ ಒಂದು ವಿಶ್ವವಿದ್ಯಾಲಯ ಇದ್ದುಕೊಂಡು ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯನ್ನು ಪಡೆದಿದೆ ಮಣಿಪಾಲ. ಆದರೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಯೂನಿವರ್ಸಿಟಿಗಳು ವಿಶ್ವವಿದ್ಯಾಲಯಗಳು ಇದ್ದರೂ ಕೂಡ ಈ ಭಾಗದ ಅಭಿವೃದ್ಧಿ ಬಹಳ ಕುಂಠಿತವಾಗಿದೆ. ಆದರೆ ರಾಜ್ಯ ಸರ್ಕಾರ, ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದ ನಂತರ ಖಂಡಿತವಾಗಿಯೂ ಅನೇಕ ಅಭಿವೃದ್ಧಿಗೋಸ್ಕರವಾಗಿ ಅನುದಾನವನ್ನು ಮೀಸಲಿಟ್ಟಿದ್ದಾರೆ. ಆ ಅನುದಾನಗಳು ಖಂಡಿತವಾಗಿ ಒಂದು ಯಶಸ್ಸಿನ ಮೂಲಕವಾಗಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಈ ಮಂಗಳೂರು ವಿಧಾನಸಭಾ ಕ್ಷೇತ್ರ ಇದೆ. ಇದಕ್ಕೋಸ್ಕರವಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಾಯಕರು ಒಟ್ಟುಗೂಡಿ ಇವತ್ತು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆದು ಅನೇಕ ಯೋಜನೆಗಳನ್ನು ತರುವಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. ಮುಂದಿನಲ್ಲಿ ಖಂಡಿತವಾಗಿಯೂ ಅವರಿಗೆ ಈ ಶಾಸಕರಿಗೆ ಗೊತ್ತಿದೆ, ಮುಂದಿನಲ್ಲಿ ಖಂಡಿತವಾಗಿಯೂ ಇಡೀ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಜನತೆ ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಕಾರ್ಯಕರ್ತನನ್ನು ವಿಧಾನಸಭೆ ಕಳಿಸುವಂತ ಖಂಡಿತವಾದಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಅವರು ಮತವನ್ನು ನೀಡಲಿಕ್ಕಿದ್ದಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಈ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಿಕೊಂಡು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಭಾಗದಿಂದ ವಿಧಾನಸಭೆಗೆ ಕಾರ್ಯಕರ್ತನ ಆಯ್ಕೆಯಾಗಿ ಮುಂದಿನ ದಿನಗಳಲ್ಲಿ ಅತ್ಯಂತ ಒಂದು ಬಲಿಷ್ಠವಾದಂಥ ವಿಧಾನಸಭಾ ಕ್ಷೇತ್ರ ಅನ್ನುವಂಥ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಲಿಕ್ಕಿದೆ. ಖಂಡಿತವಾಗಿಯೂ ತಮ್ಮೆಲ್ಲರ ಸಹಕಾರ ಖಂಡಿತ ಅಗತ್ಯವಾಗಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಕೃಷಿಕರಿಗೆ ಸಂಬಂಧಪಟ್ಟದ ಎಲ್ಲ ಮಾಹಿತಿಗಳು ದೊರಕಿದೆ. ಖಂಡಿತವಾಗಿಯೂ ಯಾವುದಾದ್ರೂ ಕೃಷಿಕರಿಗೆ ಬೇಕಾದಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನೀಡಿದಂಥ ಯೋಜನೆಗಳ ಯಾವುದಾದ್ರೂ ಮಾಹಿತಿಗಳು ಬೇಕಾದರೆ ತಾವುಗಳು ನಮ್ಮ ಭಾರತೀಯ ಜನತಾ ಪಾರ್ಟಿ 2 ಕಚೇರಿ ಕೂಡ ಇದೆ. ಆ 2 ಕಚೇರಿಯಲ್ಲೂ ಕೂಡ ಬೇಕಾದಂಥ ಮಾಹಿತಿಯನ್ನು ಕೊಡಲಿಕ್ಕೆ ಪಾರ್ಟಿ ಬದ್ಧವಾಗಿದೆ. 2 ಕಡೆಯಲ್ಲೂ ಕೂಡ ನಮ್ಮ ಕಮಲಬದವಿನಲ್ಲಿರುವಂಥ ನಿಸರ್ಗ ಕಾರ್ಯಾಲಯದಲ್ಲಿ ಮತ್ತು ತುಕ್ಕೋಟಿನ ಕಾಪಿಕಾಡ್ನಲ್ಲಿರುವಂಥ ನಿರ್ವಿಕಲ್ಪ ಕಾರ್ಯಾಲಯದಲ್ಲೂ ಕೂಡ ಅಲ್ಲಿ ಬೇಕಾದಂಥ ಎಲ್ಲ ಮಾಹಿತಿಗಳು ಲಭ್ಯ ಇದೆ. ತಾವುಗಳು ಸಂಪರ್ಕ ಮಾಡಿದಲ್ಲಿ ತಮಗೆ ಸಿಗಬೇಕಾದಂಥ ಎಲ್ಲ ಆ ಯೋಜನೆಗಳ ಒಂದು ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಖಂಡಿತವಾಗಿಯೂ ನಾವೆಲ್ಲ ನಮ್ಮ ಕಾರ್ಯಕರ್ತರ ಸಂಪರ್ಕ ಮಾಡಿದಾಗ ನಿಮ್ಮ ಸಹಕಾರಕ್ಕೆ ಮತ್ತು ಎಲ್ಲದಕ್ಕೂ ಕೂಡ ನಾವೆಲ್ಲರೂ ಸಹಕಾರ ಕೊಡಲಿಕ್ಕೆ ಖಂಡಿತ ಬದ್ಧರಾಗಿದ್ದೇವೆ ಅನ್ನುವಂಥ ಮಾತನ್ನು ಹೇಳುತ್ತಾ ಕಾರ್ಯಕರ್ತರ ಸಂಘಟನಾತ್ಮಕ ಸಭೆಯ ಕೊನೆಯ ಅಂಗವಾಗಿ ಧನ್ಯವಾದ ಸಮರ್ಪಣೆ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಕರ ಮಾತನಾಡಿದ ಸುದರ್ಶನ್ ಎಂ ಮೂಡಬಿದ್ರಿ ಅಧ್ಯಕ್ಷರು, ಭಾರತೀಯ ಜನತಾ ಪಾರ್ಟಿ ದಾಕ, ಇವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಭಾಷಣ ಮಾಡಿದಂಥ ಚಂದ್ರಾಸ್ ಪಂಡಿತಾಸು ಅಧ್ಯಕ್ಷರು ಬಿಜೆಪಿ ಮಂಡಲ ಮಂಗಳೂರು, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಿಗೆ ಆಗಮಿಸಿ ನಿರ್ಗಮಿಸಿದಂಥ ಸಂತೋಷ್ ಕುಮಾರ್ ಐಬೋಳಿಯವರು, ಉಪಾಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆ ಬಿಜೆಪಿ, ಹಾಗೂ ಕಸ್ತೂರಿ ಪಂಜಾ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ಶ್ರೀ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ಶಾಂತಿ ಪ್ರಸಾದ್ ಹೆಗ್ಡೆ ಜಿಲ್ಲಾಧ್ಯಕ್ಷರು ಭಾರತೀಯ ಕಿಸಾನ್ ಘಟಕ ವಕೀಲರು, ಹಾಗೂ ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಜಿಲ್ಲಾ ಕಾರ್ಯದರ್ಶಿಯಾದ ಸತೀಶ್ ಕುಂಪಲ, ಇವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಭಾರತೀಯ ಕಿಸಾನ್ ಘಟಕದ ಉಳ್ಳಾಲ ತಾಲೂಕು ಘಟಕದ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಅಸೇಗೊಳಿ, ಇವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಮ್ಮ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾದ ಹೇಮಂತ್ ಶೆಟ್ಟಿ ದೇರ್ಲಕಟ್ಟೆ, ನವೀನ್ ಪಾದಲ್ಪಾಡಿ, ಇವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ರೈತ ಮೋರ್ಚಾದ ಅಧ್ಯಕ್ಷರಾದ ಯೋಗಶೆಟ್ಟಿ ಮಂಜನಾಡಿ, ಇವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ ರೂವಾರಿ ಹಾಗೂ ನಮ್ಮ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಜಿತೇಂದ್ರ ಶೆಟ್ಟಿ ತಲಪಾಡಿಗೊತ್ತು, ಇವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ರಾಮಮೋಹನ್ ಆಳ್ವ, ಹಾಗೆ ಪ್ರಧಾನ ಅರ್ಚಕರಾದ ಸುಬ್ರಹ್ಮಣ್ಯ ಭಟ್, ಇವರಿಗೂ ಕೂಡ ನಮ್ಮ ಕಾರ್ಯಕರ್ತರ ಸಂಘಟನಾತ್ಮಕ ಸಭೆಗೆ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಧನಲಕ್ಷ್ಮಿ ಗಟ್ಟಿ, ಇವರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ಅದೇ ರೀತಿ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಪ್ರಗತಿಪರ ಕೃಷಿಕರು, ಹಿರಿಯರು, ಹಾಗೆ ಹವ್ಯಕ ಸಮಾಜದ ತುಂಬ ಮಂದಿ ಸಮಾಜ ಬಂಧುಗಳು, ಪ್ರಗತಿಪರ ಕೃಷಿಕರು ಸೇರಿದ್ದಾರೆ. ಇವರಿಗೆ ವಿಶೇಷವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಅದೇ ರೀತಿ ಈ ಒಂದು ಸ್ಥಳಾವಕಾಶವನ್ನು ಮಾಡಿದಂಥ ಎಲ್ಲ ಈ ಕ್ಷೇತ್ರದ ಆಡಳಿತ ಮುಖ್ಯಸ್ಥರು, ಭಜಕ ವೃಂದದವರಿಗೆ, ಅರ್ಚಕ ವೃಂದದವರಿಗೆ ತುಂಬ ಹೃದಯ ಧನ್ಯವಾದ.